ಶ್ರೀರಾಮ ಹಾಗೂ ಪಂಚಮುಖಿ ಆಂಜನೇಯ ಕ್ಷೇತ್ರ ಈ ಭಾಗದ ವಿಶೇಷ ಒಂದು ಕ್ಷೇತ್ರವಾಗಿ ಭಗವದ್ಭಕ್ತರಿಗೆ ತಮ್ಮ ಮನಸ್ಸಿನ ಅಭೀಷ್ಟವನ್ನು ಈಡೇರಿಸಲಿಕ್ಕೆ ಇರುವಂಥ ಅವಕಾಶವನ್ನು ಒದಗಿಸಿಕೊಟ್ಟಿದೆ. 13 ವರ್ಷ ಕಳೆದು 14ನೇ ವರ್ಷದಲ್ಲಿ ನಾವೀಗ ಬ್ರಹ್ಮಕಲಶದ ಕಾರ್ಯಕ್ರಮಕ್ಕೆ ಮುಂದಡಿ ಇಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಊರಿನ ಈ ಭಾಗದ ಎಲ್ಲ ಜನರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕಂತಿರುವಂಥ ಉದ್ದೇಶದಿಂದ ತಮ್ಮನ್ನೆಲ್ಲ ಅತ್ಯಂತ ಗೌರವಪೂರ್ವಕದಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಹ್ವಾನ ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ಪಂಚಮುಖಿ ಆಂಜನೇಯ ಕ್ಷೇತ್ರದ ತಂತ್ರಿಗಳು, ಮಾರ್ಗದರ್ಶಕರು, ಈ ಎಲ್ಲ ಕಾರ್ಯಕ್ರಮಗಳು ಪಂಚಮುಖಿ ಆಂಜನೇಯ ಕ್ಷೇತ್ರ ಆಗಿರ್ಬೋದು, ಕೋದಂಡರಾಮ ದೇವರ ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಇನ್ನಿತರ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಕ್ಷೇತ್ರಕ್ಕೆ ಮಾರ್ಗದರ್ಶನ ನೀಡುವಂಥವರು ನಮ್ಮ ವಿಶೇಷವಾದಂಥ ಬ್ರಹ್ಮಶ್ರೀ ಕುಂಟಾರು ರವಿಶತಂತ್ರಿಗಳು. ಇದೀಗ ಪ್ರಾಸ್ತಾವಿಕ ಮಾತುಗಳನ್ನಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಕ್ರಮಾಧಿಪತಿ ಶ್ರೀ ಪಂಚಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿಯೂ ಸ್ಥಳ ಸಾನ್ನಿಧ್ಯ ಶಕ್ತಿಗಳಾಗಿರುವ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ದೇವರ ಸನ್ನಿಧಿಯಲ್ಲೂ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ, ಯಾವುದೇ ಒಂದು ಮಣ್ಣಿನಲ್ಲಿಯೂ ಕೂಡ ವೈಶೇಷಿಕವಾಗಿರುವಂಥದ್ದು ನಡಿಬೇಕು ಅಂತಾದರೆ ಅದಕ್ಕೆ ಭಗವತ್ ಪ್ರಚೋದನೆ ಇರಬೇಕು ಅಂತ ಶಾಸ್ತ್ರ ಬೋಧಿಸಿದೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಉಲ್ಲೇಖ ಮಾಡಿದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ. ಯಾವಾಗ ಇಲ್ಲಿ ಧರ್ಮ ಗ್ಲಾನಿ ಆಗ್ತದೋ, ಧರ್ಮ ಕ್ಷೀಣಿಸ್ತದೋ, ಆ ಸಂದರ್ಭದಲ್ಲಿ ಧರ್ಮೋತ್ಥಾನಕ್ಕೋಸ್ಕರವಾಗಿ ನಾನು ಯಾವುದಾದ್ರೂ ಒಂದು ರೂಪದಲ್ಲಿ ಅವತರಿಸ್ತೇನೆ ಅಥವಾ ಯಾವುದಾದ್ರೂ ಒಂದು ಆತ್ಮದಲ್ಲಿ ಸೇರಿಕೊಂಡು ಬೇಕಾಗಿರುವಂಥ ಪ್ರೇರಣೆಯನ್ನು ನೀಡುತ್ತೇನೆ ಅಂತ ಪರಮಾತ್ಮ ಹೇಳಿರುವಂಥದ್ದು. ಒಂದು ವೇಳೆ ಇವತ್ತು ನಾವು ಈ ವರ್ತಮಾನ ಕಾಲದಲ್ಲಿ ನಡೀತಾ ಇರುವಂಥ ಘಟನೆಗಳನ್ನು ಗಮನಿಸುವಾಗ ಅದು ವಾಸ್ತವವೂ ಹೌದು. ಹಾಗಿರುವ ಕಾರಣವೇ ನಿರಂತರವಾಗಿ ನಮಗೆ ಧಾರ್ಮಿಕವಾಗಿರುವಂಥ, ಆಧ್ಯಾತ್ಮಿಕವಾಗಿರುವಂಥ ಶಕ್ತಿ ನಿರಂತರವಾಗಿ ಪ್ರವಹಿಸಲಿಕ್ಕೆ ಪೂರಕವಾಗಿರುವಂಥ ಅನೇಕ ಧರ್ಮ ಕೇಂದ್ರಗಳಿವೆ. ಅನೇಕ ಧರ್ಮ ಕೇಂದ್ರಗಳು ಕಾಲಸ್ಥಿತಿಯಲ್ಲಿ ದುಷ್ಟರ ಹಾವಳಿಯಿಂದಲಾಗಿ ನಾಶವಾಗಿರಬಹುದು. ಆದರೆ ನಾಶವಾದಂತೆ ಮತ್ತೆ ಮತ್ತೆ ಅದು ಚಿಗುರಿ ಬರುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಹಾಗಿದ್ದ ಕಾರಣ ಇವತ್ತು ನಮ್ಮ ಪಾರಂಪರಿಕವಾಗಿರುವಂಥ ಕ್ಷೇತ್ರಗಳ ಜೊತೆಯಲ್ಲಿ ಅಲ್ಲಲ್ಲಿ ಅನೇಕ ಧರ್ಮಕ್ಷೇತ್ರಗಳ ಜಾಗೃತಿ ಆಗ್ತಾ ಇದೆ. ಆ ಧರ್ಮಕ್ಷೇತ್ರಗಳಲ್ಲಿ ನಿರಂತರ ಭಕ್ತರ ಪ್ರವಾಹವೂ ಕೂಡ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ಚರಿತ್ರೆ ಇರುವಂಥದ್ದು ಈ ಹನುಮಗಿರಿ ಎಂಬ ಪವಿತ್ರವಾಗಿರತಕ್ಕಂಥ ಪ್ರದೇಶಕ್ಕೆ. ಮೂರ್ತಿ ಆರಾಧನೆಯನ್ನು ಮಾಡಲಿಕ್ಕೆ ಯೋಗ್ಯವಾಗಿರುವಂಥ ಸ್ಥಳ ಯಾವುದು ಎಂಬುದನ್ನು ಆಗಮಶಾಸ್ತ್ರ ಬೋಧಿಸಿಕೊಟ್ಟಿದೆ. ಶೈಲಾಗ್ರೆ, ಪರ್ವತೆ, ಅದ್ರಿತಟೆ, ವನಾಂತೆ, ಉಪವನೆ ಅಂಥೇಳಿ ಅದು ವಿವರಿಸ್ತಾರೆ. ಎಲ್ಲಿರಬೇಕು ಧಾರ್ಮಿಕವಾಗಿರತಕ್ಕಂಥ ಶ್ರದ್ಧಾ ಕೇಂದ್ರಗಳು? ಶೈಲಾಗ್ರೆ ಬೆಟ್ಟದ ತುದಿಯಲ್ಲಿ ಇರಬೇಕು, ಅದ್ರಿತಟೆ ನದಿ ತೀರದಲ್ಲಿ ಇರಬೇಕು, ಯೋಗ್ಯವಾಗಿರುವಂಥ ವನಗಳು, ಉಪವನಗಳು, ಅಂಥ ಪ್ರದೇಶದಲ್ಲಿ ಯಾವತ್ತೂ ಕೂಡ ದೇವಾಲಯ ಇರಬೇಕು. ಯಾಕೆಂದರೆ ಒಂದು ಅರ್ಥದಲ್ಲಿ ಇವತ್ತು ನಾವು ವೈಜ್ಞಾನಿಕವಾಗಿ ಚಿಂತನೆ ಮಾಡುವಾಗ ನಮಗೆ ಧನಾತ್ಮಕವಾಗಿರುವಂಥ ಶಕ್ತಿ, ಋಣಾತ್ಮಕವಾಗಿರುವಂಥ ಶಕ್ತಿ ಅಂತ ಹೇಳಿದರೆ ಯಾರಿಗೂ ಕೂಡ ಅರ್ಥ ಆಗಲಿಕ್ಕಿಲ್ಲ. ಯಾಕೆಂದರೆ ಅದನ್ನು ಅಧ್ಯಯನ ಮಾಡುವವರ ಸಂಖ್ಯೆ ಕಡಿಮೆ. ಆದರೆ ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ ಅಂತ ಹೇಳಿದ ಕೂಡಲೇ ಅರ್ಥ ಆಗ್ತದೆ. ಯಾಕೆಂದರೆ ಎಲ್ಲ ಕಡೆಯೂ ಇದೆ, ಅದು ಪ್ರಚಲಿತವಾಗಿರುವಂಥ ಹೆಸರದು. ಆ ರೀತಿ ಋಣಾತ್ಮಕವಾಗಿರುವಂಥ ಚೈತನ್ಯವನ್ನು ದೂರ ಮಾಡಿ ಧನಾತ್ಮಕವಾಗಿರುವಂಥ ಶಕ್ತಿಯನ್ನು ತುಂಬುವಂಥದ್ದೇ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು. ಆದ ಕಾರಣ ಅದು ವಾಸ್ತುವಿಗೆ ಅನುಸಾರವಾಗಿ ನಿರ್ಮಾಣ ಆಗಬೇಕು, ಅಲ್ಲಿ ಎಲ್ಲವೂ ಕೂಡ ಕ್ರಮಬದ್ಧವಾಗಿರಬೇಕು ಅಂತ ನಿರ್ಣಯಿಸಲಿಕ್ಕೆ ಕಾರಣ ಅದು. ಹಾಗೆ ನಾವು ಆ ಕಾರ್ಯದಲ್ಲಿ ಮುಂದುವರೆದರೆ ಅಲ್ಲಿ ನಿರಂತರವಾಗಿ ಮತ್ತೂ ಕೂಡ ಶಕ್ತಿ ಪ್ರವಹಿಸ್ತದೆ. ಆ ಶಕ್ತಿ ನಂಬುವಂಥ ಭಕ್ತಕೋಟಿಗಳಿಗೂ ಕೂಡ ಒದಗಿ ಬರ್ತದೆ. ಜೊತೆಯಲ್ಲಿ ಸಮಾಜದ ಪರಿಪೂರ್ಣವಾಗಿರುವಂಥ ಒಳಿತಿಗೋಸ್ಕರವಾಗಿ ಕೂಡ ವಿನಿಯೋಗ ಆಗ್ತದೆ. ಆ ರೀತಿ ಒಂದು ಪಾರಂಪರಿಕವಾಗಿರುವಂಥ ಚರಿತ್ರೆ ಇಲ್ಲ ಇದ್ರೂ ಕೂಡ. ಈಗಲೇ ಶಿವರಾಮರು ತನ್ನ ಸ್ವಾಗತ ಭಾಷಣದಲ್ಲಿ ಹೇಳಿದರು ಯಾವಾಗ ಪ್ರಾರಂಭ ಆದ್ದು ಕ್ಷೇತ್ರ ಅಂತ. ಆದರೆ ಕ್ಷೇತ್ರ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಅದು ಸ್ವಲ್ಪ ವರ್ಷಗಳಾಗಿರ್ಬೋದು. ಆದರೆ ಆಂತರಿಕವಾಗಿರುವಂಥ ಚೈತನ್ಯ ನಿರಂತರವಾಗಿ ಪ್ರವಹಿಸ್ತಾ ಇತ್ತು ಎಂಬುದಕ್ಕೆ ಸಾಕ್ಷ್ಯ ಯಾವುದೆಂದರೆ ಕ್ಷೇತ್ರ ನಿರ್ಮಾಣ ಮಾಡುವಂಥ ಸಂಕಲ್ಪವನ್ನು ಮಾಡ್ಬೋದು, ಆ ಕಾರ್ಯದಲ್ಲಿ ನಾವು ಮುಂದುವರಿಬೋದು. ಆದರೆ ಸಪ್ತಮಂ ದೈವಚಿಂತನಂ ಎಂಬ ವಚನದಂತೆ ಆ ಕಾರ್ಯ ಪೂರ್ತೀಕರಿಸಲಿಕ್ಕೆ ನಮ್ಮಿಂದ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ದೇವರ
ಅನುಗ್ರಹ ಮತ್ತು ದೇವರ ಪ್ರೇರಣೆ ಇದ್ದರೆ ಮಾತ್ರ ಕಾರ್ಯ ಒದಗಿ ಬರ್ತದಷ್ಟೇ. ಅಲ್ಲದಿದ್ದರೆ ಪ್ರಾರಂಭ ಮಾಡಿ ಅದು ಮುಂದುವರಿದ ನಿಂತಹ ಚರಿತ್ರೆಗಳು ಬೇಕಾದಷ್ಟಿವೆ. ಆದರೆ ಇಲ್ಲಿ ನಾವು ಪ್ರಾರಂಭ ಮಾಡಿದ ನಂತರ ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆ ಆಯಿತು. ನಂತರ ಕೆಲವು ವರ್ಷಗಳಲ್ಲಿ ಕೋದಂಡರಾಮನ ಪ್ರತಿಷ್ಠಾಪನೆ ಆಯಿತು. ಈಗ ನಾವು ಒಂದು ಬಯಲು ದೇವಾಲಯ ಅಂತ ಹೇಳುವಂಥ ಸಂಕಲ್ಪದಲ್ಲಿದ್ದದ್ದು. ಯಾಕೆಂದರೆ ಕ್ಷೇತ್ರದ ನಿಯಮವನ್ನು ಪರಿಪೂರ್ಣವಾಗಿ ಪಾಲಿಸಬೇಕು ಅಂತಿಲ್ಲ ಅಂತ. ಹಿಂದೂ ಧರ್ಮದಲ್ಲಿ ಅದಕ್ಕೆ ಅವಕಾಶ ಇದೆ. ನಮ್ಮ ಈಶ್ವರಮಂಗಿಲ ಪಂಚಲಿಂಗೇಶ್ವರ ಸನ್ನಿಧಿಯಲ್ಲಿ ಏನು ನಡೀತದೋ ಆ ರೀತಿಯ ಆಚಾರಗಳನ್ನು ನಾವು ಇಲ್ಲಿ ಕಾಪಾಡಿಕೊಳ್ಬೇಕಾದ್ದಿಲ್ಲ. ಇನ್ನು ಇದಕ್ಕಿಂತ ಮಂದಿರಕ್ಕೆ ಮುಟ್ಟುವಾಗ ವ್ಯವಸ್ಥೆ ಬದಲಾಗ್ತದೆ, ಅದೇ ರೀತಿ ನಾವು ಮನೆಗೆ ಮುಟ್ಟುವಾಗ ಕೂಡ ವ್ಯವಸ್ಥೆ ಬದಲಾಗ್ತದೆ. ಆ ರೀತಿ ಇದೊಂದು ಬಯಲು ದೇವಾಲಯ ಎಂಬ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಮ್ಮ ಮತ್ತು ಸ್ಪಿರಿಚುವಲ್ ಸೆಂಟರ್, ಆಧ್ಯಾತ್ಮಿಕವಾಗಿರುವಂಥ ಶಕ್ತಿ ಕೇಂದ್ರ ಎಂಬ ಒಂದು ಚಿಂತನೆಯೊಂದಿಗೆ ನಾವು ಕೂಡ ಅದಕ್ಕೆ ತಾಂತ್ರಿಕವಾಗಿರುವಂಥ ಪ್ರಕ್ರಿಯೆಗಳನ್ನು ಮಾಡಿದ್ದದು. ಆದರೆ ಈಗ ದೇವರು ಅದನ್ನು ಒಪ್ಪುತ್ತಾ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ನನಗೆ ಸಹಸ್ರ ಕಲಶವೇ ಆಗಬೇಕು ಅಂತ. ಕೋದಂಡರಾಮನಿಗೂ ಆಂಜನೇಯನಿಗೂ ಸಹಸ್ರ ಕಲಶವೇ ಆಗಬೇಕು ಅಂತ ಹೇಳುವಂಥ ಮಾತನ್ನು ದೇವರು ಹೇಳ್ತಾ ಇದ್ದಾರೆ. ಅದು ನಮಗೆ ಜ್ಯೋತಿಷ್ಯ ಮುಖಾಂತರ ಕಂಡು ಬಂದಂಥ ವಿಷಯ. ಅಂದರೆ ಈ ವರ್ಷ ನಾವು ಆ ಸಹಸ್ರ ಕಲಶವನ್ನೇ ಮಾಡುವುದಂತ ತೀರ್ಮಾನ ಮಾಡಿದ್ದೇವೆ. ಜೊತೆಯಲ್ಲಿ ಹಿಂದೂ ಸಮಾಜದ ಒಳಿತಿಗೋಸ್ಕರವಾಗಿ ನಮ್ಮಲ್ಲಿ ಬೇರೆ ಬೇರೆ ಚಿಂತನೆಗಳಿರ್ಬೋದು, ಜಾತೀಯವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಆ ಎಲ್ಲ ಚಿಂತನೆಗಳನ್ನು ಕೂಡ ಮೀರಿ ನಾವು ಸೇರಬೇಕಾದಂಥ ಒಂದು ಗುರಿ ಇದೆ. ಆ ಗುರಿ ಯಾವುದೆಂದರೆ ನಾನು ಹಿಂದೂ ಎಂಬ ಭಾವನೆ. ಯಾವಾಗ ನಮ್ಮ ಧರ್ಮಕ್ಕೆ, ನಮ್ಮ ಆಚಾರ ವಿಚಾರಗಳಿಗೆ ಹಾನಿ ಆಗ್ತದೋ ಆ ಸಂದರ್ಭದಲ್ಲಿ ಅದರ ವಿರುದ್ಧ ಸೆಟೆದು ನಿಲ್ಲಬೇಕಾದ್ದು ನನ್ನ ಕರ್ತವ್ಯ ಎಂಬ ಭಾವನೆ ನಮ್ಮಲ್ಲಿ ಜಾಗೃತವಾಗಬೇಕು ಅಂತಾದರೆ ನಮ್ಮಲ್ಲಿ ಐಕ್ಯಮತವು ಬರಬೇಕು. ಜೊತೆಯಲ್ಲಿ ನಾನು ಯಾರು ಎಂಬುದನ್ನು ಅರ್ಥವಿಸಿಕೊಳ್ಳಬೇಕು. ನಾನು ಯಾರು ಎಂಬುದು ಅರ್ಥವಾದಾಗ ನಾನು ಮಾಡಬೇಕಾದಂಥ ಕರ್ತವ್ಯ ಏನೆಂಬುದು ನೆನಪಾಗ್ತದೆ. ಆ ರೀತಿಯ ಒಂದು ಜಾಗೃತಿಗೋಸ್ಕರವಾಗಿ ನಮ್ಮಲ್ಲಿ ಅನೇಕ ಸತ್ಕರ್ಮಗಳಿವೆ. ನಾವು ನಿರಂತರವಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡು ಬರುವುದಿದ್ದರೆ ಅದು ಯಾತಕ್ಕೋಸ್ಕರವಾಗಿ ಅಂತ ಹೇಳಿದರೆ ಅದು ನಮ್ಮ ಆಂತರಿಕವಾಗಿರುವಂಥ ಶಕ್ತಿಯ ಉದ್ದೀಪನಕ್ಕೋಸ್ಕರವಾಗಿ, ಜಾಗೃತಗೊಳಿಸಲಿಕ್ಕೋಸ್ಕರವಾಗಿ. ಹಾಗೆ ಇಡೀ ಗ್ರಾಮಕ್ಕೆ, ಇಡೀ ಸೀಮೆಗೆ ಅಥವಾ ಇಡೀ ಲೋಕಕ್ಕೆ ಮಂಗಲವಾಗುವ ರೀತಿಯಲ್ಲಿ ನಾವು ಈ ಬ್ರಹ್ಮಕಲಶೋತ್ಸವವನ್ನು ಆಚರಿಸುವಂಥ ಸಂದರ್ಭದಲ್ಲಿ ನಾವು ಆ ದೇವರಲ್ಲಿಗೆ ಸಮರ್ಪಿತವಾಗುವ ರೀತಿಯಲ್ಲಿ ಇಡೀ ಸಮಾಜ ಭಾಗಿಗಳಾಗಿದ್ದುಕೊಂಡು ತಾಂತ್ರಿಕವಾಗಿರುವಂಥ ವಿಧಿವಿಧಾನಗಳು ನಾವು ಮಾಡ್ತಾ ಇದ್ದೇವೆ, ತಂತ್ರಿಗಳು ಮಾಡ್ತಾರೆ. ಅಥವಾ ಇನ್ನು ಬೇರೆ ಯಾವುದೋ ಧಾರ್ಮಿಕವಾಗಿರುವಂಥ ಯಜ್ಞಾದಿಗಳು ನಡೀತದೆ ಅಂತಂದರೆ ಅದು ವೈದಿಕರು ಅದಕ್ಕೆ ನೇತೃತ್ವವನ್ನು ವಹಿಸ್ತಾರೆ. ಆದರೆ ಹಿಂದೂ ಸಮಾಜದ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಬೇಕು. ಹಿಂದೂ ಸಮಾಜದ ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಸಮರ್ಪಣೆ ಮಾಡಬೇಕು ಅಂತಾದರೆ ಏನಾಗಬೇಕು ಅಂತ ಹೇಳಿದರೆ ಅದು ಸಾಮೂಹಿಕವಾಗಿರುವಂಥ ಕಾರ್ಯಕ್ರಮ ಆಗಿರಬೇಕು. ಆ ಸಾಮೂಹಿಕವಾಗಿರುವಂಥ ಕಾರ್ಯಕ್ರಮ ಎಂಬ ಸಂಕಲ್ಪದೊಂದಿಗೆ ನಾವು ವೃತ ಸಂಕಲ್ಪ ಸಹಿತ ಭಕ್ತಾದಿಗಳೇ ಜಪಿಸಿ ಆ ಭಕ್ತಾದಿಗಳು ದ್ರವ್ಯ ಸಮರ್ಪಣೆ ಮಾಡುವಂಥ ಒಂದು ಆ ಶ್ರೀರಾಮನ ಆ ಒಂದು ಕೋಟಿ ತಾರಕ ಯಜ್ಞವನ್ನು ಕೂಡ ಇಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಅಧ್ಯಕ್ಷರು ನೀಡ್ತಾರೆ. ನಾನು ಅದರ ಒಂದು ಸೂಕ್ಷ್ಮ ರೂಪವನ್ನು ಮಾತ್ರ ಹೇಳ್ತಾ ಇದ್ದೇನೆ ಅಷ್ಟೇ. ಯಾಕೆಂದರೆ ಇದು ಭಕ್ತರು ಭಾಗವಹಿಸಬೇಕು, ಭಕ್ತರು ಜಪಿಸಬೇಕು, ಭಕ್ತರು ದ್ರವ್ಯ ಸಮರ್ಪಣೆ ಮಾಡಬೇಕು. ಜನತಾ ಸನ್ನಿಧಾನಂ ಸಾನ್ನಿಧ್ಯಂ ಅಂತ ಶಾಸ್ತ್ರ ಹೇಳಿದರೆ ಒಬ್ಬೊಬ್ಬ ಮಾಡುವುದಲ್ಲ ಶ್ರೇಷ್ಠವಾಗಿರುವಂಥದ್ದು, ಎಲ್ಲರೂ ಸೇರಿ ಮಾಡುವಂಥದ್ದೇ ಶ್ರೇಷ್ಠವಾಗಿರುವಂಥದ್ದು. ಹಾಗೆ ಎಲ್ಲರ ಭಾಗವಹಿಸುವಿಕೆ, ಆ ಯಜ್ಞಕ್ಕೆ ದ್ರವ್ಯ ಸಮರ್ಪಣೆ ಮಾಡಲಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಬೇಕು ಎಂಬ ಸಂಕಲ್ಪದೊಂದಿಗೆ ನಾವು ಆ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದೇವೆ. ಇತ್ತೀಚೆಗೆ ನಮ್ಮ ಕಾಸರಗೋಡು ಜಿಲ್ಲೆಯ ಪಳ್ಳಿಕೆರೆ ಎಂಬಲ್ಲಿ ಒಂದು ಸಹಸ್ರ ಚಂಡಿಕೆಯಾಗ ನಡೆದಿತ್ತು. ಇಡೀ ಭಕ್ತಕೋಟಿಗಳನ್ನು ಸೇರಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಸುಮಾರು 100 ಜನ ವೈದಿಕರು 6 ದಿನಗಳ ಕಾಲ ಆ ಯಜ್ಞದಲ್ಲಿ ಭಾಗವಹಿಸಿದ್ದರು. ಆ ಸಂದರ್ಭದಲ್ಲಿ ಅದರ ನೇತೃತ್ವವನ್ನು ವಹಿಸಿದವರು ಮಂಗಳೂರಿನಲ್ಲಿ ಒಂದು ಹೆಸರಾಂತ ಪುರೋಹಿತ ಕುಟುಂಬದಲ್ಲಿರುವಂಥ ಬಾಳಂಭಟ್ರು ಅಂತ ಹೇಳಿದರೆ ಮಂಗಳೂರಿನಲ್ಲಿ ತುಂಬ ಹೆಸರಾಂತ ಪುರೋಹಿತರು. ಅವರ ಸುಪುತ್ರರಾಗಿರುವಂಥ ಡಾಕ್ಟರ್ ಸತ್ಯಕೃಷ್ಣ ಭಟ್ ಅಂತ ಅವರು ಒಳ್ಳೆ ಅನುಭವಿಯಾಗಿರುವಂಥ ವೈದಿಕ, ಚಿಕ್ಕ ಪ್ರಾಯದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರುವಂಥ ವ್ಯಕ್ತಿ, ಅತ್ಯಂತ ತಾಳ್ಮೆಯ ವ್ಯಕ್ತಿ. ಆ 100 ಜನ ವೈದಿಕರನ್ನು ಅವರು 6 ದಿವಸ ಅಲ್ಲಿ ನಿಭಾಯಿಸಿಕೊಂಡು ಹೋದದನ್ನು ನೋಡಿ ನನಗೆ ಆಶ್ಚರ್ಯವಾಗುವಂತೆ ಆಗಿದೆ. ಅಂಥ ಅವರ ನೇತೃತ್ವದಲ್ಲಿ ಈ ನಮ್ಮ ಕೋಟಿ ರಾಮತಾರಕ ಯಜ್ಞವು ಕೂಡ ಇಲ್ಲಿ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತಾದರೆ ಒಂದು ಧಾರ್ಮಿಕವಾಗಿರುವಂಥ ಕಾರ್ಯಕ್ರಮ ನಡೀತದೆ. ಕ್ಷೇತ್ರ ಅಂತ ಹೇಳುವಾಗ ತಂತ್ರಿಗಳಿಗೆ ಜವಾಬ್ದಾರಿ ವಹಿಸಿದರೆ ತಾಂತ್ರಿಕವಾಗಿರುವಂಥ ವಿಧಿವಿಧಾನಗಳು ನಡೀತದೆ, ವೈದಿಕವಾಗಿರುವಂಥ ವಿಧಿವಿಧಾನಗಳು ಯೋಗ್ಯರಾಗಿರುವವರನ್ನು ಆರಿಸಿದರೆ ಅವರ ನೇತೃತ್ವದಲ್ಲಿ ನಡೀತದೆ. ಆದರೆ ಇದೆಲ್ಲವೂ ಆಗ್ತಾ ಇರುವುದು ಯಾರಿಗೋಸ್ಕರವಾಗಿ? ಇದು ಈ ಮಣ್ಣಿಗೋಸ್ಕರವಾಗಿ, ಸಮಾಜಕ್ಕೋಸ್ಕರವಾಗಿ. ಆ ಸಮಾಜ ಎಲ್ಲವೂ ಕೂಡ ಎಲ್ಲ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಸನ್ನದ್ಧವಾಗಿದೆ. ಧಾರ್ಮಿಕವಾಗಿರುವಂಥ ಶ್ರದ್ಧೆ ಎಲ್ಲರಲ್ಲಿ ಇದೆ. ಬೇರೆ ಬೇರೆ ಚಿಂತನೆಗಳಿರ್ಬೋದು, ಚಿಂತನೆಗಳಿದ್ದರೂ ಕೂಡ ನಾವೆಲ್ಲರೂ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಬರುವಾಗ ನಾವೆಲ್ಲ ಒಂದು ತಾಯಿಯ ಮಕ್ಕಳು ಎಂಬ ಭಾವನೆಯೊಂದಿಗೆ ಸೇರಿಕೊಳ್ತೇವೆ. ಆ ಸೇರಿಕೊಳ್ಳುವವರನ್ನು ಮುನ್ನಡೆಸಲಿಕ್ಕೆ ಒಬ್ಬರು ವ್ಯಕ್ತಿ ಬೇಕು.
ಯಾವತ್ತೂ ಕೂಡ. ಒಂದು ಸಂಘಟಿತವಾಗಿರುವಂಥ ವ್ಯವಸ್ಥೆ ಆಗಿದ್ದರೂ ಕೂಡ ಅದರಲ್ಲಿ ಎಲ್ಲವನ್ನು ಕೂಡ ಗಮನಿಸಿಕೊಂಡು ಆ ಕಾಲಕ್ಕೆ ನಿರ್ಣಯ ತೆಗಿಲಿಕ್ಕೆ ವೈಚಾರಿಕವಾಗಿರುವಂಥ ಚಿಂತನೆ ಉಳ್ಳ ವ್ಯಕ್ತಿ ಬೇಕು. ಆಗ ಯಾರಾಗಬಹುದು ಅಂತ ಹೇಳುವಂಥ ಚಿಂತನೆ ಬರುವಂಥ ಸಂದರ್ಭದಲ್ಲಿ ಎಲ್ಲ ಅಚ್ಯುತ ಮೂಡತಾಯರು ಸಹಿತ ಇಲ್ಲಿ ಹನುಮಗಿರಿಯಲ್ಲಿ ಸೇರುವಂಥ ಆ ಟ್ರಸ್ಟಿನ ಸದಸ್ಯರು ಮತ್ತು ಸಾಧಾರಣ ಎಲ್ಲ ಕಾರ್ಯದಲ್ಲಿ ಭಾಗವಹಿಸುವಂಥ ಎಲ್ಲ ಭಕ್ತಾದಿಗಳ ಅಭಿಪ್ರಾಯ ಬಂದದ್ದು ಕಟೀಲು ಮತ್ತು ಪುತ್ತೂರು, ಕಟೀಲು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಮತ್ತು ಪುತ್ತೂರು ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ನೇತೃತ್ವವನ್ನು ವಹಿಸಿಕೊಂಡದ್ದು ಮಾತ್ರ ಅಲ್ಲ, ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಎಲ್ಲರೂ ಮೆಚ್ಚುವ ರೀತಿಯಲ್ಲಿ ಆ ಕಾರ್ಯವನ್ನು ಮುನ್ನಡೆಸಿಕೊಂಡು ಹೋದಂಥ ಆ ಒಂದು ಕೀರ್ತಿ ಇರುವುದು ಯಾರಿಗೆ ಅಂತ ಹೇಳಿದರೆ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರಿಗೆ. ಆಗಿದ್ದ ಕಾರಣ ನಮ್ಮ ಸಮಿತಿಯ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರೇ ಆಗಬೇಕು ಅಂತ ಹೇಳುವಂಥ ನಿರ್ಣಯ ಆಯಿತು. ಅವರು ಸುರುವಿಗೆ ಒಪ್ಪಿಕೊಳ್ಳಿಕ್ಕೆ ಹಿಂಜರಿದ್ರು. ಯಾಕೆಂದರೆ ಈ ಪ್ರದೇಶದಲ್ಲಿರುವವರು ಯಾರಾದರೂ ನೇತೃತ್ವ ವಹಿಸಬೇಕು ಅಂತ. ನಮಗೆ ಪ್ರಾದೇಶಿಕವಾಗಿರುವಂಥ ಇತಿಮಿತಿಗಳಿದೆ, ಖಂಡಿತ ಇದೆ. ನಾನೀಗ ಬರುವಂಥದ್ದು ಕುಂಟಾರ್ನಿಂದ, ನನ್ನ ಜಿಲ್ಲೆ ಕಾಸರಗೋಡು ಜಿಲ್ಲೆ, ಇದು ದಕ್ಷಿಣ ಕನ್ನಡ ಜಿಲ್ಲೆ. ಹಾಗೆ ನಮಗೆಲ್ಲ ವಿಚಾರಕ್ಕೆ ಪ್ರಾದೇಶಿಕವಾಗಿರುವಂಥ ಇತಿಮಿತಿಗಳಿದೆ. ಆದರೆ ಆ ಪ್ರಾದೇಶಿಕವಾಗಿರುವಂಥ ಇತಿಮಿತಿಗಳನ್ನು ಕೂಡ ಮೀರಿ ಕಾರ್ಯವನ್ನು ಮಾಡುವವರಿಗೆ ಯಾವುದೇ ರೀತಿಯ ಇತಿಮಿತಿಗಳಿಲ್ಲ. ಆದ ಕಾರಣ ನಳಿನ್ ಕುಮಾರ್ ಕಟೀಲ್ಜಿಯವರು ಎಲ್ಲಿಯವರು ಅಂತ ಬೇಡ, ನಳಿನ್ ಕುಮಾರ್ ಕಟೀಲ್ಜಿಯವರು ಈ ದಕ್ಷಿಣ ಕನ್ನಡ ಜಿಲ್ಲೆಯವರೇ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಆಗುವಂಥ ಎಲ್ಲ ಧಾರ್ಮಿಕ ಕಾರ್ಯದಲ್ಲಿ, ಮೊನ್ನೆ ಮಧೂರ್ನ ಬ್ರಹ್ಮಕಲಶೋತ್ಸವ ನಡೆಯುವಂಥ ಸಂದರ್ಭದಲ್ಲಿಯೂ ಕೂಡ ಅಲ್ಲಿಯ ಸಮಿತಿಯವರು ಅತ್ಯಂತ ವ್ಯವಸ್ಥಿತವಾಗಿ ಇದನ್ನು ನಿಭಾಯಿಸಿಕೊಂಡು ಹೋಗಲಿಕ್ಕೆ ನಾವು ಏನು ಮಾಡಬೇಕೆಂಬುದರ ಬಗ್ಗೆ ಪ್ರಥಮವಾಗಿ ಮಾರ್ಗದರ್ಶನ ಪಡ್ಕೊಂಡದ್ದು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ಜಿಯವರ ಹತ್ರ. ಅವರು ಬಂದು ಆ ವ್ಯವಸ್ಥೆಗಳನ್ನೆಲ್ಲ ಅವರಿಗೆ ತೋರಿಸಿಕೊಟ್ಟು ಹೋದ್ರು. ಹಾಗೆ ಆ ಕಾರ್ಯದಲ್ಲಿ ತೊಡಗಿಸಿಕೊಂಡಂಥ ವ್ಯಕ್ತಿ ಅವರಿಗೆ ಯಾವುದೇ ರೀತಿ ಇತಿಮಿತಿಗಳಿಲ್ಲ. ಅವರು ಎಲ್ಲಿಯೂ ಕೂಡ ಉಪಯುಕ್ತರೇ, ಎಲ್ಲರೂ ಕೂಡ ಅವರನ್ನು ಉಪಯೋಗಿಸಿಕೊಳ್ತಾರೆ. ಆ ದೃಷ್ಟಿಯಿಂದ ಮತ್ತು ಎಲ್ಲರೂ ತಾವೆಲ್ಲ ಜೊತೆಯಾಗಿದ್ದರೆ ಖಂಡಿತ ನಾನು ಜವಾಬ್ದಾರಿಯನ್ನು ವಹಿಸ್ತೇನೆ ಅಂತ ಹೇಳಿದರು. ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಇಲ್ಲಿವರೆಗೂ ಕೂಡ ಆಗಬೇಕಾದಂಥ ಕಾರ್ಯಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿಭಾಯಿಸ್ತಾ ಇದ್ದಾರೆ. ಆದರೆ ಇಷ್ಟಕ್ಕೆ ಸಾಕಾಗುವುದಿಲ್ಲ, ನಮಗೆ ಒಂದು ದೊಡ್ಡ ಸಮಿತಿ ಬೇಕು. ಯಾಕೆಂದರೆ ಇದು ಒಂದು ರಥ ಮುನ್ನಡೆಯಬೇಕು ಅಂತಾದರೆ 2 ಚಕ್ರಗಳು ಇದ್ದರೆ ಸಾಲದು. ಆ 2 ಚಕ್ರಗಳ ಜೊತೆಯಲ್ಲಿ ಆ ರಥ ಮುನ್ನಡೆಸಲಿಕ್ಕೆ ಪೂರಕವಾಗಿರುವಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಸೈನಿಕರು ಕೂಡ ಬೇಕು. ಆ ರೀತಿ ಇಡೀ ಸಮಾಜದ ಬಾಂಧವರು ತಮಗೆ ಬೇರೆ ಬೇರೆ ಜವಾಬ್ದಾರಿಗಳು ಇವತ್ತು ಬರ್ಬೋದು ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಬರ್ಬೋದು. ಆ ಬರುವಂಥ ಜವಾಬ್ದಾರಿಯನ್ನು ಅದು ದೇವರ ಕಾರ್ಯ ಎಂಬ ಭಾವನೆಯೊಂದಿಗೆ ತಾವೆಲ್ಲರೂ ಕೂಡ ಸ್ವೀಕರಿಸಿಕೊಂಡು ನಾವು ಈ ಪ್ರದೇಶಕ್ಕೆ, ಅದೇ ರೀತಿ ಹಿಂದೂ ಸಮಾಜಕ್ಕೆ ಎಲ್ಲ ಕಡೆಯೂ ಕೂಡ ಆ ಕೀರ್ತಿ ಬರುವ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುವಲ್ಲಿ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ಎಂಬ ವಿನಂತಿಯನ್ನು ಮಾಡುತ್ತಾ, ಅದರ ಜೊತೆಯಲ್ಲಿ ಅಯೋಧ್ಯೆಯಿಂದ ದೀಪ ಪ್ರಜ್ವಲನ ಮುಖಾಂತರ ಇಲ್ಲಿಗೆ ಶ್ರೀರಾಮ ಹನುಮ ಜ್ಯೋತಿ ರಥಯಾತ್ರೆ ನಡೀಲಿಕ್ಕಿದೆ. ಅದರ ಕಾರ್ಯಕ್ರಮದ ರೂಪರೇಖೆಗಳೆಲ್ಲ ಸಿದ್ಧವಾಗ್ತಾ ಇದೆ. ಅಲ್ಲಿಂದ ಬರುವಂಥ ಸಂದರ್ಭದಲ್ಲಿ ಹೆಚ್ಚಿನ ಅಂಶ ದೇವರ ಅನುಗ್ರಹ ಇದ್ದಲ್ಲಿ ಎಲ್ಲ ಕಡೆಯೂ ಕೂಡ ಅದಕ್ಕೆ ಬೇಕಾಗಿರುವಂಥ ಹಿಂದೂ ಸಮಾಜದ ಸ್ವಾಗತ ಲಭಿಸ್ತದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅದರ ಜೊತೆಯಲ್ಲಿ ಲಕ್ಷೋತ್ತರ ನಾರಿಕೇಳ ಸಮರ್ಪಣಾ ಯಜ್ಞ, ಅಂದರೆ 1,00,000ಕ್ಕಿಂತಲೂ ಕೂಡ ಹೆಚ್ಚು ಆ ತೆಂಗಿನಕಾಯಿಯನ್ನು ನಾವು ಈ ಯಜ್ಞಕ್ಕೋಸ್ಕರವಾಗಿ ಸಮರ್ಪಣೆ ಮಾಡುವಂಥ ಕಾರ್ಯವೂ ಕೂಡ ನಡೀಲಿಕ್ಕಿದೆ. ಅದರೆಲ್ಲ ಸೂಕ್ಷ್ಮವಾಗಿರುವಂಥ ಮಾಹಿತಿಯನ್ನು ನೀಡಿದ್ದೇನೆ. ಇನ್ನು ಅಧ್ಯಕ್ಷರು ಅದಕ್ಕಿರುವಂಥ ಮಾರ್ಗದರ್ಶನವನ್ನು ನೀಡ್ತಾರೆ. ನಾವೆಲ್ಲರೂ ಜೊತೆಯಾಗಿದ್ದುಕೊಂಡು ಈ ದೇವರ ಅನುಗ್ರಹದೊಂದಿಗೆ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರವಾಗಿ ಒಗ್ಗಟ್ಟಿನಿಂದ ಮುಂದುವರಿಯೋಣ. ಇವತ್ತಿನಿಂದ ನಮ್ಮ ಸಂಕಲ್ಪ ಏನಿರಬೇಕೆಂದರೆ ದೇವರ ಕಾರ್ಯ ಎಂಬುದು ಮಾತ್ರ ಇರಬೇಕು. ಒಂದು ದೊಡ್ಡ ಕಾರ್ಯ ಆಗುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಅಭಿಪ್ರಾಯ ವ್ಯತ್ಯಾಸಗಳು ಅಥವಾ ನಮಗೆ ಸ್ವೀಕಾರ್ಯವಲ್ಲದಂಥ ಘಟನೆಗಳೆಲ್ಲ ನಡೀಬೋದು. ಆದರೆ ಅದೆಲ್ಲವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ನಮಗೆ ಸಮಯ ಯಾವಾಗ ಅಂದರೆ ಈ ಬ್ರಹ್ಮಕಲಶೋತ್ಸವ ಯಜ್ಞವು ಕಳೆದ ನಂತರ ಒಂದು ಮನೆಯ ಸದಸ್ಯರೆಂಬ ರೀತಿಯಲ್ಲಿ ನಾವು ಇದೇ ರೀತಿ ಕುಳಿತು ಚರ್ಚಿಸಲಿಕ್ಕೆ ಅವಕಾಶ ಇದೆ. ಇವತ್ತಿನಿಂದ ನಮ್ಮ ಗುರಿ ಇರಬೇಕಾದ್ದು ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ರವಾನೆ ಆಗಲಿಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ಹೇಗೆ ತೊಡಗಿಸಿಕೊಳ್ಳಬಹುದು ಎಂಬ ಚಿಂತನೆಯೊಂದಿಗೆ ತಾವೆಲ್ಲರೂ ತಮ್ಮನ್ನು ಸಮರ್ಪಿಸಿಕೊಳ್ಳಬೇಕೆಂಬ ವಿನಮ್ರವಾಗಿರುವಂಥ ವಿನಂತಿಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಇಲ್ಲಿಯ ಬ್ರಹ್ಮಕಲಶೋತ್ಸವದ ಮೊದಲು ಮತ್ತು ನಂತರ ಎಲ್ಲ ವಿವಿಧ ಕಾರ್ಯಕ್ರಮ, ಧಾರ್ಮಿಕ ವಿವಿಧ ಚಟುವಟಿಕೆಗಳು ಎಲ್ಲೆಲ್ಲ ನಡೀತದೆ ಎಂಬ ಬಗ್ಗೆ ಸವಿಸ್ತಾರವಾಗಿ ಬ್ರಹ್ಮಶ್ರೀ ಕುಂಟಾಶ್ರೀ ವಿಶ್ವತಂತ್ರಿಗಳು ತಿಳಿಯಪಡಿಸಿದ್ದಾರೆ. ಇನ್ನು ಎಲ್ಲ ಇರುವಂಥದ್ದು ಆ ಒಂದು ಕಾರ್ಯಕ್ರಮಗಳು ಸಂಪನ್ನವಾಗಿ
ಸಮಾಪನಗೊಳ್ಳುವಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಿದ್ಧಗೊಳ್ಬೇಕಾದ್ರೆ ಅದನ್ನು ನಡೆಸಿಕೊಡುವಂಥವರು, ಇದರ ಅಧ್ಯಕ್ಷತೆ ವಹಿಸಿಕೊಂಡವರು ನಳಿನ್ ಕುಮಾರ್ ಕಟೀಲ್. ಇವರ ಆ ಮಾರ್ಗದರ್ಶನ, ಇವರ ಆ ಸಂಘಟನಾ ಚತುರತೆ, ಇದರಿಂದಾಗಿ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬರಲಿದೆ. ಈಗ ಅಧ್ಯಕ್ಷೀಯ ಮಾತು. ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಕ್ಷೇತ್ರದ ಆರಾಧ್ಯ ಮೂರ್ತಿ ರಾಮಾಂಜನೇಯ ಸಹಿತವಾಗಿರ್ತಕ್ಕಂಥ ಭಾರತ ಮಾತೆಯ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ, ಈ ಸಂಪನ್ನಗೊಂಡಿರುವ ಸಭೆಯಲ್ಲಿ ಜಿಲ್ಲೆಯ ಎಲ್ಲ ರಾಜಕೀಯ, ಎಲ್ಲ ಧಾರ್ಮಿಕ, ಸಾಮಾಜಿಕವಾಗಿರ್ತಕ್ಕಂಥ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ರಾಮಾಯಣದಲ್ಲಿ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ವರ್ಣನೆ ಬರ್ತದೆ. ಆ ವರ್ಣನೆ ಏನು ಕೇಳಿದರೆ, ರಾಮ ಲಂಕೆಯಲ್ಲಿ ರಾವಣನ ಸಂಹಾರವನ್ನು ಮಾಡ್ತಾನೆ. ರಾವಣನ ಸಂಹಾರ ಆಗುತ್ತೆ, ಕುಂಭಕರ್ಣನ ಸಂಹಾರ ಆಗುತ್ತೆ. ಎಲ್ಲ ಆದಮೇಲೆ ರಾಮ, ಅವನ ಕಾಲಘಟ್ಟಗಳು 14 ವರ್ಷದ್ದು ಕೊನೆಯ ಗಳಿಗೆ ಬಂದಿರ್ತದೆ. ಅವ ತತ್ಕ್ಷಣ ಅಯೋಧ್ಯೆಗೆ ಬರಬೇಕು. ಯಾಕೆ ಹೇಳಿದ್ರೆ, ಇಲ್ಲದ್ರೆ ಭರತ ಹೇಳಿರ್ತಾನೆ, ನಾನು ಪ್ರಾಣವನ್ನು ತ್ಯಾಗ ಮಾಡ್ತೇನೆ ನೀನು ಬಾರದಿದ್ರೆ 14 ವರ್ಷದಲ್ಲಿ ಅಂತ. ಆದರೆ ಗೆಲುವಿನ ನಂತರದ ದಿನಗಳಲ್ಲಿ ಮರುದಿನ ಬೆಳಿಗ್ಗೆ ವಿಭೀಷಣ ರಾಮನ ಬಳಿಗೆ ಹೋಗ್ತಾನೆ. ಸ್ವಲ್ಪ ನಮಗೆ ರಾಜಕಾರಣಿಗಳಿಗೆ ವಿಭೀಷಣ ಹೇಳಿದ್ರೆ ಬಹಳ ಹತ್ತಿರ. ಯಾಕಂದರೆ ದೇಶದಲ್ಲಿ ಮೊದಲ ಬಾರಿಗೆ ಪಕ್ಷಾಂತರ ಮಾಡಿದವ ಯಾರಾದರೂ ಇದ್ದರೆ ವಿಭೀಷಣ, ರಾವಣನ ಪಾರ್ಟಿಯಿಂದ ರಾಮನ ಪಾರ್ಟಿಗೆ ಬಂದವ. ವಿಭೀಷಣ ಹೋಗಿ ನಮಸ್ಕಾರಗಳನ್ನು ಮಾಡಿ ರಾಮನಿಗೆ ಹೇಳ್ತಾನೆ, ರಾಮ, ಈ ಲಂಕೆಯನ್ನು ಗೆದ್ದವ ನಾನಲ್ಲ, ನೀನು. ಹಾಗಾಗಿ ಈ ಲಂಕೆಯ ಅಧಿಪತಿ ನೀನಾಗಬೇಕು. ಅದಕ್ಕೋಸ್ಕರ ಈ ಪಟ್ಟವನ್ನು ನೀನು ಸ್ವೀಕಾರ ಮಾಡಬೇಕು ಅಂತ. ಲಕ್ಷ್ಮಣನಿಗೂ ಹೌದು ಅಂತ ಅನಿಸ್ತದೆ. 14 ವರ್ಷ ಆಗಿದೆ, ವಾಪಸ್ ಹೋದಾಗ ಅಯೋಧ್ಯೆಯಲ್ಲಿ ಸ್ಥಾನ ಬಿಟ್ಟು ಕೊಡ್ತಾನೆ ಇಲ್ವೋ ಭಾರತ. ರಾಮ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ವಾಕ್ಯವನ್ನು ಉಲ್ಲೇಖ ಮಾಡ್ತಾನೆ, ದೇಶಭಕ್ತಿ ಹೇಗಿರಬೇಕು ಅಂತ ಹೇಳುವಂಥದ್ದಕ್ಕೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸಿ. ಹೆತ್ತ ತಾಯಿ ಮತ್ತು ಹೆತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಮೊದಲ ಬಾರಿಗೆ ಚರಿತ್ರೆಯಲ್ಲಿ ಉಲ್ಲೇಖ ಮಾಡಿದ್ದು ರಾಮ. ಆ ರಾಮನ ಆದರ್ಶ ಇರತಕ್ಕಂಥ ಈ ದೇಶದ ಮೊದಲ ಸಾನ್ನಿಧ್ಯ ಯಾವುದು ಹೇಳಿದ್ರೆ ಈಶ್ವರ ಮಂಗಲದ ಈ ಕ್ಷೇತ್ರ. ಭಾರತ್ ಮಾತೆಗೆ ಮೊದಲ ಸ್ಥಾನ, ರಾಮನಿಗೆ 2ನೇ ಸ್ಥಾನ, ಹನುಮಂತ ಮತ್ತೆ. ಹಾಗಾಗಿ ಈ ದೇಶದಲ್ಲಿ ಮೊದಲ ಭಾರತ್ ಮಾತಾ ದೇವಸ್ಥಾನ ಇರತಕ್ಕಂಥ ಈ ಕ್ಷೇತ್ರ, ನಮ್ಮ ಜಿಲ್ಲೆಯ ಮೊದಲ ಪಂಚಮುಖಿ ಆಂಜನೇಯ ಇರತಕ್ಕಂಥ ಒಂದು ಸಾನ್ನಿಧ್ಯ, ರಾಮ ಸಹಿತವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಇವತ್ತು ಮತ್ತೊಮ್ಮೆ ಬ್ರಹ್ಮಕಲಶದ ಕಾರ್ಯಗಳು ಪ್ರಾರಂಭ ಆಗಿದೆ. ಹಾಗಾಗಿ ಅತೀ ದೊಡ್ಡದಾಗಿರ್ತಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಲಿಕ್ಕೆ, ಅದರ ಜೊತೆ ಜೋಡಿಸಲಿಕ್ಕೆ ಇವತ್ತು ತಮ್ಮೆಲ್ಲರನ್ನ ಕರೆದಿದೆ. ಅದಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಮತ್ತು ಇವತ್ತಿನ ಮುಂದಿನ ಕೊನೆಯ ತನಕ ತಾವೆಲ್ಲ ಜೊತೆಯಾಗಿರಬೇಕು, ರಾಮಾಂಜನೇಯರ ಆಶೀರ್ವಾದವನ್ನು ಪಡಿಬೇಕು ಅನ್ನುವಂಥ ಪ್ರಾರ್ಥನೆಗೋಸ್ಕರ ನಾವು ನಿಂತಿದ್ದೀವಿ. ಎರಡನೇದು, ಇದು 2ನೇ ಸಭೆ. ಮೊದಲಿಗೆ ಬ್ರಹ್ಮಕಲಶ ಸಮಿತಿಯ ಒಂದಷ್ಟು ಅಧ್ಯಕ್ಷ ಸ್ಥಾನವನ್ನು ಮಾತ್ರ ಘೋಷಣೆ ಮಾಡಿದರು. ಅದಕ್ಕೋಸ್ಕರ ನಾನು ಇವರೆಲ್ಲರ ಆಗ್ರಹದ ಮೇಲೆ ಒಪ್ಕೊಂಡ ಮೇಲೆ ಏನು ಯೋಚನೆ ಮಾಡಿದಾಗ ನಮಗೆ ನಿಶ್ಚಯ ಆದ್ದು, ಗ್ರಾಮಸ್ಥರನ್ನು ಮೊದಲಿಗೆ ಕರಿಬೇಕು. ಗ್ರಾಮದರ ಅಭಿಪ್ರಾಯಗಳನ್ನು, ಅವರ ಯೋಜನೆಗಳನ್ನು ತಗೋಬೇಕು. ಹಾಗಾಗಿ ಮೊದಲು ಗ್ರಾಮದ ಸಭೆಯನ್ನು ನಾವು ಕರೆದಿದ್ದೆವು. ನಾನು ಬಹಳ ಸಮಯ ನಾನು ರಾಜಕೀಯ ಕ್ಷೇತ್ರಕ್ಕೆ ಬರುವುದಕ್ಕಿಂತ ಮುಂಚೆ ಬಹಳ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದವ. ನಾನು ಬಹಳಷ್ಟು ಬ್ರಹ್ಮಕಲಶಗಳನ್ನು ಕಂಡಿದ್ದೇನೆ, ಅಥವಾ ಬೇರೆ ಬೇರೆ ಕಾರಣಕ್ಕೆ ಅದರ ಜೊತೆ ಜೋಡಿಸ್ಕೊಂಡಿದ್ದೇನೆ. ಆದರೆ ಒಂದು ಮೊದಲ ಬಾರಿ ಗ್ರಾಮ ಸಭೆಯನ್ನು ಕರೆದಾಗ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲವನ್ನು ಕಂಡದ್ದು ನಾನು ಎಲ್ಲಿ ಹೇಳಿದರೆ, ಈಶ್ವರ ಮಂಗಲದಲ್ಲಿ ಸುಮಾರು 500 ಜನ ಬಂದು ಅವತ್ತು ದೊಡ್ಡದಾಗಿರ್ತಕ್ಕಂಥ ಒಂದು ಸಭೆ ಆಯಿತು. ಅಂದರೆ ಮೊದಲಿಗೆ ಗ್ರಾಮಸ್ಥರ ಒಪ್ಪಿಗೆಯನ್ನು ನಾವು ಪಡೆದೆವು. ರಾಮನ ಕಾರ್ಯ, ಆಂಜನೇಯನ ಕಾರ್ಯ. ಯಾಕೆ ರಾಮಾಂಜನೇಯನ ಕಾರ್ಯ? ಮೊದಲಿಗೆ ಇಲ್ಲಿ ಅಸ್ಪೃಶ್ಯತೆ ಇಲ್ಲ ಅಂತ ತೋರಿಸಿದವ ರಾಮ ಶಬರಿಯನ್ನು ಅಪ್ಪಿ ಹಿಡಿದ, ಆಂಜನೇಯನನ್ನು ಅಪ್ಪಿ ಹಿಡಿದ, ವಾಲ್ಮೀಕಿ ರಾಮಾಯಣ ಬರೆದ. ಅಸ್ಪೃಶ್ಯತೆ ಇಲ್ಲದೇ ಇರತಕ್ಕಂಥ ಒಂದು ಜಗತ್ತಿಗೆ, ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟವ ರಾಮ. ಅಂಥ ರಾಮನ ಕಾರ್ಯ ನಡಿಬೇಕಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲರ ಒಪ್ಪಿಗೆ ಮತ್ತು ಎಲ್ಲರ ಅಪ್ಪುಗೆ ಅಗತ್ಯ. ಹಾಗಾಗಿ ಎಲ್ಲರ ಒಪ್ಪಿಗೆ ಮತ್ತು ಎಲ್ಲರ ಅಪ್ಪುಗೆ ಜೊತೆ ಈ ಕಾರ್ಯ ನಡಿಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಗ್ರಾಮದ ಎಲ್ಲ ಸಮಸ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಇವತ್ತು ಇದನ್ನು ದೊಡ್ಡದು ಮಾಡಬೇಕು. ಕೇವಲ ಬ್ರಹ್ಮಕಲಶ ಆಯಿತು ಅನ್ನುವಂಥದ್ದು ಆಗಬಾರ್ದು ಅನ್ನತಕ್ಕಂಥ ಪರಿಕಲ್ಪನೆ ಇಲ್ಲಿಯ ಟ್ರಸ್ಟಿಗಳದ್ದು. ಹಾಗಾಗಿ ನಾವು ಕೂತು ಯೋಚನೆ ಮಾಡಿದೆವು, ಏನಾಗಬೇಕು? ಈ ಬ್ರಹ್ಮಕಲಶ ಸಮಾಜಕ್ಕೂ ಒಂದು ಸಂದೇಶವನ್ನು ಕೊಡಬೇಕು. ಈ ಬ್ರಹ್ಮಕಲಶ ಸಮಾಜಕ್ಕೂ ಒಂದು ಜಾಗೃತಿಯನ್ನು ಮೂಡಿಸಬೇಕು. ಈ ಬ್ರಹ್ಮಕಲಶ ಸಮಾಜಕ್ಕೂ ಒಂದು ಸಂಸ್ಕಾರಗಳನ್ನು ಕೊಡಬೇಕು, ಸಮಾಜಕ್ಕೂ ಒಂದು ಶಕ್ತಿ ಆಗಬೇಕು. ಹಾಗಾಗಿ ಬ್ರಹ್ಮಕಲಶದ ಜೊತೆ ಯಾವುದನ್ನು ಜೋಡಿಸ್ಬೋದು ಅಂತ ಕೇಳಿದಾಗ, ನಮ್ಮ ಪೂರ್ವಜರು ಕುಂಟಾರ ತಂತ್ರಿಯವರು ಹೇಳಿದ ಪ್ರಕಾರ ಒಂದು ದೊಡ್ಡದಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಕಂಡರು. ಆ ಪರಿಕಲ್ಪನೆ ಏನು? ತ್ಯಾಗ ಮತ್ತು ಸಮರ್ಪಣೆ.
ತ್ಯಾಗ ಮತ್ತು ಸಮರ್ಪಣೆ ಯಾವುದು? ತನ್ನದೆಲ್ಲವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಭಗವಂತನಿಗೆ. ಆ ಅರ್ಪಣೆ ಹೇಗಿರಬೇಕು ಅಂತ ಹೇಳಿದರೆ, ಆ ಅರ್ಪಣೆಯೆಲ್ಲ ಅವನಲ್ಲಿ ಸ್ವಾರ್ಥ ಇರಬಾರ್ದು. ಯಾಗದಲ್ಲಿ ಮಾತ್ರ ಲೋಕ ಕಲ್ಯಾಣಕ್ಕೋಸ್ಕರ ಮಾಡತಕ್ಕಂಥದ್ದು ಅನ್ನತಕ್ಕಂಥ ತಪಸ್ಸಿದೆ. ಹಾಗಾಗಿ ತಪಸ್ಸಿಗೂ ಲೋಕ ಕಲ್ಯಾಣವನ್ನು ಎಂದು ಇಟ್ಕೊಂಡು, ನನಗಾಗಿ ಅಲ್ಲ, ನನ್ನ ಹೆಂಡತಿ ಮಕ್ಕಳಿಗಾಗಲ್ಲ, ಎಲ್ಲ ಪೂಜೆಯಲ್ಲಿ ನಾವು ನಮ್ಮ ಹೆಂಡತಿ ಮಕ್ಕಳು ಬಾಕಿಯೆಲ್ಲ ಕೇಳ್ತೇವೆ. ಆದರೆ ಯಾಗ ಸಮರ್ಪಣೆ ಆಗಬೇಕು ಅಂತ ಆದರೆ ಲೋಕ ಕಲ್ಯಾಣ ಅಂತ ಹೇಳ್ತೀವಿ. ಹಾಗಾಗಿ ಲೋಕ ಕಲ್ಯಾಣಕ್ಕಾಗಬೇಕಾಗಿರ್ತಕ್ಕಂಥ ಯೋಚನೆ ಯಾವುದು ಅಂತ ಕರೆದಾಗ ಇಲ್ಲಿ ನಮಗೆ ಮನಸ್ಸಿಗೆ ಬಂದದ್ದು ಒಂದು ರಾಮತಾರಕ ಜಪ ಯಾಗ ಮಾಡಬೇಕು. ಅದೇ ರಾಮತಾರಕ ಜಪ ಯಾಗ ಹೇಗೆ ಮಾಡಬೇಕು? ಯಾಗವನ್ನು ಕುಂಟಾರ ತಂತ್ರಿ ಅವರು ಹೇಳಿದ ಹಾಗೆ ಬಂದು ವೈದಿಕರು ಮಾಡ್ತಾರೆ, ತಂತ್ರಿಗಳು ಮಾಡ್ತಾರೆ. ಅದರ ಅದಕ್ಕೆ ಸಮಾಜ ಕ್ರೋಢೀಕರಣ ಆಗಬೇಕು, ಸಮಾಜ ಸೇರ್ಕೋಬೇಕು. ಹಾಗಾಗಿ ನಾವು ಯೋಚನೆ ಮಾಡಿದೆವು, ಇಲ್ಲಿರ್ತಕ್ಕಂಥ 10 ಗ್ರಾಮಗಳಲ್ಲಿ ಪ್ರತಿ ಮನೆಗಳಲ್ಲಿ ರಾಮ ಜಪವನ್ನು ಕೊಡಬೇಕು. 15 ದಿನಗಳ ಕಾಲ, 1 ತಿಂಗಳುಗಳ ಕಾಲ ಪ್ರತಿಯೊಬ್ಬನು ರಾಮ ಜಪವನ್ನು ಮಾಡಬೇಕು, ರಾಮ ಜಪದ ಸಂಕಲ್ಪವನ್ನು ಮಾಡಬೇಕು, ಅವರಿಗೊಂದು ಸಂಸ್ಕಾರಗಳನ್ನು ಕೊಡಬೇಕು, ಅವರಿಗೊಂದು ದೀಕ್ಷೆಯನ್ನು ಕೊಡಬೇಕು. ಮನೆ ಮನೆಯಲ್ಲಿ ರಾಮನಾಮದ ಜಪ ಆಗಬೇಕು, ಮನೆ ಮನೆಗಳಲ್ಲಿ ರಾಮನಾಮದ ಜಪ ಆಗಬೇಕು. ಅದರ ಮುಖಾಂತರ ಯಾಗ ಪೂರ್ಣಾಹುತಿ ಆಗೋ ಹೊತ್ತಿಗೆ ಜಾತಿ, ಮತ, ಪಂಥ, ಪಂಗಡ, ರಾಜಕೀಯ ಎಲ್ಲವನ್ನ ಮರೆತು ಒಂದಾಗಿ ಬಂದು ಯಾಗಕ್ಕೆ ಪೂರ್ಣಾಹುತಿ ಮಾಡಬೇಕು, ಆ ಜಪವನ್ನು ಸಮರ್ಪಣೆ ಮಾಡಬೇಕು ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ಒಂದು ರಾಮ ಜಪ ಯಾಗದ ಪರಿಕಲ್ಪನೆ. ಹಾಗಾಗಿ ಒಂದೊಂದು ಮನೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ ರಾಮ ಜಪದ ದೀಕ್ಷೆಯನ್ನು ಕೊಡಬೇಕು. ಹಾಗಾಗಿ ರಾಮತಾರಕ ಜಪಯಾಗ ಅದನ್ನೊಂದು ಯೋಚನೆ ಮಾಡಿತು. ಹಾಗೆ ರಾಮತಾರಕ ಜಪಯಾಗ ಬರುತ್ತೆ. ಇದಕ್ಕೆ ಪೂರಕವಾಗಿ ನಮಗೆ ಇನ್ನಷ್ಟು ಶಕ್ತಿ ಬರಬೇಕು, ಈ ಜಿಲ್ಲೆಗೆ ಇನ್ನಷ್ಟು ಶಕ್ತಿ ಬರಬೇಕು, ಇಲ್ಲಿರ್ತಕ್ಕಂಥ ಪ್ರಕೃತಿಗೆ ಇನ್ನಷ್ಟು ಶಕ್ತಿ ಬರಬೇಕು. ಎಲ್ಲವೂ ಒಂದು ಮುಂದಿನ ದಿನಗಳಲ್ಲಿ ಒಂದು ಯಾಗ, ಒಂದು ಬ್ರಹ್ಮ ಕಲಶದ ಮುಖಾಂತರ ಇಡಿಯಾಗಿರ್ತಕ್ಕಂತಹ ಸಮಾಜ ಪರಿವರ್ತನೆ ಆಗುವಂಥ ದಿಕ್ಕಿನಲ್ಲಿ ಹೋಗಬೇಕು. ಪ್ರಕೃತಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು. ಹಿಂದಿನ ಎಲ್ಲ ಪರಿಕಲ್ಪನೆಗಳು ಹಾಗೇ ಇದ್ದಾವೆ. ಯಾವಾಗ ಯಾವ ಕಾಲದಲ್ಲಿ ಯಜ್ಞಗಳು ನಡೆದಿದ್ದಾವ ಆ ಎಲ್ಲ ಕಾಲಘಟ್ಟದಲ್ಲಿ ಸಮಾಜಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ಬೆಳಕು ಕೊಡತಕ್ಕಂಥ ಕೆಲಸ ಆಗಿದೆ. ಈ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲೂ ಆಗಿದೆ. ಅದರಿಂದ ಒಂದಷ್ಟು ಪರಿವರ್ತನೆಗಳು ಆದ್ದನ್ನು ಕಂಡಿದ್ದೇವೆ. ಹಾಗಾಗಿ ಯಾಗದ ಪರಿವರ್ತನೆಗೆ ಶಕ್ತಿ ಬರಬೇಕು ಅಂತಾದರೆ ಇನ್ನಷ್ಟು ಯೋಚನೆಯನ್ನು ಮಾಡಿದರು. ಹಾಗಾಗಿ ಮುಂದಿನ ಯೋಚನೆ ಏನು ಮಾಡಲಾಯಿತು ಅಂತ ಹೇಳಿದ್ರೆ, ಅಯೋಧ್ಯೆಯಲ್ಲಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಮ್ಮೆಲ್ಲರ ತಪಸ್ಸು, ನಮ್ಮೆಲ್ಲರ ಪ್ರಯತ್ನ, ನಮ್ಮೆಲ್ಲರ ಪರಿಶ್ರಮದಿಂದ ಆ ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕ ಆಗಿದೆ, ರಾಮನ ಮಂದಿರ ಆಗಿದೆ, ಜೀರ್ಣೋದ್ಧಾರ ಆಗಿದೆ, ಬ್ರಹ್ಮಕಲಶ ಆಗಿದೆ, ನಿತ್ಯ ಪೂಜಾದಿಗಳು ನಡೀತದೆ. ದಕ್ಷಿಣ ಕನ್ನಡ ಜಿಲ್ಲೆಗೂ ಅಯೋಧ್ಯೆಗೂ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ. ಅಯೋಧ್ಯೆ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಜನತೆ ಜೊತೆಯಾಗಿದ್ದರು. ಅಲ್ಲಿ ಪಾರ್ಟಿ ಮಾಡ್ತರು, ಪಕ್ಷ ಮಾಡ್ತರು, ಜಾತಿ ಮಾಡ್ತರು, ಎಲ್ಲವನ್ನ ಮಾಡ್ತು ನಾವು ಒಂದಾಗಿ ಅಯೋಧ್ಯೆಗೆ ಸಂಘರ್ಷಕ್ಕೂ ಮಂದಿರ ನಿರ್ಮಾಣಕ್ಕೂ ಬೆಂಬಲವಾಗಿ ನಿಂತಿರುವಂಥ ಒಂದು ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಾಗಿ ನಮ್ಮೆಲ್ಲ ಹಿರಿಯರ ಸಂಕಲ್ಪಗಳಾಯಿತು, ಅಲ್ಲಿಂದ ಒಂದು ಜ್ಯೋತಿಯನ್ನು ತರಬೇಕು. ಹಾಗಾಗಿ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಸಾನ್ನಿಧ್ಯದಲ್ಲಿ ಬೆಳಗತಕ್ಕಂಥ ದೀಪದಿಂದ ರಾಮನಾಮದ ಜಪದ ಸಹಿತವಾಗಿರ್ತಕ್ಕಂಥ ಜ್ಯೋತಿಯನ್ನು ತರ್ತಕ್ಕಂಥದ್ದು. ತರುವಾಗ ದಾರಿಯಲ್ಲಿ ಆಂಜನೇಯನ ಕ್ಷೇತ್ರ ಸಿಗುತ್ತೆ. ಅದು ಕೊಪ್ಪಳದ ಆಂಜನೇಯಾದ್ರಿ ಬೆಟ್ಟ ಇದೆ. ಆಂಜನಾದ್ರಿ ಬೆಟ್ಟದಲ್ಲೂ ಇರತಕ್ಕಂಥ ಜ್ಯೋತಿಯನ್ನು ಜೊತೆಯಾಗಿ ತರಬೇಕು. ಅದನ್ನು ಇಲ್ಲಿ ತರಬೇಕು, ಇಲ್ಲಿ ಸಂಗಮಿಸಬೇಕು. ತಂದರೆ ಕೇವಲ ನಮ್ಮ ದೀಪಕ್ಕೆ ಹಚ್ಚಿದರೆ ಇನ್ನಷ್ಟು ಶಕ್ತಿ ಈ ಮಂದಿರಕ್ಕೆ ಬರ್ಬೋದು. ಸಮಾಜಕ್ಕೆ ಆಗಬೇಕಲ್ಲ, ಸಮಾಜಕ್ಕೂ ಆ ಬೆಳಕು ಹೋಗಬೇಕಲ್ಲ. ಆ ಬೆಳಕಿನ ಕಿರಣದ ಶಕ್ತಿ ಸಮಾಜದ ಎಲ್ಲ ಮನೆಗಳಲ್ಲಿ ಬರಬೇಕಲ್ಲ. ಆ ಮನೆಯ ಜನರಿಗೆ ಆ ರಾಮನ ಅನುಗ್ರಹ ಆಗಬೇಕಲ್ಲ. ಅದಕ್ಕೋಸ್ಕರ ಒಂದು ಪರಿಕಲ್ಪನೆಯನ್ನು ಹೊತ್ತರು. ಇಲ್ಲಿ ಎಲ್ಲರೂ ಸೇರಿ ಯೋಚನೆ ಮಾಡಿದ್ರು, ರಾಮಜ್ಯೋತಿಯನ್ನು ಒಂದಷ್ಟು ಗ್ರಾಮಗಳಿಗೆ ತಗೊಂಡೋಗ್ಬೇಕು. ಯಾವ ಭಜನೆಯ, ಯಾವ ರಾಮ ಜಪದ ದೀಕ್ಷೆಯನ್ನು ಕೊಡ್ತೀವ ಆ ಎಲ್ಲ ಗ್ರಾಮಗಳಲ್ಲಿ ರಾಮಜ್ಯೋತಿ ಹೋಗಬೇಕು. ರಾಮಜ್ಯೋತಿ ಹೋಗಿ ಏನು ಮಾಡಬೇಕು? ಅಲ್ಲಿರ್ತಕ್ಕಂಥ ಮಂದಿರ, ಅಲ್ಲಿರ್ತಕ್ಕಂಥ ದೇವಸ್ಥಾನ, ಯಾವುದೋ ಪ್ರಮುಖ ಕೇಂದ್ರಗಳಲ್ಲಿ ನಿಲ್ಲುತ್ತೆ. ಅಲ್ಲಿ ಒಂದು ಸತ್ಸಂಗ ನಡೆಯುತ್ತೆ, ಅಲ್ಲಿ ಒಂದು ಭಜನೆ ನಡೆಯುತ್ತೆ. ಆ ಭಜನೆಯ ಮುಖಾಂತರ ಪ್ರತಿಯೊಬ್ಬ ಮನೆಯೂ ಬರಬೇಕು, ಪರಿಶುದ್ಧನಾಗಿ ಬರಬೇಕು. ಆ ದೀಪದಿಂದ ದೀಪವನ್ನು ಹಚ್ಚಿ ತನ್ನ ಮನೆಯ ದೇವರ ಕೋಣೆಯೊಳಗೆ ಇಡಬೇಕು. ನಿರಂತರವಾಗಿ ಇಲ್ಲಿ ಯಾಗ ಪೂರ್ಣಾಹುತಿ ಆಗುವವರೆಗೆ ಆ ದೀಪ ಅವನ ಮನೆಯಲ್ಲಿ ಬೆಳಗಬೇಕು ಅಂತಾದರೆ ಆ ದಿವಸಕ್ಕೆ ಒಂದು ಸಾರಿ ಭಜನೆ ಹೇಳಬೇಕು, ದಿವಸಕ್ಕೆ ಒಂದು ಸಾರಿ ರಾಮನಾಮ ಜಪ ಮಾಡಬೇಕು. ಆ ಮನೆಯಲ್ಲಿ 2 ಪರಿವರ್ತನೆ ಆಗುತ್ತೆ. ಒಂದು, ನಿರಂತರವಾಗಿರ್ತಕ್ಕಂಥ ಬೆಳಕು, ಜ್ಯೋತಿ ಉರಿಯುತ್ತೆ. ಎರಡನೇದು, ಆ ಮನೆಯಲ್ಲಿ ಭಜನಾ ಕೀರ್ತನೆಗಳು ಪ್ರಾರಂಭ ಆಗುತ್ತೆ. ಆ ಮನೆಯಲ್ಲಿ ರಾಮನಾಮ ಜಪ ಪ್ರಾರಂಭ ಆಗುತ್ತೆ. ಆ ಮನೆ ಸಂಸ್ಕಾರ ಭರಿತವಾಗಿ ಆ ರಾಮಾನುಗ್ರಹಕ್ಕೆ ಪಾತ್ರ ಆಗಬೇಕು. ಹಾಗಾಗಿ ಇಲ್ಲಿರ್ತಕ್ಕಂಥ ಬ್ರಹ್ಮಕಲಶ ಸಮಾಜದ ಪರಿವರ್ತನೆ, ಸಮಾಜಕ್ಕೊಂದು ದಾರಿ ಮತ್ತು ಸಮಾಜಕ್ಕೆ ಅನುಗ್ರಹ ಕೊಡ್ತಕ್ಕಂಥ ಕಾರ್ಯ ಆಗಬೇಕು ಅನ್ನೋಂಥ ಪರಿಕಲ್ಪನೆ ಅಡಿಯಲ್ಲಿ ಈ 3 ಜೋಡಿಸಿದೆ. ಹಾಗಾಗಿ ಇನ್ನೊಂದು ದೊಡ್ಡದಾಗಿರ್ತಕ್ಕಂಥ ಚಿಂತನೆ, ರಾಮ ಮತ್ತು ಹನುಮಂತ ಇಬ್ಬರು ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬನ ಕಾಣಿಕೆ ಬರಬೇಕು. ಇಲ್ಲಿ ಯಾರಲ್ಲೂ ಸಂಗ್ರಹಕ್ಕೆ ಒತ್ತಾಯಗಳಿಲ್ಲ. ಯಾರು ಬೇಕಾದರೆ ಎಷ್ಟು ಹಾಕ್ಬೋದು, ಅದು ಅವನ ಭಕ್ತಿಗೆ ಬಿಟ್ಟದ್ದು. ಆದರೆ 2 ಸಮರ್ಪಣೆ ಮಾಡಬೇಕು.
ನಾರಿಕೇಳ ರಾಮನಿಗೆ ಆ ಯಾಗಕ್ಕೆ ಬೇಕಾಗಿರ್ತಕ್ಕಂಥ ಪರಿಕಲ್ಪನೆಯಲ್ಲಿ ಇರ್ತಕ್ಕಂಥ ಒಂದೊಂದು ನಾರಿಕೇಳವನ್ನು, ಒಂದೊಂದು ತೆಂಗಿನಕಾಯನ್ನು ಅರ್ಪಣೆ ಮಾಡಬೇಕು. ಹಾಗಾಗಿ ಒಂದು ಮನೆಯಲ್ಲಿ ಒಂದು ರಾಮ, ಒಂದು ಹನುಮಂತ, ಇಬ್ಬರಿಗೆ 2 ತೆಂಗಿನಕಾಯನ್ನು ಅರ್ಪಣೆ ಮಾಡಬೇಕು. ಹಾಗಾಗಿ 1,00,000 ನಾರಿಕೇಳ ಸಮರ್ಪಣಾ ಯಜ್ಞ ಅಂತ ಒಂದಿಟ್ಟು ಪ್ರತಿಯೊಂದು ಮನೆಯಿಂದ, ಇಡೀ ಜಿಲ್ಲೆಯಿಂದ. ನಮ್ಮ ರಥ ಹೋಗುವಲ್ಲಿಂದ, ರಥ ಹೋಗದೇ ಇರ್ಬೋದು, ರಥ ಹೋಗಿ ಕೆಲವರಿಗೆ ಬರಲಿಕ್ಕಾಗದೇ ಇರ್ಬೋದು. ಈ ಗ್ರಾಮ ನಮ್ಮ ಇಲ್ಲಿಂದ ಹಿಡಿದು ಪಕ್ಕದ ಉಡುಪಿ ಜಿಲ್ಲೆಯಿಂದಲೂ ತೆಂಗಿನಕಾಯನ್ನು ತರಬಹುದು, ಪಕ್ಕದ ಕಾಸರಗೋಡು ಜಿಲ್ಲೆಯಿಂದಲೂ ತರಬಹುದು, ಯಾರು ಬೇಕಿದ್ರೂ ತರಬಹುದು. ರಾಮ ಭಕ್ತರು ರಾಮನಿಗೊಂದು, ಆಂಜನೇಯನಿಗೊಂದು 2 ತೆಂಗಿನಕಾಯಿ ಸಮರ್ಪಣೆ ಮಾಡತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಕಾರ್ಯ. ಅವನ ಮನೆ ಇದರ ಜೊತೆಗೆ ಆ ಯಾಗದ ಜೊತೆಗೆ ಜೋಡಣೆ ಆಗತಕ್ಕಂಥ ಪ್ರಕ್ರಿಯೆ ನಾರಿಕೇಳ ಯಜ್ಞದ ಜೊತೆಗೆ ಸೇರಿಸುವಂಥ ಕೆಲಸ ಆಗಿದೆ. ಹೀಗಾಗಿ ಒಂದು ಬ್ರಹ್ಮಕಲಶ, 2ನೇದು ರಾಮತಾರಕ ಜಪಯಾಗ, 3ನೇದು ರಾಮ ಜ್ಯೋತಿ ರಥಯಾತ್ರೆ, 4ನೇದ್ದು ಅದರ ಜೊತೆಗೆ ಇರತಕ್ಕಂಥ ನಾರಿಕೇಳ ಸಮರ್ಪಣೆ. ಹೀಗೆ 4 ಅಂಶಗಳನ್ನು ಇಟ್ಟುಕೊಂಡು ದೊಡ್ಡದಾಗಿರ್ತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಈ ಬ್ರಹ್ಮಕಲಶ ನಮ್ಮ ಜಿಲ್ಲೆಯಲ್ಲಿ ಸಂಪನ್ನಗೊಳ್ಳಲಿದೆ. ಅದಕ್ಕೆ ಹೇಳಿದೆ ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆ. ಬ್ರಹ್ಮಕಲಶ ಎಲ್ಲ ಕಡೆ ನಡೀತದೆ, ಮುಂದಕ್ಕೂ 10 ದೇವಸ್ಥಾನಗಳು ನಡೀತದೆ. 12 ವರ್ಷ ಬ್ರಹ್ಮಕಲಶ ಆಗುವಂಥ ಎಲ್ಲ ದೇವಸ್ಥಾನಗಳಲ್ಲಿ ಬ್ರಹ್ಮಕಲಶ ನಡೀಬೋದು. ಜೀರ್ಣೋದ್ಧಾರ ಆಗ್ತಾ ಇರತಕ್ಕಂಥ 100 ದೇವಸ್ಥಾನಗಳಿದ್ದಾವೆ, ಅದರಲ್ಲಿ ಬ್ರಹ್ಮಕಲಶ ಇದೆ. ಆದರೆ ರಾಮತಾರಕ ಜಪಯಾಗ ಮತ್ತು ಜಪಸೂತ್ರ, ಆ ಜಪವನ್ನು ಮನೆಗಳಲ್ಲಿ ಜಾತಿಯನ್ನು ಮೀರಿ, ಪಂಥವನ್ನು ಮೀರಿ ಪ್ರತಿಯೊಬ್ಬನಿಗೂ ಕೊಡತಕ್ಕಂಥ ದೀಕ್ಷೆಯ ಮುಖಾಂತರ ಪ್ರತಿಯೊಬ್ಬನನ್ನೇ ಯಾಗದಲ್ಲಿ ಭಾಗವಹಿಸ್ತಕ್ಕಂಥ ಪರಿಕಲ್ಪನೆ ಇಲ್ಲಿ ನಡೆದಿದೆ. 2ನೇದು ಇದೆಲ್ಲ ನಡೆದ್ರು ರಾಮನಿಂದ ಅಯೋಧ್ಯೆಯಿಂದ ಬರ್ತಕ್ಕಂಥ ಜ್ಯೋತಿ ನಮ್ಮ ಮನೆಯ ಒಳಗೆ ಪ್ರವೇಶ ಮಾಡತಕ್ಕಂಥ, ನಮ್ಮ ಮನೆಯಲ್ಲಿ ರಾಮಜ್ಯೋತಿ ಬೆಳತಕ್ಕಂಥದ್ದು, ಅಯೋಧ್ಯೆ ರಾಮನ ಅನುಗ್ರಹ ಬರ್ತಕ್ಕಂಥದ್ದು, ರಾಮನೇ ನಮ್ಮ ಮನೆಗೆ ಬರ್ತಕ್ಕಂಥದ್ದು, ಇದು ಇಲ್ಲಿ ಮಾತ್ರ, ಇನ್ಯಾವ ಬ್ರಹ್ಮಕಲಶದಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೇಳಿದೆ ಅದರ ಜೊತೆಗೆ ಆರ್ಥಿಕವಾಗಿ ಅಲ್ಲ, ರಾಮನಿಗೆ ಕೊಡತಕ್ಕಂಥ ಭಾವನೆ ಅದು ಭಕ್ತಿ ಪ್ರಧಾನ ಆಗಿರಬೇಕು. ಹಾಗಾಗಿ ಯಾಗ ಅದು ತ್ಯಾಗದ ಸಂಕೇತ. ಹಾಗಾಗಿ ನಮ್ಮ ಮನೆಯಿಂದ 2 ರಾಮ ಮತ್ತು ಆಂಜನೇಯನಿಗೆ ತೆಂಗಿನಕಾಯಿ ಸಮರ್ಪಣೆ, ಇಂತಹ ಸೌಭಾಗ್ಯವನ್ನು ಈ ಬ್ರಹ್ಮಕಲಶ ಕೊಟ್ಟಿದೆ. ಈ ಬ್ರಹ್ಮಕಲಶ ಒಂದು ಸಂದೇಶವನ್ನು ಕೊಡ್ತದೆ. ಜಾತಿ ಸಾಮರಸ್ಯದ ಸಂಕೇತವಾಗಿರ್ತಕ್ಕಂಥ ಇಡೀ ಹಿಂದೂ ಸಮಾಜ ಪಂಥಗಳನ್ನು ಮೀರಿ ಒಂದಾಗಿ ಮುಂದಿನ ದಿನಗಳಲ್ಲಿ ರಾಮಾನುಗ್ರಹದಲ್ಲಿ ಅಭಿವೃದ್ಧಿ ಹೊಂದಬೇಕು ಅನ್ನತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಇದೆಲ್ಲವನ್ನು ಜೋಡಿಸ್ತಕ್ಕಂಥ ಪ್ರಕ್ರಿಯೆ ಆಗಿದೆ. ಹಾಗಾಗಿ ಹೇಳಿದೆ ಇಂತಹ ಸುಂದರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಸಂಪನ್ನಕ್ಕೆ ಇವತ್ತು ಎಲ್ಲರನ್ನ ಕರೆದಿದೆ. ಹೇಳಿದೆ ಇವತ್ತು ಜಿಲ್ಲೆಯ ವಿವಿಧ ಭಾಗದ, ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಪಕ್ಕದ ಕಾಸರಗೋಡನ್ನು ಸೇರಿಸಿ ಎಲ್ಲ ಧಾರ್ಮಿಕ ನೇತಾರರನ್ನು, ಎಲ್ಲ ಸಾಮಾಜಿಕವಾಗಿ ಪರಿಕಲ್ಪನೆ ಇರತಕ್ಕಂಥ, ಎಲ್ಲರೂ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ದೇಶಕ್ಕೆ ಒಳಿತಾಗಬೇಕು ಅನ್ನತಕ್ಕಂಥ ಒಳ್ಳೆಯ ಸದಭಿಪ್ರಾಯ ಇರತಕ್ಕಂಥ ಎಲ್ಲರನ್ನೂ ಕರೆದಿದ್ದೇವೆ ಇವತ್ತು. ಹಾಗಾಗಿ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ. ಹಾಗಾಗಿ ಹೇಳಿದೆ ಇಂತಹ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಹಾಗಾಗಿ ಅದಕ್ಕೂ ಸುಮಾರು 20-30 ಕಮಿಟಿಗಳನ್ನು ನಾವು ಮಾಡ್ತಾಯಿದ್ವಿ. ಇವತ್ತು ಎಲ್ಲ ಕಮಿಟಿಗಳ ರಚನೆ ಆಗಿಲ್ಲ. ಒಂದಷ್ಟು 3-4 ಕಮಿಟಿಗಳನ್ನು ತುರ್ತು, ಯಾಕೆ ಹೇಳಿದ್ರೆ ಇದು ನಡೀತಕ್ಕಂಥದ್ದು ಏಪ್ರಿಲಲ್ಲಿ, ನಮಗೆ ಸಮಯಗಳಿದ್ದಾವೆ ಬೇಗ. ಆದರೆ ಈಗಿಂದಲೇ ಪ್ರಕ್ರಿಯೆ ಪ್ರಾರಂಭ ಆಗಬೇಕು, ಈಗಿಂದಲೇ ಪ್ರಚಾರಗಳು ಪ್ರಾರಂಭ ಆಗಬೇಕು, ಈಗಿಂದಲೇ ಜನರನ್ನು ಜೋಡಿಸಬೇಕು. ನಾಡ್ದು ಬ್ರಹ್ಮ ಕಲಶ ಕಳೆದ ಮೇಲೆ ಯಾರು ಹೇಳಬಾರ್ದು. ನನಗೊಂದು ಅನುಭವ ಇದೆ. ಪಾವಂಜೆಯಲ್ಲಿ ಸೌತರಾಮಣಿ ಗವಾಮಯನ ಯಾಗ ಅಂತ ನಾವು ಮಾಡಿದ್ವಿ, ವೇದ ಕಾಲದ ಯಾಗ. ಆ ಯಾಗದಲ್ಲಿ ಹೀಗೆ ಜಪವನ್ನು ಮನೆಗಳಿಗೆ ಕೊಟ್ಟಿತ್ತು, ಅಲ್ಲಿಯ ಯಾಗದ ಜ್ಯೋತಿಯನ್ನು ಮನೆಗಳಿಗೆ ಕೊಟ್ಟಿತ್ತು. ಎಲ್ಲ ಆದಮೇಲೆ ಪೂರ್ಣಾವತಿಯ ಮರುದಿವಸ 3 ಜನ ಬಂದು ನಮ್ಮ ಹತ್ರ ಹೇಳಿದ್ರು, ನಮಗೆ ಜಪ ಇದೆ ಅಂತಲೇ ಗೊತ್ತಿಲ್ಲ, ನಮಗೆ ಹೇಳ್ತಿದ್ರೆ ನಾವು ಹೇಳ್ತಿದ್ದೆವು, ಹಾಗಾಗಿ ನಮಗೆ ಇದರಲ್ಲಿ ಭಾಗವಹಿಸ್ಲಿಕ್ಕಾಗಲಿಲ್ಲ, ನಾವು ದೇವಸ್ಥಾನದ ಮುಂದೆ ಕೂತು ಜಪ ಹೇಳಬಹುದು ಅಂತ ಹೇಳಿದ್ರೆ ಇದು ಯಾಕೆ ಹೇಳಿದೆ? ಆ ತಪ್ಪು ಯಾರಿಗೆ ಬಂತು? ಆ ಸಮಿತಿಗೆ ಬಂತು. ಆ 3 ಜನರಿಗೂ ಜಪ ಮಾಡಬೇಕು ಅನ್ನತಕ್ಕಂಥ ಪ್ರಾಮಾಣಿಕ ಇರತಕ್ಕಂಥ ವ್ಯಕ್ತಿಗಳನ್ನು ಜೋಡಣೆ ಮಾಡದ ತಪ್ಪು ಯಾರ್ದು ಹೇಳಿದ್ರೆ ಆ ಸಮಿತಿಯ ತಪ್ಪು. ಹಾಗಾಗಿ ಹೇಳಿದೆ ಈ ಸಮಿತಿಯಿಂದ ತಪ್ಪಾಗಬಾರ್ದು. ಈ ಸಮಿತಿ ಪ್ರತಿಯೊಬ್ಬನನ್ನು ಜೋಡಿಸಬೇಕು, ಪ್ರತಿ ಮನೆಯನ್ನು ಜೋಡಿಸಬೇಕು, ಪ್ರತಿ ಮನಸ್ಸನ್ನು ಜೋಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಿಂದಲೇ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಈ ಪ್ರಕ್ರಿಯೆಗೆ 10 ಜನರ ಬೆಂಬಲ ಬೇಕು, ಸಹಸ್ರಾರು ಜನರ ಕಾರ್ಯಕರ್ತರ ಜೋಡಣೆ ಆಗಬೇಕು, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಅನುಷ್ಠಾನ ಆಗಬೇಕು. ಹಾಗಾಗಿ ಬ್ರಹ್ಮಕಲಶ ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿ ಆಗುತ್ತೆ. ಬ್ರಹ್ಮಕಲಶ ಮಾಡಿ ಎಲ್ಲ ಅನುಭವ ಇದ್ದವರೇ ಇಲ್ಲಿ ಕೂತಿದ್ದಾರೆ. ಯಾರು ಬ್ರಹ್ಮಕಲಶ ಮಾಡಿ ನೋಡಿ ಅಲ್ಲ, ಮಾಡಿ ಅನುಭವ ಇದ್ದವರು ಇಲ್ಲಿರುವಂಥದ್ದು. ಹಾಗಾಗಿ ಅದಕ್ಕೆ ದೊಡ್ಡದಾಗಿರ್ತಕ್ಕಂಥ ಪ್ರತ್ಯೇಕ ಇದೇನು ಬೇಕು ಅಂತ ಇಲ್ಲ. ಆದರೆ ಸಮಿತಿಗಳನ್ನು ಮಾಡಬೇಕು, ಸಮಿತಿ ಮಾಡ್ತೀವಿ. ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕು. ಹಾಗಾಗಿ ಒಂದು ಯಾಗಶಾಲೆ, ಒಂದು ಅನ್ನ ಸಂತರ್ಪಣೆ, ಒಂದು ಪಾಕಶಾಲೆ, ಒಂದು ಸಾಂಸ್ಕೃತಿಕ ಚಟುವಟಿಕೆ, ಒಂದು ಭಜನಾ ತಂಡಗಳ ಭಜನೆ, ನಿರಂತರವಾಗಿರ್ತಕ್ಕಂಥ ಬೇರೆ ಬೇರೆ ಸಂಗೀತ ಕಾರ್ಯಕ್ರಮಗಳು ಇದೆಲ್ಲವೂ ನಡೀತದೆ. ಇದು ನಡೀಲೇಬೇಕು. ಹಾಗಾಗಿ ಇಷ್ಟೆಲ್ಲವನ್ನು ಯೋಚನೆ ಮಾಡಿದ್ದೇವೆ. ಒಂದು ನಿರಂತರವಾಗಿರ್ತಕ್ಕಂಥ ಭಜನಾ ತಂಡಗಳಿಂದ ಭಜನೆ, ಎಲ್ಲ ಗ್ರಾಮಗಳಲ್ಲಿ ಒಂದು ಭಜನೆ, ಆ ಗ್ರಾಮಗಳಲ್ಲಿ ಮಂತ್ರ ದೀಕ್ಷೆ, ಆ ಗ್ರಾಮಗಳಿಂದ ಮನೆಗಳಿಗೆ ಮಂತ್ರ ದೀಕ್ಷೆ,
ಇದೆಲ್ಲದರ ಪರಿಕಲ್ಪನೆ ಜೊತೆಗೆ ಜ್ಯೋತಿಯ ರಥಯಾತ್ರೆ, ಹೀಗೆ ಒಂದಷ್ಟು ಯೋಚನೆಯನ್ನು ನಾವು ಕೂತು ಮಾಡಿದ್ದೇವೆ, ಸಮಿತಿ ಮಾಡಿಲ್ಲ. ಹಾಗಾಗಿ ಇವತ್ತು ಕರೆದದ್ದು ಮೊನ್ನೆ ಗ್ರಾಮದವರ ಎಲ್ಲರ ಬಲೆ ಶಶನ್ ಮೊನ್ನೆ ಗ್ರಾಮದವ್ರದ ಇಡಲಿ ಜಾಗೊಂಡು ಸಹಜನ ಕೈತಲ್ಲ, ಮೊನ್ನೆ ಗ್ರಾಮದವರ ಎಲ್ಲರ ಅಭಿಪ್ರಾಯವನ್ನು ತಗೊಂಡಿದ್ದೇವೆ. ಆ ಅಭಿಪ್ರಾಯದಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನು ನಾವು ಕ್ರೋಢೀಕರಿಸಿದ್ದೇವೆ. ಗ್ರಾಮದಲ್ಲಿ ಯಾರ್ಯಾರು ಸೇರಿಸಬೇಕು ಅವರೆಲ್ಲರ ಹೆಸರುಗಳನ್ನು ಸೇರಿಸಿದೆ. ಇನ್ನಷ್ಟು ಹೆಸರು ಕೊಡ್ತೇವೆ ಅಂತ ಹೇಳಿದರೆ ಅದು ಕಾಯ್ತಾ ಇದ್ದೇವೆ, ಹೆಸರು ಬರಬೇಕು ನಮಗೆ. ಇಲ್ಲೂ ಇವತ್ತು ಎಲ್ಲರನ್ನ ಸೇರಿಸಿ ಸಮಿತಿ ಮಾಡ್ತದೆ. ಇವತ್ತು ಸಾಂಕೇತಿಕವಾಗಿ ಕೆಲವು ಹೆಸರನ್ನು ಪ್ರಕಟೀಕರಣ ಮಾಡ್ತೀವಿ. ನಮಗೆ ಮೊನ್ನೆ ಬಂದಿರತಕ್ಕಂಥ ಹೆಸರುಗಳಲ್ಲಿ ಸಾಂಕೇತಿಕವಾಗಿ ಆ ಹೆಸರು, ಇನ್ನು ಆ ಹೆಸರುಗಳನ್ನು ಅಂತಿಮವಾಗಿ ಜೋಡಣೆ ಮಾಡಲಿಕ್ಕೆ ತುಂಬ ಹೆಸರುಗಳಿದ್ದಾವೆ. ಆ ಎಲ್ಲ ಹೆಸರುಗಳನ್ನು ಜೋಡಿಸ್ತೇವೆ. ನಾವು ಹೇಳಿದ್ದೇವೆ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳಾಗ್ತದೆ. ನಿರಂತರವಾಗಿರ್ತಕ್ಕಂಥ ಸಾಂಸ್ಕೃತಿಕ, ನಿರಂತರವಾಗಿರ್ತಕ್ಕಂಥ ಅನ್ನದಾನ, ನಿರಂತರವಾಗಿರ್ತಂಥ ಪೂಜಾದಿ ಕಾರ್ಯಗಳು, ಹೀಗೆ ಮತ್ತು ಭಜನಾ ಕಾರ್ಯಗಳು, ಸತ್ಸಂಗ, ಯಾಗ ಇದೆಲ್ಲವೂ ನಡೀತದೆ. ಆದರೆ ನಮ್ಮ ಪರಿಕಲ್ಪನೆಯಲ್ಲಿ ಇನ್ನೊಂದಿದೆ. ಒಂದು ದಿನವೂ ಧಾರ್ಮಿಕ ಸಭೆ ಅಂತ ಇಲ್ಲ. ನಾವು ಇದನ್ನು ಬಿಟ್ಟು ಆ ಎಲ್ಲ ದಿನಗಳಲ್ಲಿ ಭಜನೆ ಮತ್ತು ಸಂಗೀತಕ್ಕೆ ಹೆಚ್ಚು ಆದ್ಯತೆ ಕೊಡ್ತೇವೆ. ಸಂಗೀತ ಕಾರ್ಯಕ್ರಮಗಳಿರ್ತದೆ, ಭಜನಾ ಕಾರ್ಯಕ್ರಮಗಳಿರ್ತದೆ, ಯಾವುದೇ ಭಾಷಣಗಳಿರುವುದಿಲ್ಲ, ಯಾವುದೇ ಧಾರ್ಮಿಕ ಸಭೆಗಳಿಲ್ಲ, ಯಾರಿಗೂ ಸನ್ಮಾನಗಳಿಲ್ಲ. ನಾವೆಲ್ಲರೂ ರಾಮ ಸೇವಕರು ಅಂತ ಹೇಳಿ ಎಲ್ಲರೂ ಇಲ್ಲಿ ಒಟ್ಟಾಗಿ ಕೆಲಸ ಮಾಡಿ ರಾಮ ಸೇವೆಯನ್ನು ಮಾಡುವಂಥ ಪರಿಕಲ್ಪನೆಯಲ್ಲಿ ನಾವು ಒಂದಾಗಿ ಈ ಕಾರ್ಯವನ್ನು ಮಾಡೋದು. ಹಾಗಾಗಿ ಇದಕ್ಕೆ ಪೂರಕವಾಗಿ ಇವತ್ತು ಕರೆದಿರತಕ್ಕಂಥ ವಿಷಯ, ಎಲ್ಲ ಸಮಸ್ತ ಬಂಧುಗಳು ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಕೊಡಬೇಕು. ಆ ಅಭಿಪ್ರಾಯದ ಕ್ರೋಢೀಕರಣ ಆಗಬೇಕು. ಇದು ಯಾರೋ ತೀರ್ಮಾನ ಸಮಿತಿ ಮಾಡಿತಲ್ಲ, ಸಮಿತಿ ನಾವೆಲ್ಲರೂ ಸಮಿತಿಯೇ, ಇಲ್ಲಿದ್ದ ಪ್ರತಿಯೊಬ್ಬನೂ ಸಮಿತಿ. ಹಾಗೆ ನಿಮ್ಮ ಯಾರನ್ನು ಬಿಟ್ಟು ಸಮಿತಿ ಅಲ್ಲ. ಇವತ್ತು ಹೇಳೋದು ಹೆಸರು ಸಾಂಕೇತಿಕ, ನಾವು ವಾಪಸ್ ಹೇಳ್ತಾನೆ ಇದು ಹೆಸರು ಸಾಂಕೇತಿಕ. ಯಾರನ್ನು ನನ್ನನ್ನು ಬಿಟ್ಟಿದ್ದಾರೆ ತಪ್ಪು ತಿಳ್ಕೊಬೇಡಿ, ನಿಮ್ಮೆಲ್ಲರನ್ನು ಸೇರಿಸ್ತದೆ. ದಿವಸ ಬೇಕು ನಮಗೆ ಮತ್ತು ಹೆಸರುಗಳು ಬರಬೇಕು. ನಾನು ಹೇಳಿದೆ ನೀವು ಇಲ್ಲಿ ಕೂತವರು. ಈಗ 3 ವಿಷಯಗಳು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಕಾರ್ಯಕ್ರಮಗಳ ಪಟ್ಟಿ ನಿಮ್ಮಲ್ಲಿ ಇಟ್ಟಿದ್ದೇವೆ. ಕಾರ್ಯಕ್ರಮಗಳು ಹೇಗಾಗುತ್ತೆ ಸ್ವರೂಪವನ್ನು ನಿಮ್ಮ ಮುಂದಿಟ್ಟಿದೆ. ನಮ್ಮ ಯೋಜನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದನ್ನು ಬದಲಾವಣೆ ಮಾಡುವ ಹಕ್ಕು ನಿಮಗಿದೆ. ನೀವು ಹೇಳಿದರೆ ಬದಲಾವಣೆ ಅಲ್ಲ, ಅದಕ್ಕೆ ಸೇರ್ಪಡೆ ಮಾಡ್ತೀವಿ. ಏನೇನು ಬೇಕೋ ಸೇರ್ಪಡೆ ಮಾಡ್ತೀವಿ. ಹಾಗಾಗಿ ಅಭಿಪ್ರಾಯಗಳ ಸಂಗ್ರಹ ಆಗಬೇಕು, ನಿಮ್ಮೆಲ್ಲರ ಅಭಿಪ್ರಾಯಗಳ ಸಂಗ್ರಹ ಆಗಬೇಕು. ಹಾಗಾಗಿ ನೀವು ಕೂತವರು ಪ್ರತಿಯೊಬ್ಬರು ಮಾತನಾಡಬೇಕು, ನಿಮ್ಮ ಅಭಿಪ್ರಾಯಗಳನ್ನು ಕೊಡಬೇಕು. ಇದು ನಾವು ನಮ್ಮ ಯೋಚನೆಗಳನ್ನು ಹೇಳಿದ್ದಷ್ಟೇ. ಯೋಚನೆ ಇನ್ನು ಆಗಬೇಕು. ಕೂತ ಮೇಲೆ ಸಮಿತಿಗಳೆಲ್ಲ ರಚನೆ ಆದಮೇಲೆ ಮತ್ತೆ ಚರ್ಚೆಗಳು ಪುನಃ ಪ್ರಾರಂಭ ಆಗ್ತದೆ. ಹಾಗಾಗಿ ನಮ್ಮ ಯೋಚನೆ, ನಿಮಗೆ ಇದಕ್ಕೆ ಯಾವುದಾದ್ರೂ ಸಲಹೆಗಳಿದ್ರೆ ಕೊಡಬೇಕು. ಎರಡನೇದ್ದು, ಇನ್ನೊಂದಷ್ಟು ಜನ ಸೇರಿಸಲಿಕ್ಕಿದೆ. ನೀವು ಯಾರ್ಯಾರ ಹೆಸರನ್ನು ಕೊಡ್ತೀರಾ ಎಲ್ಲ ಹೆಸರುಗಳನ್ನು ಇವತ್ತು ಬರ್ಕೋತೇವೆ. ಇವತ್ತು ಸಾಂಕೇತಿಕ, ನಾನು ಹೇಳಿದೆ ನಾವೆಲ್ಲ ಸಮಿತಿ ಮಾಡೋದಿಲ್ಲ. ಇವತ್ತು 2 ಸಮಿತಿ ಪೂರ್ಣ, ಬಾಕಿ 2 ಪೂರ್ಣ ಅಲ್ಲ, ಅದಕ್ಕೂ ಸೇರಿಸಲಿಕ್ಕಿದೆ. ಬಾಕಿ ಒಂದು 3 ಸಮಿತಿಗಳು ಅರ್ಜೆಂಟಿಗೋಸ್ಕರ. ಯಾಕೆ ಜೋತಿಯನ್ನು ತರೋದಕ್ಕೆ ಈಗಿನಲೇ ಪ್ರಯತ್ನಗಳಾಗಬೇಕು. ಜಪವನ್ನು ಗ್ರಾಮ ಮನೆಗಳಿಗೆ ಕೊಡಲಿಕ್ಕೆ ಸಮಸ್ಯೆಗಳು ಇದ್ದಾವೆ, ಅದಕ್ಕೆ ಪ್ರಾರಂಭ ಆಗಬೇಕು. ನಾರಿಕೇಳ 2 ಲಕ್ಷ ಸಂಗ್ರಹ ಮಾಡಬೇಕು, 1 ಲಕ್ಷ ಸಂಗ್ರಹ ಮಾಡಬೇಕು, ಅದಕ್ಕೆ ವ್ಯವಸ್ಥೆ ಆಗಬೇಕು. ಹಾಗಾಗಿ 2-3 ಸಮಿತಿಯನ್ನು ಮಾತ್ರ ಮಾಡ್ತೀವಿ. ಬಾಕಿ ಎಲ್ಲ ಸಮಿತಿಗಳನ್ನು ಮುಂದಿನ 1 ತಿಂಗಳ ಒಳಗೆ ಪೂರ್ಣ ಮಾಡ್ತೀವಿ. ವಾಪಸ್ ನಿಮ್ಮನ್ನೆಲ್ಲ ಕರಿತೀವಿ. ಆದರೆ ಯಾರೂ ತಪ್ಪು ತಿಳ್ಕೊಬಾರ್ದು, ಇದು ರಾಮನ ಸೇವೆ. ಹಾಗಾಗಿ ಇನ್ನು 10 ಬಾರಿ ಕರೆದ್ರು ನೀವು ಬರಬೇಕು. ಇದು ರಾಮನ ಸೇವೆ, ಇದು ರಾಮಾನೇ. ಇನ್ನು 15 ಸಾರಿ ಕರೆದ್ರು ನೀವು ಇದು ತಪ್ಪು ಅಂತ ತಿಳ್ಕೊಬಾರ್ದು, ಬರಬೇಕು. ಹಾಗಾಗಿ ಇವತ್ತಿನಿಂದ ಒಂದು ಸಂಕಲ್ಪ ಮಾಡಬೇಕು. ಏನು ಸಂಕಲ್ಪ? ರಾಮನಿಗೋಸ್ಕರ, ಆಂಜನೇಯನಿಗೋಸ್ಕರ, ಆ ತಾಯಿ ಭಾರತಿಗೋಸ್ಕರ ಇನ್ನಿರ್ತಕ್ಕಂಥ ಏಪ್ರಿಲ್ವರೆಗೆ ಈ ಕ್ಷೇತ್ರದಲ್ಲಿ ಕರೆದಿರ್ತಕ್ಕಂಥ ಎಲ್ಲ ಸಭೆಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ ಅನ್ನುವಂಥ ಸಂಕಲ್ಪವೇ ರಾಮನಿಗೆ ಕೊಡ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಜಪ. ಇದಕ್ಕೆ ನೀವಿದ್ರೆ ಚಪ್ಪಾಲೆ ತಟ್ಟಿ, ಇಲ್ಲಾಂತಾದ್ರೆ ಕೈ ಬಿಡಿ. ನಾನು ಇವತ್ತಿಂದ ಇದ್ದೇನೆ. ಹಾಗಾಗಿ ಹೇಳಿದೆ, ಇದರಲ್ಲಿ ಇವ ದೊಡ್ಡವ ಸಂಘ ಯಾವುದಿಲ್ಲ, ರಾಮನಿಗೆ ಯಾವುದಿಲ್ಲ. ನಾನು ಹೇಳಿದೆ, ರಾಮ ಆಂಜನೇಯನನ್ನು ತಬ್ಬಿ ಹಿಡ್ದ, ರಾಮ ಶಬರಿಯನ್ನು ತಬ್ಬಿ ಹಿಡ್ದ, ರಾಕ್ಷಸರ ವಿಭೀಷಣನ ಹತ್ತಿರ ಕೂತ್ಕೊಳಿಸಿದ. ಹೇಳಿದರೆ ಅವನಿಗೂ ಪಟ್ಟ ಮಾಡಿಕೊಟ್ಟ. ಅಂತಹ ರಾಮನಿಗೆ ಯಾವುದೇ ಜಾತಿಯ ಪಂಥದ ಪಂಗಡಗಳ ಇತಿ ಇಲ್ಲ. ಹಾಗಾಗಿ ಇಲ್ಲಿ ಎಲ್ಲರೂ ಸಮಾನರು, ನಾವೆಲ್ಲರೂ ಒಂದಾಗಿ. ಇದೊಂದು ಸಮಿತಿಗೆ ಒಬ್ಬ ಅಧ್ಯಕ್ಷ ಬೇಕು. ನಾನು ಕಾರ್ಯಕರ್ತ, ವಾಪಸ್ ಹೇಳ್ತಾನೆ, ನಾನು ಕಾರ್ಯಕರ್ತ. ಇವತ್ತಿಂದ ಅಧ್ಯಕ್ಷ ಯಾಕೆ? ಒಂದು ಸೂಚನೆಗೆ ಒಬ್ಬ ಬೇಕಲ್ಲ, ಯಾರನ್ನ ಕೇಳಬೇಕಲ್ಲ. ನಾಳೆ ಯಾವುದೋ ಅಧಿಕಾರಿಗಳು ನಮ್ಮ ಹತ್ರ ಇಲಾಖೆಗಳು ಬಹಳ ಸಮಸ್ಯೆ ಮಾಡ್ತವೆ. ಆ ಸಂದರ್ಭದಲ್ಲಿ ಉತ್ತರ ಕೊಡಲಿಕ್ಕೆ ಒಬ್ಬರು ಬೇಕು. ಅದಕ್ಕೋಸ್ಕರ ಅಧ್ಯಕ್ಷ, ಜವಾಬ್ದಾರಿಯಲ್ಲಿ ಮಾತ್ರ, ಕಾರ್ಯದಲ್ಲಿ ನನ್ನ ಕಾರ್ಯಕರ್ತ. ಹಾಗಾಗಿ ಹೇಳಿದೆ, ಇಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ
ನಾವೆಲ್ಲರೂ ಇದರಲ್ಲಿ ಜೋಡಿಸಬೇಕು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಭಿಪ್ರಾಯಗಳನ್ನು ಈಗ ಕೊಡಬೇಕು. ಯಾರ್ಯಾರ ಹೆಸರುಗಳನ್ನು ಪಟ್ಟಿಗೆ ಸೇರಿಸ್ಬೇಕು ಆ ಹೆಸರುಗಳನ್ನು ಕೊಡಬೇಕು. ಅದಕ್ಕೋಸ್ಕರ ನಿಮ್ಮಲ್ಲಿ ವಿಜ್ಞಾಪನೆ ಮಾಡ್ತೇನೆ, ಆದಷ್ಟು ಶೀಘ್ರ ನಾವು 12 ಗಂಟೆ ಒಳಗೆ ಈ ಸಭೆಯನ್ನು ಮುಗಿಸ್ತೇವೆ. ಭಾಳ ತುರ್ತಿದೆ, ಎಲ್ರಿಗೂ ತುರ್ತಿದೆ, ನಮಗೂ ಗೊತ್ತಿದೆ. ತುಂಬ ಮದುವೆಗಳಿದ್ದಾವೆ, ತುಂಬ ಕಾರ್ಯಕ್ರಮಗಳಿದ್ದಾವೆ. ಹಾಗಾಗಿ 12 ಗಂಟೆ ಒಳಗೆ ಈ ಸಭೆಯನ್ನು ಮುಗಿಸ್ಲಿಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ, ನಿಮ್ಮ ಸೂಚನೆಯ ಮುಖಾಂತರ ಮುಂದಿನ ಸಭೆಗೆ ಪ್ರೇರಣೆ ಆಗ್ತದೆ ಅಂತ ಹೇಳ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸ್ವಾಗತಿಸ್ತೇನೆ. ಬಂದಂಥ ಎಲ್ಲರೂ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರದಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡಿದಂಥವರು, ಬ್ರಹ್ಮ ಕಲಶೋತ್ಸವವನ್ನು ನಡೆಸಿದಂಥವರು, ಭಜನಾ ಸಂಘವನ್ನು ನಡೆಸಿದಂಥವರು, ವಿವಿಧ ಕಾರ್ಯದಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಂಥ ಎಲ್ಲ ಗೌರವಾನ್ವಿತ ಎಲ್ಲ ಬಂಧುಗಳಿದ್ದೀರಿ. ತಮ್ಮ ಸಲಹೆಗಾಗಿ ಈಗ ಅವಕಾಶ, ತಾವು ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ಹನುಮಗಿರಿ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವಂಥ ಕ್ಷಣಗಣನೆಯಲ್ಲಿ ನಾವೆಲ್ಲ ಇದ್ದೇವೆ. ಈ ಸಂದರ್ಭದಲ್ಲಿ 2-3 ವಿಚಾರಗಳನ್ನು ಉಲ್ಲೇಖ ಮಾಡಿದರು ಅಧ್ಯಕ್ಷರು. ಈಗಾಗಲೇ ನಾವು ಕೆಲ ವರ್ಷಗಳ ಹಿಂದೆ ಒಂದು ಅದ್ಭುತವಾಗಿರ್ತಕ್ಕಂಥ ಮತ್ತು ಇಡೀ ಹಿಂದೂ ಸಮಾಜದ ನಂಬಿಕೆಯ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕುಣಿತ ಭಜನೆಯನ್ನು ಒಂದು ಇಡೀ ದೇಶಕ್ಕೆ ನಾವು ತೋರಿಸಿದ್ದೇವೆ. ಅವಕಾಶಗಳಿದ್ದರೆ ಆ ರೀತಿಯ ಯಾವುದೋ ಒಂದು ಕಾರ್ಯಕ್ರಮವನ್ನು ಜೋಡಿಸ್ಬೋದಾ ಅಂತ ಹೇಳುವಂಥ ಒಂದು ಸಲಹೆ ನನ್ನದು. ಮತ್ತು ಈಗಾಗಲೇ ರಾಮತಾರಕ ಯಜ್ಞದ ಉಲ್ಲೇಖವನ್ನು ನಾವು ಪ್ರತಿ ಮನೆಗಳಿಗೆ ಕಳಿಸಬೇಕು, ಪ್ರತಿ ಮನೆ ಮಂದಿಯನ್ನು ಇದರ ಜೊತೆ ಜೋಡಿಸಬೇಕು ಅಂತ ಹೇಳುವಂಥ ಯೋಚನೆ ಒಟ್ಟಿಗೆ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ರಾಮ ರಕ್ಷೆಯನ್ನು ಆ ಕಾರ್ಯಕ್ರಮದ ನಮ್ಮ ರಾಮತಾರಕ ಯಜ್ಞದ ನಂತರ ಪ್ರತಿ ಮನೆಗೆ ಅಥವಾ ಪ್ರತಿಯೊಬ್ಬನಿಗೆ ರಾಮ ರಕ್ಷೆಯನ್ನು ಕೊಡುವಂಥ ಒಂದು ವ್ಯವಸ್ಥೆಗೆ ಯಾವ ರೀತಿ ಮಾಡ್ಬೋದು ಅಂತ ಹೇಳುವಂಥ ಒಂದು ಚಿಂತನೆಯನ್ನು ನಾವು ಮಾಡ್ಬೋದಾ. ಅಂದರೆ ನಾವು ರಾಮತಾರಕ ಜಪ ಮಾಡಬೇಕಾದ್ರೆ ಅದನ್ನು ಮುಂದೆ ಇಟ್ಟುಕೊಂಡು ಅದನ್ನು ಇಲ್ಲಿಗೆ ಒಪ್ಪಿಸಿ ಮತ್ತೆ ಅದನ್ನು ವಾಪಸ್ ಆ ತಾರಕ ಯಜ್ಞದ ನಂತರ ಅದನ್ನು ವಾಪಸ್ ಪ್ರತಿ ಮನೆಗಳಿಗೆ ಕೊಡುವಂಥ ಒಂದು ರಾಮರಕ್ಷೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು, ಯಾಕಂದರೆ ಅಯೋಧ್ಯೆಗೆ ಎಲ್ಲರೂ ಹೋಗಬೇಕು ಅಂತ ಹೇಳಿದ್ರೆ ಅವರಿಗೆ ಅವಕಾಶಗಳು ಇರುವುದಿಲ್ಲ. ಆದರೆ ಅಲ್ಲಿಂದ ಬಂದಿರತಕ್ಕಂಥ ಜ್ಯೋತಿ ನಮ್ಮ ಮನೆಗಳಲ್ಲಿ ಬೆಳಗತ್ತೆ. ಅದರ ಮುಖಾಂತರ ನಾವು ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಯಜ್ಞವನ್ನು ಮಾಡ್ತೇವೆ. ಆ ಯಜ್ಞದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ತಾರೆ. ಅದಕ್ಕೋಸ್ಕರ ಆ ರಾಮನ ರಕ್ಷೆ ಸಹ ಪ್ರತಿ ಮನೆಗಳಿಗೆ ಹಿಂದೂ ಬಂದವರಿಗೆ ಇವತ್ತು ಅವಶ್ಯಕತೆ ಇದೆ. ಅದನ್ನು ಮಾಡ್ಬೋದಾ ಅಂತ ಹೇಳುವಂಥ ಸಲಹೆ ನಾನು. ಹನುಮಗಿರಿಯಲ್ಲಿ ಏಪ್ರಿಲ್ 9ರಿಂದ ನಡೆಯಲಿರುವಂಥ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಕ್ಷೇತ್ರದ ತಂತ್ರಿಗಳು ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ಈ ಕ್ಷೇತ್ರದ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ರವರೇ, ಅದೇ ರೀತಿ ತಂತ್ರಿಯವರೇ, ಅಚ್ಯುತ ಮುಡತಾಯರವರೇ, ನೆರೆದಿರುವಂಥ ಎಲ್ಲ ಭಗವದ್ಭಕ್ತ ಬಂಧುಗಳೇ, ನಮ್ಮ ಊರಿನಲ್ಲೇ ಇಂಥ ಒಂದು ಕ್ಷೇತ್ರ ಇರುವಂಥದ್ದು ನಮಗೆ ಯಾವಾಗಲೂ ಒಂದು ಸಂದರ್ಭದಲ್ಲಿ ಅದನ್ನು ಹೆಮ್ಮೆ ವ್ಯಕ್ತಪಡಿಸುವಂಥ ಸಂದರ್ಭ ಇದು ಅಂತ ಹೇಳಲಿಕ್ಕೆ ನಾನು ಭಾಳ ಮುಖ್ಯವಾಗಿ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಈ ಒಂದು ಕ್ಷೇತ್ರ ಇಲ್ಲಿ ನಿರ್ಮಾಣಗೊಂಡ ನಂತರದ ದಿನಗಳಲ್ಲಿ ಇಡೀ ದೇಶಕ್ಕೆ ಅಥವಾ ಇಡೀ ಪ್ರಪಂಚಕ್ಕೆ ಒಂದು ಕ್ಷೇತ್ರದ ಪರಿಚಯ ಆಗುವಂಥ ಊರಿನಲ್ಲಿ ನಾವಿದ್ದೇವೆ ಅಂತ ಹೇಳುವ ಹೆಮ್ಮೆಯನ್ನು ನಾನು ಇಲ್ಲಿ ವ್ಯಕ್ತಪಡಿಸುವುದರ ಜೊತೆಯಾಗಿ ಈ ಕ್ಷೇತ್ರದ ಒಂದು ಬ್ರಹ್ಮಕಲಶೋತ್ಸವ ಯಾವ ಪರಿಕಲ್ಪನೆಯಲ್ಲಿ ಯಾವ ರೀತಿಯಲ್ಲಿ ಆಗಬೇಕು ಅಂತ ಹೇಳುವ ಚಿಂತನೆಗಳನ್ನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟವರು ನೀವೆಲ್ಲ ಮಾಡಿರುವಂಥದ್ದು ಅತ್ಯಂತ ಸಂತಸದ ವಿಚಾರ. ಮತ್ತು ಇವತ್ತಿನ ಸಭೆಯಿಂದ ಮತ್ತಷ್ಟು ಅನೇಕ ವಿಚಾರಗಳನ್ನು ಒಳಗೊಂಡಂತೆ ತಾವು ಹಾಕಿಕೊಂಡಿರುವಂಥ ಹನುಮ ಜ್ಯೋತಿ ರಥಯಾತ್ರೆ ಮತ್ತು ಲಕ್ಷೋತ್ತರ ನಾರಿಕೇಳ ಸಮರ್ಪಣಾ ಯಜ್ಞ ಮತ್ತು ಕೋಟಿ ಶ್ರೀರಾಮ ತಾರಕ ಮಂತ್ರ ಮಹಾಯಜ್ಞ, ಈ ಎಲ್ಲ ಯೋಚನೆಗಳು ಒಂದು ಹಿಂದೂ ಸಮಾಜದಲ್ಲಿ ಶ್ರೀರಾಮದೇವರ ಹೆಸರಿನಲ್ಲಿ ಅದು ಅತ್ಯಂತ ಅಗತ್ಯ ಮತ್ತು ಅದು ಈ ಒಂದು ಕ್ಷೇತ್ರಕ್ಕೆ ಪೂರಕ ಅಂತ ಹೇಳುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳುವ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಯಾಕೆ ಈ ಮಾತನ್ನು ಹೇಳುವಂಥದ್ದು ಅಂತ ಹೇಳಿದರೆ, ತಂತ್ರಿಗಳು ಮಾತಾಡುವಾಗ, ಅಧ್ಯಕ್ಷರು ಮಾತಾಡುವಾಗ ಅನೇಕ ವಿಚಾರಗಳಲ್ಲಿ ತಾವು ಯಾರನ್ನು ಸೇರಿಸುವುದು, ಹೇಗೆ ಮಾಡುವುದು, ನಾವು ಮಾಡಿದ್ದು ಹೇಗೆ ಇದೆ ಅಂತ ಹೇಳುವ ವಿಚಾರಗಳು ಪ್ರಸ್ತಾಪ ಆಗ್ತದೆ. ಆಗ ಅಲ್ಲಿ ನಾವು ಮಾಡಿದ್ದೆಲ್ಲ ಸರಿ ಅಂತ ಹೇಳುವಂಥ ಮಾತುಗಳು ಬರುವ ಬದಲಾಗಿ ಅದರ ವಿಮರ್ಶೆ ಆಗಬೇಕಾಗ್ತದೆ. ಆಗ ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ಪಡಿಸುವವರಿದ್ದರೂ ಸಹ
ಎಲ್ರಿಗೂ ವ್ಯಕ್ತಪಡಿಸಲಿಕ್ಕೆ ಆಗೋದಿಲ್ಲ, ಕೆಲವರು ವ್ಯಕ್ತಪಡಿಸ್ತಾರೆ. ಆ ದೃಷ್ಟಿಯಲ್ಲಿ ನಾನು ಹೇಳುವಂಥದ್ದು, ಏನು ನೀವು ಯೋಜನೆಗಳನ್ನು ಮಾಡಿಕೊಂಡಿದ್ದೀರಾ ಅದು ಬಹಳ ಒಳ್ಳೆಯ ವಿಚಾರಗಳು, ಅದರಲ್ಲಿ ಯಾವ ದೋಷಗಳು ಇಲ್ಲ, ಯಾವ ವಿಚಾರದಲ್ಲಿ ಗೊಂದಲಗಳಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಇವತ್ತು ಸಭೆ ಒಪ್ಪಿಕೊಳ್ಬೇಕಾಗ್ತದೆ ಅಂತ ಹೇಳುವ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾಗಿ ಈ ಎಲ್ಲ ಕಾರ್ಯಗಳಿಗೆ ನಮ್ಮ ಎಲ್ಲರಿಂದರು ತಾವು ಹೇಳಿದಿರಿ, ತಪ್ಪುಗಳು ಅಂದರೆ ತಪ್ಪುಗಳು ಅಂತಲ್ಲ, ಯಾರನ್ನು ಸೇರಿಸಿದ್ದೇವೆ, ಕೆಲವರು ಹೇಳ್ತಾರೆ ನನ್ನನ್ನು ಕರೀಲಿಲ್ಲ, ನನಗೆ ಸೇರಿಕೊಳ್ಬೇಕಿತ್ತು, ಕರೆದ್ರೆ ಹೋಗಬೇಕು ಹೇಳುವಂಥ ವಿಚಾರಗಳೆಲ್ಲವೂ ಇರ್ತದೆ. ಆದರೆ ಮತ್ತೆ ದೇವರ ಇಚ್ಛೆ, ಯಾರಿಗೆಲ್ಲ ಸೇರಲಿಕ್ಕೆ ಯೋಗಗಳಿರ್ತದೆ ಅವರನ್ನು ಮಾತ್ರ ಸೇರಿಸಿಕೊಳ್ಳಲಿಕ್ಕೆ ಆಗೋದು ಅಂತ ಹೇಳುವಂಥ ವಿಚಾರದೊಂದಿಗೆ ಸೇರಿಕೊಂಡವರೆಲ್ಲರೂ ಈ ಕ್ಷೇತ್ರದ ಒಂದು ಒಳ್ಳೆಯ ಕಾರ್ಯದಲ್ಲಿ ಕೈಗೊಳ್ಳೋಣ. ವಿಶೇಷವಾಗಿ ನಟರಾಜ್ ಅವರನ್ನು ನಾನು ಉಲ್ಲೇಖ ಮಾಡದಿದ್ದರೆ ತಪ್ಪಾಗ್ತದೆ. ಅಂಥ ಒಂದು ವ್ಯಕ್ತಿ, ಅಂಥ ಒಂದು ಶಕ್ತಿ ನಮ್ಮೂರಿನಲ್ಲಿ ಇರುವಂಥದ್ದು ನಮಗೆ ಹೆಮ್ಮೆ. ಹಾಗಾಗಿ ಇದೆಲ್ಲವೂ ಬೆಳೆದು ಬಂದಿರುವಂಥದ್ದು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದೇಶದ ಗೃಹ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಬರುವಂಥ ಯೋಗ ಭಾಗ್ಯಗಳಿದ್ದರೆ ಅದಕ್ಕೆ ಪೂರಕ ಈ ಕ್ಷೇತ್ರ ಮತ್ತು ಆ ವ್ಯಕ್ತಿ ಅಂತ ಹೇಳುವ ಒಟ್ಟಿಗೆ ಅವರೆಲ್ಲರಿಗೂ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಶ್ರೀರಾಮಚಂದ್ರ ಆಂಜನೇಯ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಏಪ್ರಿಲ್ ತಿಂಗಳ 9ರಿಂದ 12ನೇ ತಾರೀಕಿನವರೆಗೆ ಈ ಕ್ಷೇತ್ರದಲ್ಲಿ ನಡೆಯುವಂತಹ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರ ಇವತ್ತು ಸಾನ್ನಿಧ್ಯ ವೃದ್ಧಿ ಮತ್ತು ಹಿಂದೂ ಸಮಾಜಕ್ಕೆ ಇನ್ನಷ್ಟು ಬೆಳಕನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಹೊಸತನದ ಜೊತೆಗೆ ಈ ಬಾರಿಯ ಬ್ರಹ್ಮಕಲಶೋತ್ಸವ ನಡಿಬೇಕು ಅಂತಕ್ಕಂಥ ಕಲ್ಪನೆ ಇವತ್ತು ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲರದು ಇದೆ. ಈ ಹಿನ್ನೆಲೆಯಲ್ಲಿ ಸಂಕಲ್ಪಿಸಿದಂಥ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಮತ್ತು ಶಕ್ತಿಯನ್ನು ಕೊಟ್ಟು ನಾವೆಲ್ಲರೂ ಜೊತೆಗೆ ಸಾಗಬೇಕಾಗಿರ್ತಕ್ಕಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ. ಆ ಹಿನ್ನೆಲೆಯಲ್ಲಿ ಯೋಜಿತವಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳಿಗೂ ಕೂಡ ನಾವೆಲ್ಲರೂ ಸಮಿತಿಯ ಜೊತೆಗಿದ್ದೇವೆ ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸುವಲ್ಲಿ ನಮ್ಮೆಲ್ಲರ ಸಹಕಾರ ಮತ್ತು ಸಹಭಾಗಿತ್ವದ ಅವಶ್ಯಕತೆ ಇದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ನಾವೆಲ್ಲರೂ ಕೂಡ ಸಮಿತಿಗೆ ಯಾವ ರೀತಿಯ ಸಹಕಾರ ಬೇಡ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡಲಿಕ್ಕೆ ಸಿದ್ಧರಿದ್ದೀವಿ. ದೇವರ ಕಾರ್ಯ, ಅದಕ್ಕೆ ಬೇಕಾದಂತಹ ಯೋಜನೆಗಳನ್ನು ಪ್ರಥಮವಾಗಿ ಇಲ್ಲಿ ಮುಂದಿಡಲಿಕ್ಕಾಗಿದೆ. ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದರೆ, ಉತ್ತರ ಭಾರತದಿಂದ ದಕ್ಷಿಣ ಭಾರತವನ್ನು ಜೋಡಿಸುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ರಾಮರಥ ಯಾತ್ರೆ ಅಯೋಧ್ಯೆಯಿಂದ ಆರಂಭ ಮಾಡುವುದು ಅಂತ ಹೇಳೋದು ನಮ್ಮ ಪರಿಕಲ್ಪನೆಗಿಂತಲೂ ಮಿಗಿಲಾದಂತಹ ಒಂದು ಯೋಜನೆ. ಅಂತಹ ಯೋಜನೆಯನ್ನು ಮಾಡಿದಂತಹ ಇಲ್ಲಿಯ ಭಕ್ತಜನರಿಗೆ ಕಾಸರಗೋಡು ಜಿಲ್ಲೆಯ ಸಮಸ್ತ ರಾಮ ಭಕ್ತರ ಪರವಾಗಿ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸುರುವಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲ ಸೇರಿ ಮಾಡಬೇಕಾದಂಥ, ಇಲ್ಲಿ ಯಾರು ಮೇಲೂ ಯಾರು ಕೀಳು ಅಂತ ಹೇಳಿ ಇಲ್ಲ ಅಂತ ಹೇಳಿ ಅಧ್ಯಕ್ಷರೇ ಒಂದು ಪ್ರಥಮವಾಗಿ ಹೇಳಿದ್ದಾರೆ. ಎಲ್ಲರೂ ಸೇರಿ, ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡುವಂಥದ್ದು. ನಾವೆಲ್ಲರೂ ರಾಮಭಕ್ತರಾಗಿ, ರಾಮಸೇವಕರಾಗಿ, ಹನುಮಂತನ ಹಾಗೆ ನಮ್ಮ ಈಗಗಳನ್ನು ಬದಿಗೆಟ್ಟುಕೊಂಡು ಒಟ್ಟಿಗೆ ನಾವು ಕೆಲಸ ಮಾಡುವಂತ ಹೇಳುವಂತಹ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂಥದ್ದು. ಹಲವಾರು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗಲ್ಲ ಮೊದಲಿಂದಲೇ ಈಗ ಶ್ರೀನಾರಾಯಣ ಗುರುಗಳ ಒಂದು ಅನುಭವದ ಒಂದು ಕಥೆ ಇದೆ. ಒಂದು ಕಡೆಯಲ್ಲಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರಣ ಮಾಡಲಿಕ್ಕೆ ಬೇಕಾಗಿ ಯೋಚನೆಗಳು ನಡೀತಾ ಇದೆ. ಯೋಚನೆ ಮಾಡುವಾಗ ಆ ಸಭೆಯಲ್ಲೇ ಒಂದಷ್ಟು ಮಂದಿ ಸಂಭಾವನೆಯನ್ನು ಕೊಡಲಿಕ್ಕೆ, ಹಣವನ್ನು ದೇಣಿಗೆಯನ್ನು ಕೊಡಲಿಕ್ಕೆ ಘೋಷಣೆಯನ್ನು ಮಾಡ್ತಾರೆ. ಮಾಡಿ ಎಲ್ಲವೂ ಚೆನ್ನಾಗಿ ನಡೀತದೆ ಅನ್ನುವ ರೀತಿಯಲ್ಲಿ ಬರುವಾಗ ಸಣ್ಣೊಂದು ತರ್ಕ ಬಂತು. ಆ ತರ್ಕ ಏನು ಅಂತ ಹೇಳಿದ್ರೆ, ಯಾರ ಹೆಸರು ಮೊದಲಿಗೆ ಬರುವುದು ಅಂತ ಹೇಳಿ. ಒಬ್ಬರ ಹೆಸರು ಮೇಲಿಂದ ಕೆಳಗೆ ಬರೀತಿದ್ರೆ ಒಬ್ಬರದ್ದು ಮಾತ್ರ ಮೇಲೆ ಇರ್ತದೆ. ಸಮಸ್ಯೆ ಆಯಿತು. ಆವಾಗ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಲ್ಲಿ ಅಲ್ಲಿಯ ಕಾರ್ಯಕರ್ತರು, ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಕರ್ತರು ನಾರಾಯಣ ಗುರುಗಳಲ್ಲಿ ತಮ್ಮ ತೊಡಕನ್ನು, ಆ ತೊಂದರೆಯನ್ನು ಹೇಳುವಾಗ ಅವರು ಹೇಳಿದಂಥ ಒಂದು ಮಾತು ಹೇಗೆ ಅಂತ ಹೇಳಿದ್ರೆ, ನೀವು ಉದ್ದದಕ್ಕೆ ಮೇಲಿಂದ ಕೆಳಗೆ ಬರಿಬೇಡಿ,
ನೀವು ಕ್ಲೋಕ್ ವೈಸ್ ಆಗಿ ಬರೀರಿ ಹೆಸರು. ಕ್ಲೋಕ್ ವೈಸ್ ಅಂತ ಹೇಳಿದ್ರೆ ಎಲ್ಲೋ ಮೇಲೂ ಇಲ್ಲ ಕೀಳು ಇಲ್ಲ, ಎಲ್ಲರೂ ಒಂದೇ ಥರ ಬರ್ತಾರೆ. ಹಾಗೆ ಬರೆದು ಅದಕ್ಕೆ ಪರಿಹಾರ ಮಾಡುವ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯ ಒಂದು ಅಭಿಪ್ರಾಯವನ್ನು ಅಧ್ಯಕ್ಷರಲ್ಲಿ ಸಮಿತಿಯವರು ಆಲೋಚನೆ ಮಾಡಿ ಮುಂದಿಟ್ಟಿದ್ದಾರೆ. ಇಲ್ಲಿ ಯಾರು ಮೇಲೂ ಕೀಳು ಅಂತ ಇಲ್ಲ, ಎಲ್ಲರೂ ಸೇರಿ ಮಾಡುವ ಅಂತ ಹೇಳಿ ನಾವೆಲ್ಲರೂ ಈ ಸಮಿತಿಯ ಜೊತೆಗೆ ನಮ್ಮ ಎಲ್ಲ ಸಹಕಾರವನ್ನು ಕೊಡುವ ಅಂತ ಹೇಳ್ತಾ ಕಾಸರಗೋಡು ಜಿಲ್ಲೆಯಿಂದ ಎಲ್ಲ ಪೂರ್ಣವಾದಂತಹ ಬೆಂಬಲವನ್ನು ಈ ಕಾರ್ಯಕ್ರಮಕ್ಕೆ ನೀಡ್ತೇವೆ ಅಂತ ಹೇಳೋ ಮಾತನ್ನು ಹೇಳ್ತಾ ನನ್ನ ಎಲ್ಲ ಬೆಂಬಲವನ್ನು ಇನ್ನೊಮ್ಮೆ ಸಾರ್ತಾ ಇದ್ದೇನೆ. ನಮಸ್ಕಾರ. ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅಲ್ಲಿ ಯಾಗಗಳು ಈ ಥರದ್ದು ಅನೇಕ ಮಾಡ್ತೇವೆ ನಾವು. ಆದರೆ ಇವತ್ತು ಶುದ್ಧತೆ ಅದು ಎಷ್ಟಿದೆ ಅಂತ ಹೇಳುವಂಥದ್ದು. ನಾವು ಬಳಸುವಂಥ ಅಗರಬತ್ತಿ ಇರ್ಬೋದು, ಅದು ರಾಸಾಯನಿಕ. ಯಾಗ ಅಂತ ಹೇಳುವಂಥದ್ದಕ್ಕೆ ಇದು ಹಾಕಬೇಕಾದ್ರೆ ತುಪ್ಪ, ಅದು ಇವತ್ತು HF ಜರ್ಸಿ ಈ ಥರದ ಗೋವಿದ್ದಿದೆ. ದೇಶಿ ಗೋವಿದ್ದೇ ಹಾಕಬೇಕು ಅಂತ ಹೇಳುವಂಥದ್ದು ಇದೆ. ಈ ಥರದ ಇದಕ್ಕೂ ನಾವು ಸ್ವಲ್ಪ ಗಮನಿಸಬೇಕು. ಈಗ ಲಭ್ಯತೆ ಇದೆ. ನಾವು ಹಿಂದಿನ ಬಾರಿ ಇಲ್ಲಿ ಮಾಡಿದಾಗಲೂ 1108 ಇದನ್ನು ರಾಧಾಸುರಭಿ ಗೋಮಂದಿರದಲ್ಲಿ ಮಾಡಿದೆವು. ಆಗಲೂ ಶುದ್ಧ ದೇಶಿ ತುಪ್ಪವನ್ನೇ ಬಳಕೆ ಮಾಡಿದೆವು. ಈ ಥರ ಮನೆ ಮನೆಗಳಿಗೂ ಹೋಗ್ತಾ ಇದ್ದೇವೆ ನಾವು. ಹಿಂದೂ ಸಮಾಜಕ್ಕೆ ಗೋವು ಅಂದರೆ ಅತ್ಯಂತ ಶ್ರದ್ಧೆಯದ್ದು ಅಂತ ಹೇಳ್ತೇವೆ. ಇವತ್ತು ಮನೆ ಮನೆಗೆ ಗೋವು ನಮ್ಮಲ್ಲಿ ಸಾಮಾನ್ಯ. ಒಂದು ಜಿಲ್ಲೆಯಲ್ಲಿ ಒಂದು 5,000 ಮನೆಗಳಲ್ಲಿ ದೇಶಿ ಗೋವು ಸಾಕುವ ಹಾಗೆ ಮಾಡ್ಬೋದಾ ಅಂತ ಹೇಳೋದು. ರಾಮನು ಗೋವಿಗೆ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟ. ರಾಮ ರಾಜ್ಯ ಇಲ್ಲದಿದ್ದಾಗ 14 ವರ್ಷ ಭರತನು ಇಡೀ ರಾಜ್ಯದ 10 ಪಟ್ಟು ಉತ್ಪತ್ತಿ ಹೆಚ್ಚು ಮಾಡಿದ್ದು ಗೋವಿನ ಕಾರಣಕ್ಕೆ, ಆರ್ಥಿಕತೆ ಕಾರಣಕ್ಕೆ. ಇಲ್ಲಿಯೂ ಒಂದು ಗೋಶಾಲೆ ಇದೆ, ದೇಶಿ ಗೋವಿನ ಗೋಶಾಲೆ ಇದೆ. ಇದನ್ನು ಕೇಂದ್ರ ಮಾಡಿಕೊಂಡು ನಾವು ಗೋವಿನ ದೃಷ್ಟಿಯಿಂದ ಕೇವಲ ಅನೇಕರಿಗೆ ಸಾಕ್ಲಿಕ್ಕಾಗಲಿಲ್ಲ ಅಂತ ಆದರೆ ಗವ್ಯ, ಅದು ಧೂಪ ಬತ್ತಿ ಇರ್ಬೋದು. ಧೂಪಂ ಆಗ್ರಾಪಯಾಮಿ ಅಂತಲೇ ಹೇಳೋದು, ತಂತ್ರಿಗಳು ಒಪ್ತಾರೆ ಅಂತ ಅಂದ್ಕೊಳ್ತೇವೆ. ಅಗರುಬತ್ತಿಂ ಆಗ್ರಾಪಯಾಮಿ ಅಂತ ಎಲ್ಲೂ ಇಲ್ಲ. ಆದರೆ ಆ ಕೆಮಿಕಲ್ ಯಾವ ಇದನ್ನು ಉರಿಸಲೇಬಾರ್ದು, ಅದನ್ನು ಉರಿಸ್ತಾ ಇದ್ದೇವೆ. ಸ್ವಲ್ಪ ಭಗವಂತನ ಅನ್ವೇಷಣೆ ಆಗಬೇಕಾದ್ರೆ ಈ ಥರದ ಶುದ್ಧತೆ ಬೇಕು. ವಿವೇಕಾನಂದರು ಅದೇ ಹೇಳಿದರು, ಭಾರತ ಅಮರತ್ವ ಪಡಿಬೇಕಾದ್ರೆ ಭಗವಂತನ ಅನ್ವೇಷಣೆ ಆಗಬೇಕು ಅಂತ. ಇಂಥ ಸಂದರ್ಭದಲ್ಲಿ ಈ ಶುದ್ಧತೆ ಬಗ್ಗೆ ಸ್ವಲ್ಪ ಹೆಚ್ಚು ಆಗ್ರಹ ನಮ್ಮದು ಆ ದಿಕ್ಕಿನಲ್ಲಿ. ಅದಕ್ಕೆ ಜೋಡಿಸುವಂಥದ್ದು ಇವತ್ತು ಸಾಹಿತ್ಯಗಳು ಇದ್ದಾವೆ, ಅದರ ಕಡೆ ಗಮನ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಭಜನಾ ಕಾರ್ಯಕ್ರಮವನ್ನು ನಾವು ನಮ್ಮ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಕೂಡ ಅಳವಡಿಸಿಕೊಂಡು ಆ ಮೂಲಕದಲ್ಲಿ ನಾವು ಎಲ್ಲರನ್ನ ಸೇರಿಸ್ಕೊಳ್ಬೋದು ಅಂತ ಒಂದು ಅಭಿಪ್ರಾಯ. ಆಂಜನೇಯ ಕ್ಷೇತ್ರ ಮತ್ತು ಶ್ರೀರಾಮ ಕ್ಷೇತ್ರದಲ್ಲಿ ನಡೆಯುವಂಥ ಬ್ರಹ್ಮಕಲಶದ ಎಲ್ಲ ವಿವರಗಳನ್ನ ನಳಿನ್ ಕುಮಾರ್ ಕಟೀಲ್ ಇಟ್ಟಾಗ ನಮಗೆ ಕೂಡ ಒಂದು ಮೈ ರೋಮಾಂಚನ ಆಯಿತು. ಇಷ್ಟೊಂದು ಕಾರ್ಯಕ್ರಮವನ್ನು ಬ್ರಹ್ಮಕಲಶದ ಕಾರಣಕ್ಕೋಸ್ಕರ ನಾವು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಇಡೀ ಜಿಲ್ಲೆಗೆ ತೋರಿಸ್ಪಡಿಸಿ ಮತ್ತು ರಾಜ್ಯಕ್ಕೆ ತೋರಿಸ್ಪಡಿಸುವಂಥ ಅದ್ಭುತ ಕಾರ್ಯಕ್ರಮ ಎಲ್ಲರ ಮನಸ್ಸಿನಲ್ಲಿತ್ತು. ಹೀಗೂ ಒಂದು ಬ್ರಹ್ಮಕಲಶವನ್ನು ಮಾಡಬಹುದಾ, ಒಂದು ಧಾರ್ಮಿಕ ಸಮಾರಂಭ ಇಲ್ಲದೆ, ಭಾಷಣಗಳಿಲ್ಲದೆ ಕೂಡ ಒಂದು ಕಾರ್ಯಕ್ರಮನ ಜೋಡಣೆ ಮಾಡುವ ಅನ್ನುವಂಥ ಕಲ್ಪನೆಯನ್ನು ನಳಿನ್ ಕುಮಾರ್ ಕಟೀಲ್ ಇಟ್ಟಾಗ ನಮಗೆ ಗೊತ್ತಿದೆ ಅವರ ಸಾಮರ್ಥ್ಯ. ಬೇರೆ ಬೇರೆ ಕಡೆಯಲ್ಲಿ ಸಂಘಟನಾತ್ಮಕವಾಗಿ ಯಾವ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ. ನಾವು ಈಗಾಗಲೇ ಉಲ್ಲೇಖವನ್ನು ಮಾಡಿದರು ನಮಗೆ ರಥಯಾತ್ರೆ ಬಗ್ಗೆ. ಜಿಲ್ಲೆಯನ್ನು ಗಮನದಲ್ಲಿಟ್ಟುಕೊಳ್ಳೋದು ಒಳಿತು ಅಂತ ನನ್ನ ಆಲೋಚನೆ. ಯಾಕಂದರೆ ನಾವು ಎಲ್ಲರನ್ನೂ ಕೂಡ ಸೇರಿಸಿಕೊಂಡು ಹೋಗೋ, ಮತ್ತು ಪ್ರಮುಖವಾಗಿ ಹತ್ತಿರದ ಜಿಲ್ಲೆಯವರು ಇದ್ದಾರೆ, ಅದೇನು ವ್ಯವಸ್ಥೆಗಳಲ್ಲ. ಆದರೆ ನಮ್ಮ ಜಿಲ್ಲೆಯನ್ನಂತೂ ಕೇಂದ್ರವಾಗಿ ಇಟ್ಟುಕೊಂಡು ಮಾಡಿದರೆ ಇನ್ನೂ ಉತ್ತಮ. ಮತ್ತು ಹಳ್ಳಿಯಲ್ಲಿ ಕೂಡ ಈ ರೀತಿಯ ವ್ಯವಸ್ಥೆಯನ್ನು ಜೋಡಿಸ್ಕೊಂಡು ಹೋಗಬೇಕು. ಯಾಕಂದರೆ ಲಕ್ಷ ನಾರಿಕೇಲವನ್ನು ನಾವು ಜೋಡಣೆ ಮಾಡಬೇಕಾದ್ರೆ ನಾವು ಸ್ಥಳೀಯ ಮಟ್ಟದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರಬೇಕನ್ನೋ ಅನಿವಾರ್ಯತೆ ಇದೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡ್ತೀನಿ. ಧನ್ಯವಾದ. ಸಭೆಗಳಿಲ್ಲದೆ ಒಂದು ಬ್ರಹ್ಮಕಲಶ ನಡೆಯುವಂಥದ್ದು ಬಹಳ ಒಂದು ಅದ್ಭುತವಾದ ಯೋಚನೆ. ಈ ಸಭೆಗಳ ಬದಲಾಗಿ ಸಂಗೀತ ಮತ್ತು ದೇವರಿಗೆ ಪ್ರಿಯವಾದಂಥ ಹರಿಕತೆ ಆಗಿರ್ಬೋದು, ಯಕ್ಷಗಾನ ತಾಳಮದ್ದಲೆ ಆಗಿರ್ಬೋದು, ಪ್ರವಚನಗಳಾಗ್ಬೋದು, ಇದು ನಡೆದರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ಹಾಗೆಯೇ ಭಜನೆಗಳನ್ನು ಈಗ ಗ್ರಾಮ ಮಟ್ಟದಲ್ಲಿ ಆಲೋಚನೆ ಮಾಡೋದಿದ್ರೆ ಹತ್ತಿರದಿಂದ ನಾವು ದೂರ ದೂರ ಹೋಗೋದು ಒಳ್ಳೆಯದು. ಒಮ್ಮೆಲೆ ಜಿಲ್ಲೆಯಲ್ಲಿ ಮಾಡಿ ಅಂತ ಹೇಳಿದರೆ ಕಷ್ಟ ಆದೀತು. ನಮ್ಮ ವ್ಯಾಪ್ತಿಯಿಂದ ಒಂದೊಂದೇ ಗ್ರಾಮಗಳನ್ನು ಜೋಡಿಸುತ್ತಾ ತಾಲೂಕು ಮತ್ತು ಜಿಲ್ಲೆಗೆ ವಿಸ್ತರಣೆ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾರಿಕೇಳ ಸಮರ್ಪಣೆ ಇದರ ಬಗ್ಗೆ ಯಾರಿಗಾದರೂ ಸಂಶಯ ಅಥವಾ ಏನಾದರೂ ಕ್ವಶನ್ಸ್ ಇದ್ರೆ ಕ್ಲಿಯರ್ ಮಾಡಿ. ಅಂಥದ್ದು ಏನಾದರೂ ಇದ್ರೆ ಕೇಳಿ, ಏನು ತಪ್ಪಿಲ್ಲ. ಕೇಳಿದ್ರೆ ಮತ್ತೆ ನೀವು ಎಲ್ರಿಗೂ ವಿವರಿಸಬೇಕು, ಎಲ್ಲರ ಹತ್ರ ಜಪ ಮಾಡಿಸ್ಬೇಕು. ಆಗ ನಿಮಗೆ ಏನಾದರೂ ಸಂಶಯಗಳು ಬಂದರೆ ಅವ್ರು ಕೇಳಿದ ಕ್ವಶನ್ಗಳಿಗೆ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಆಗದಿದ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಮತ್ತು ನಾವೆಲ್ಲರೂ ಇದರಲ್ಲಿ ಸೇರ್ಕೋಬೇಕು, ನಾವೆಲ್ಲರೂ ಜಪ ಮಾಡಬೇಕು. ನಾವೆಲ್ಲರೂ ಕನಿಷ್ಠ ದಿನಕ್ಕೆ 108 ಜಪ ಆದರೂ ಮಾಡಬೇಕು. ಯಾಕೆಳಿದ್ರೆ ನಮಗೆ 1 ಕೋಟಿ ಜಪ ಬೇಕು.
1 ಕೋಟಿ ಜಪವನ್ನು ಸಮರ್ಪಣೆ ಮಾಡಲಿಕ್ಕಿದೆ. ಈ ಎಲ್ಲ ಕೌಂಟ್ಗಳು ಅದಕ್ಕೆ ಲೆಕ್ಕ ಆಗುತ್ತೆ. ಮತ್ತು ಯಾಗದ ದಿವಸ ಅವರೆಲ್ಲರೂ ಯಾರು ಜಪ ತಗೊಂಡಿದ್ದಾರ ದಂಪತಿ ಸಮೇತ ಬಂದು ಆ ಯಾಗದ ಹತ್ತಿರ ಕೂತು ಸಂಕಲ್ಪ ಮಾಡಲಿಕ್ಕಿದೆ. ಅವ್ರು ಬೇರೆ ಏನು ಕೊಡಲಿಕ್ಕಿಲ್ಲ, ಜಪವೇ ಕೊಡೋದು. ಸಂಕಲ್ಪ ಮಾಡಲಿಕ್ಕಿದೆ, ಅವ್ರ ಹೆಸರಲ್ಲೇ ಸಂಕಲ್ಪ ಆಗುತ್ತೆ. ದೇವರ ಎದುರು ಕೂತ್ಕೊಳ್ಳಿಕ್ಕಿದೆ, ಅವರೇ ಕೊನೆಗೆ ಪೂರ್ಣಾಹುತಿಯಲ್ಲಿ ಸಮರ್ಪಣೆ ಮಾಡಲಿಕ್ಕಿದೆ. ಹಾಗಾಗಿ ಕೆಲವರಿಗೆ 1 ತಿಂಗಳು ಸಿಗ್ಬೋದು, ಕೆಲವರಿಗೆ ಕೊನೆಗೆ 10 ದಿವಸ ಸಿಗ್ಬೋದು, ದೀಕ್ಷೆಯ ಲೆಕ್ಕದಲ್ಲಿ. ಅದು ಯಾಕಂದರೆ ಹತ್ತಿರ ಬಂದಾಗ ಎಲ್ಲೆಲ್ಲಿ ಹೋಗುತ್ತೆ ದೀಕ್ಷೆಯ ಟೀಮ್ ಅದರ ಆಧಾರದಲ್ಲಿ ಇರ್ತದೆ. ಆದರೆ ಕನಿಷ್ಠ 1 ತಿಂಗಳು ಎಲ್ಲರಿಗೂ ಕೊಡಬೇಕು ಅಂತಿದೆ. ಒಂದು ಸ್ವಲ್ಪ ಕೆಲವರಿಗೆ ಕಷ್ಟ ಆಗ್ಬೋದು. ಏನು ಹೇಳಿದ್ರೆ 1 ತಿಂಗಳು ಸಸ್ಯಾಹಾರದಲ್ಲಿರಬೇಕು, 1 ತಿಂಗಳು ದಿವಸ ಜಪ ಮಾಡಬೇಕು. ಇದೊಂದು ಸ್ವಲ್ಪ ಕಷ್ಟ, ಆದರೆ ಅದು ಮುಂದಕ್ಕೆ ಲಾಭ ಆಗುತ್ತೆ, ನಮ್ಮ ಜೀವನಕ್ಕೂ ಲಾಭ ಆಗುತ್ತೆ, ಅದು ಎಲ್ಲದಕ್ಕೂ ಒಳ್ಳೆಯದೇ, ವೈಯಕ್ತಿಕಕ್ಕೂ ಒಳ್ಳೆಯದು ಅಂತ ಹೇಳೋ ಕಾರಣಕ್ಕೋಸ್ಕರ ಇದರ ಬಗ್ಗೆ ಏನಾದರೂ ತಪ್ಪು ಅಭಿಪ್ರಾಯಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಕೇಳಿ. ತಂತ್ರಿಗಳು ಇದ್ದಾರೆ ಹೆಚ್ಚು ಕೊಡಲಿಕ್ಕೆ. ಇದರ ಬಗ್ಗೆ ಯಾರಿಗೂ ಚರ್ಚೆ ಇಲ್ಲಲ್ಲ? ಜಪ. 2ನೇದು ಜ್ಯೋತಿಯ ಬಗ್ಗೆ ಏನಾದರೂ ಚರ್ಚೆ ಇದೆಯಾ? ಅಯೋಧ್ಯೆಯ ರಾಮನ ಮಂದಿರದ ದೀಪದಿಂದ ತರೋದು, ಇದರಲ್ಲಿ 2 ಇದಿಲ್ಲ. 2ನೇದು ಆ ಜ್ಯೋತಿಯನ್ನು ನಮ್ಮ ಮನೆಗೆ, ಅದಕ್ಕೆ ಆಗ ಹೇಳಿದರು ಮುರಳಿ, ನಮ್ಮ ಮನೆಗೆ ರಾಮ ಬಂದಾಗೆ. ನಮಗೆ ಅಯೋಧ್ಯೆಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಆದರೆ ರಾಮ ಎಲ್ಲಿ ಬಂದ? ನಿಮ್ಮನ್ನು ನೋಡ್ಕೊಂಡು ಬಂದ. ನಿಮ್ಮ ಮನೆಗೆ ರಾಮ ಬಂದ, ಅಯೋಧ್ಯೆಯ ರಾಮ ನಮ್ಮ ಮನೆಗೆ ಬಂದ. ಆ ಸಂಕಲ್ಪದಲ್ಲಿ ಇರ್ತಕ್ಕಂಥದ್ದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲಲ್ಲ. ಇಲ್ಲಿದ್ದ ಸಮಿತಿಗೆ ಸಂಶಯ ಇರಬಾರ್ದು, ಅದಕ್ಕೆ ಹೇಳಿದ್ದು. ನಾರಿಕೇಳ, ನಾವು 1-2 ತೆಂಗಿನಕಾಯಿ ನಮ್ಮ ಮನೆಯಲ್ಲಿ ಬೆಳೆದದ್ದು, ಅಥವಾ ಈಗ ತೆಂಗಿನಕಾಯಿ ಇಲ್ಲದವರು ಬೇರೆ ಕೊಡ್ಬೋದು. ಆ 2 ತೆಂಗಿನಕಾಯಿಯನ್ನು ಇಲ್ಲಿ ಸಮರ್ಪಣೆ ಮಾಡೋದು, 1 ರಾಮನಿಗೆ 1 ಆಂಜನೇಯನಿಗೆ, 2 ತೆಂಗಿನ. ಇದರಲ್ಲಿ ಯಾವುದೇ ಸಮಸ್ಯೆಗಳಿಲ್ಲಲ್ಲ, ಕ್ಲಿಯರ್ ಮಾಡಿ. ಯಾಕಂದರೆ ಸಂಶಯ ಇಟ್ಕೊಂಡು ಇಲ್ಲಿಂದ ಹೋಗಬಾರ್ದು, ಅದಕ್ಕೆ ಕ್ಲಿಯರ್ ನಾ ಮಾಡಿದೆ. 2ನೇದು ದಿವಸ ಸಾಂಸ್ಕೃತಿಕ ಇದೆ, ಇದು 1. ಕೊನೆಗೆ ನಮಗೆ ಆಗ ಮುರಳಿ ಹೇಳಿದರು, ಇಲ್ಲಿಂದ ಹೋಗುವಾಗ ಒಂದು ಯಾಗದ ರಕ್ಷೆ ಕೊಡಬೇಕು. ಇದಕ್ಕೆ ನಾವು ಇನ್ನೊಂದು ಯೋಚನೆಯನ್ನು ನಟರಾಜರು ಮಾಡಿದ್ದಾರೆ. ನಾವು ಅವ್ರ ಹೆಚ್ಚು ಉಲ್ಲೇಖ ಮಾಡಲಿಲ್ಲ ನಾನು, ಯಾಕೆ ಹೇಳಿದ್ರೆ ಬೇರೆ ಬೇರೆ ಕಾರಣಕ್ಕೋಸ್ಕರ. ಏನು ಅಂತ ಹೇಳಿದ್ರೆ, 1 ಕಾಶಿಯ ಗಂಗಾಜಲವನ್ನು ತರ್ತದೆ, ಅದನ್ನು ಎಲ್ಲ ಮನೆಗಳಿಗೆ ಜಪ ಮಾಡಿದವರಿಗೆ ಕೊಡ್ತದೆ. 2ನೇದು ಅಯೋಧ್ಯೆಯ ಮೃತ್ತಿಗೆ ಕೊಡ್ತದೆ. ಅಯೋಧ್ಯೆಯಿಂದ ಮಣ್ಣು ತಂದು ಆ ಮಂದಿರದಿಂದ ಆ ಜಾಗದಿಂದ ಅದನ್ನು ಎಲ್ರಿಗೂ ನಾವು ಸುಬ್ರಹ್ಮಣ್ಯದಲ್ಲಿ ಹೇಗೆ ಕೊಡ್ತಾರ ಪ್ರಸಾದ, ಅದೇ ರೀತಿಯಲ್ಲಿ ಎಲ್ಲ ಮನೆಗಳಿಗೆ ಆ ಯಾಗದಕ್ಕೆ ಭಾಗವಹಿಸಿದವರಿಗೆ ಕೊಡ್ತದೆ. ಇದೆರಡು ಇರ್ತದೆ. ಬಾಕಿ ನೀವು ಹೇಳಿದ್ದನ್ನು ನಾವು ಸ್ವೀಕಾರ ಮಾಡ್ತೇವೆ. ಅದು ಹೇಗೆ ಅಂತ ಚರ್ಚೆ ಮಾಡ್ತದೆ. ಮುಂದಿನ ಸಮಿತಿಯಲ್ಲಿ ನೀವೆಲ್ಲ ಇರ್ತೀರಿ, ಎಲ್ಲ ಸಮಿತಿಗಳಲ್ಲಿ ನಿಮ್ಮೆಲ್ಲರ ಚರ್ಚೆಯನ್ನು ಇಟ್ಕೊಡ್ತದೆ. ಹೇಮಣ್ಣ ಹೇಳಿದಾಗ ಎಲ್ಲರ ಅಭಿಪ್ರಾಯ ಇದಕ್ಕೆ ಮನ್ನಣೆ ಇದೆ. ನಾವು ಹೇಳಿದೆ ನಮ್ಮದೇ ಅಂತಿಮ ಅಲ್ಲ, ಈ ಕೂತ ಸಮಿತಿ ನಿಶ್ಚಯ ಮಾಡಿದ್ದೇ ಅಂತಿಮ ಅಲ್ಲ. ಎಲ್ಲರ ಭಾವನೆ, ಎಲ್ಲರ ಅಭಿಪ್ರಾಯ, ಎಲ್ಲರ ಸಹಕಾರದಿಂದ ಈ ಬ್ರಹ್ಮಕಲಶ ಮತ್ತು ಯಾಗ ಆಗುವಂಥದ್ದು. ಹಾಗಾಗಿ ವಾಪಸ್ ನಮ್ಮಲ್ಲಿ ಏನಾದರೂ ಸಂಶಯಗಳಿದ್ರೆ ಕೇಳಿ ಅಂತ ಅದಕ್ಕೋಸ್ಕರ ಹೇಳಿದ್ದು. ಏನಾದರೂ ಇದ್ರೆ ಕೇಳಿ. ಇನ್ನು ಕೆಲವರ ಹೆಸರು ಕೊಡಲಿಲ್ಲ, ಯಾರಾದರೂ ಹೆಸರುಗಳು ಇಂಥವ್ರ ಹೆಸರು ತಗೊಳ್ಳಿ ಕಮಿಟಿಗೆ, ನಿಮ್ದೆಲ್ಲ ಇದೆ. ಈಗ ನಿಮ್ದೆಲ್ಲ ರಿಜಿಸ್ಟ್ರೇ ಎಲ್ಲರದ್ದಾಗಿದೆ, ಎಲ್ಲ ಹೆಸರು ಬರ್ಕೊಂಡು ಸಹಿ ಎಲ್ಲ ತೊಗೊಂಡಿದ್ದೀರಿ, ಫೋನ್ ನಂಬರ್ ತೊಗೊಂಡಿದ್ದೀರಿ. ಹೋಗುವಾಗ ಯಾರಾದರೂ ಫೋನ್ ನಂಬರ್ ಕೊಡೋದಿದ್ರೆ ಫೋನ್ ನಂಬರ್ ಕೊಡಿ, ಹೆಸರು ಅಲ್ಲಿ ಬರೆಯೋದ್ರೆ ಈಗ ಬರೆಸಿ, ಸಹಿ ಹಾಕಿದ್ರೆ ಸಹಿ ಹಾಕಿ, ಮತ್ತು ನಿಮ್ಮ ಅಡ್ರೆಸ್ ಕೊಟ್ಟುಬಿಡಿ. ನಿಮ್ಮೆಲ್ಲರೂ ಸಮಿತಿಯಲ್ಲಿದ್ದೀರಿ. ಇನ್ನು ನಾನಲ್ಲದೆ ಯಾರೋ ಇಂಥವ್ರು ಇದ್ದರೆ ಈ ಸಮಿತಿಯಲ್ಲಿ ಒಳ್ಳೆಯದು ಅಂತ ಅನಿಸಿದರೆ ಹೆಸರು ಕೊಡಿ. ಸ್ವಲ್ಪ ಮಹಿಳೆಯರದು ಜಾಸ್ತಿ ಕೊಡಿ. ಇಲ್ಲಿಂದ ಕೊಪ್ಪಳದಿಂದ ಬರುವಂಥ ಜ್ಯೋತಿ ಆದ ಕಾರಣಕ್ಕೋಸ್ಕರ ಜಿಲ್ಲೆಯನ್ನು ಕೇಂದ್ರೀಕರಿಸಿಕೊಂಡು ನಾವು ಈ ರಥಯಾತ್ರೆಯನ್ನು ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಅಂದರೆ ಬಾಕಿ ತಾಲೂಕುಗಳಿಗೆ ಬೇಕಾದರೆ ತಾಲೂಕು ಕೇಂದ್ರ ಅಥವಾ ಒಂದು ತಾಲೂಕಿನಲ್ಲಿ 2 ಕಡೆ 2-3 ಕಡೆ ಈ ರೀತಿ ನೋಡ್ಬೋದು. ನಮ್ಮ ಎಲ್ಲ ಗ್ರಾಮಗಳಿಗೆ ಇದನ್ನು ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಹೋಗುವಂತೆ ಅದನ್ನು ವ್ಯವಸ್ಥೆ ಮಾಡ್ಬೋದು. ಮತ್ತು ಶ್ರೀಕಾಂತ್ ಅಣ್ಣ ಹೇಳಿದಾಗೆ ಕಾಸರಗೋಡು ಪಕ್ಕ ಇರುವ ಕಾರಣಕ್ಕೋಸ್ಕರ ಕಾಸರಗೋಡಿನ ಕೆಲವು ಪರಿಸರಗಳನ್ನು ಇದರಲ್ಲಿ ಜೋಡಿಸಿಕೊಳ್ಬೋದು ಅಂತ ಹೇಳುವಂಥದ್ದು. ರಂಗಣ್ಣೆಲ್ಲ ಇದ್ದಾರೆ, ಇಲ್ಲಿ ನಮ್ಮ ಭಾಗದ ಹಿರಿಯರಿದ್ದಾರೆ. ನಮ್ಮ ಭಾಗದ 6 ಪಂಚಾಯತ್ಗಳು ಅಂದರೆ ಗ್ರಾಮ ಪಂಚಾಯತ್ ಬದಿಯಡ್ಕ, ಕುಂಬಡಾಜೆ, ಬೆಳ್ಳೂರು, ಕಾರಡ್ಕ, ದೇಲಂಪಾಡಿ, ಮುಳಿಯಾರು, ಇದು ನಮ್ಮ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವಂಥ ಪಂಚಾಯತ್ಗಳು. ಆ ಭಾಗದಲ್ಲಿ ಹೆಚ್ಚು ಇಲ್ಲಿ ಹೇಗೆ ಕಾರ್ಯಕ್ರಮವನ್ನು ಸಮಿತಿಯವರು ಈಗ ಉಲ್ಲೇಖ ಮಾಡಿದರು ಅಲ್ಲಿ ಜೋಡಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು, ಜ್ಯೋತಿ ಯಾತ್ರೆಯಲ್ಲಿ ಕೂಡ ಎಲ್ಲ ಮನೆಗಳು ಭಾಗವಹಿಸುವ ಹಾಗೆ ನಾವು ಅದಕ್ಕೆ ಪೂರಕವಾಗಿ ಜೋಡಿಸಿಕೊಳ್ತೇವೆ. ಅಧ್ಯಕ್ಷೆ ವಹಿಸಿದ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರೇ, ಅದೇ ರೀತಿ ಧರ್ಮದರ್ಶಿಯಾದ ಅಚ್ಯುತ ಮೂಡತಾಯರೇ ಮತ್ತು ನಮ್ಮ ತಂತ್ರಿಗಳೇ ಮತ್ತು ಎಲ್ಲ ಗಣ್ಯರೇ, ಬಹುಶಃ ಈ ಕ್ಷೇತ್ರಕ್ಕೆ ಬಡಗಣ್ಣೂರು ಪಂಚಾಯತ್ ಆದರೆ ಕೂಡ ನೆಟ್ಟಣಿಗೆ ಮುಡ್ನೂರು ಪಂಚಾಯತಿಗೆ ಭಾಳಷ್ಟು ಹತ್ತಿರವಾದ ಕ್ಷೇತ್ರ. ಹೆಚ್ಚಾಗಿ ಈಶ್ವರಮಂಗಲ ಪೇಟೆಯಿಂದ ಎಲ್ಲರೂ
ಈ ಕ್ಷೇತ್ರಕ್ಕೆ ಬರುವುದು. ಆದ್ದರಿಂದ ಬಡಗಣ್ಣೂರು ಪಂಚಾಯತ್ ಇರಲಿ, ಅರಿಯಡ್ಕ ಪಂಚಾಯತ್ ಇರಲಿ, ನೆಟ್ಟಣಿಗೆ ಮುಡ್ನೂರು ಪಂಚಾಯತ್, ಈ 3 ಪಂಚಾಯತ್ ಕೂಡ ಅತಿ ಹೆಚ್ಚು ಇಲ್ಲಿ ಭಾಳಷ್ಟು ಜನ ಸೇರಿದ್ದಾರೆ. ಆ ಜನರ ಎಲ್ಲ ಸಲಹೆ ಕೊಟ್ಟಿದ್ದಾರೆ. ಹೆಚ್ಚಾಗಿ ಎಲ್ಲ ನಾಯಕರು ಈ ಸಭೆಯ ವ್ಯವಸ್ಥೆ ಹೇಗೆ ಆಗಬೇಕು ಎಲ್ಲ ಇದು ಕೊಟ್ಟಿದ್ದಾರೆ. ಮತ್ತು ಬಹುಶಃ ನಮ್ಮ ಕಟೀಲ್ ದುರ್ಗಾ ಪರಮೇಶ್ವರಿ ಇರಲಿ, ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಮಾಡಿದ ನಮ್ಮ ಅಧ್ಯಕ್ಷರಿಗೆ ಅಪಾರ ಅನುಭವ ಇದೆ ಮತ್ತು ಅವರು ಯಾವ ರೀತಿ ಸಲಹೆ ಕೊಟ್ಟಿದ್ದಾರೆ ಅದಕ್ಕೆ ಪೂರ್ಣವಾಗಿ ಪರಿಪೂರ್ಣ ಬೆಂಬಲ ನಮ್ಮ ಪಂಚಾಯತ್ ವತಿ 3 ಪಂಚಾಯತ್ ವತಿಯಿಂದ ಕೂಡ ಇದೆ ಎಂದು ಸಲಹೆ. ಇಡೀ ಜಿಲ್ಲೆಯ ಪ್ರಮುಖರ ಸಭೆಯನ್ನು ಇವತ್ತೊಂದು ಯೋಚನಾ ಸಭೆ, ಸಮಾಲೋಚನಾ ಸಭೆ ಅನ್ನುವ ಕಾರಣಕ್ಕೋಸ್ಕರ ಕರೆದಿದೆ. ನನಗನ್ನಿಸಿದ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಅಭಿಪ್ರಾಯಗಳು, ಸಲಹೆಗಳು ಬಂದಿದ್ದಾವೆ. ನಮ್ಮ ನಿರೀಕ್ಷೆಗಳೇನಿತ್ತು ಇದಕ್ಕೆ ಇನ್ನಷ್ಟು ಸ್ಫುಟಗೊಳ್ಳುವಂಥ, ಇನ್ನಷ್ಟು ಅದನ್ನು ಚೆನ್ನಾಗಿ ಮಾಡ್ತಕ್ಕಂಥ ಕಾರ್ಯಗಳಿಗೆ ನಿಮ್ಮ ಮಾತುಗಳು ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದೆ. ಹಾಗಾಗಿ ಒಂದನೇದು ಈ ಸಂಖ್ಯೆ, ಕರೆದಿರ್ತಕ್ಕಂಥ ಎಲ್ಲ ಪ್ರಮುಖರು ಬಂದಿರತಕ್ಕಂಥ, ಬರಲಿಕ್ಕೆ ಆಗದವರು ತುಂಬ ಜನ ನಮಗೆ ಫೋನಲ್ಲಿ ಹೇಳಿದ್ದಾರೆ, ನಾವು ಇವತ್ತು ಬರೋದಿಲ್ಲ, ಕಾರ್ಯಕ್ರಮಗಳಿದ್ದಾವೆ, ಆದರೆ ನಿಮ್ಮ ಜೊತೆ ನಾವಿದ್ದೇವೆ. ಇದೆಲ್ಲವನ್ನ ಕಂಡಾಗ ನನಗೆ ಅನ್ನಿಸ್ತದೆ, ಇದು ನಾ ಭೂತೋ ನಾ ಭವಿಷ್ಯತ್ ಹೇಳೋದಿಲ್ಲ, ಇನ್ನೊಂದು ಸಾರಿ ನಾವು ಮಾಡ್ಬೋದು. ನಾ ಭೂತು, ಹಿಂದೆ ಆಗದೇ ಇರತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಸಂಪನ್ನ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರದಿಂದ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ನಿಮ್ಮೆಲ್ಲರ ಸಲಹೆಗಳು. ಹಾಗಾಗಿ ನಾನು ಆಗಲೇ ಹೇಳಿದೆ, ಸಹಜವಾಗಿ ಇದಕ್ಕೊಂದು ಪೂರಕವಾಗಿರ್ತಕ್ಕಂಥ ಸಮಿತಿಗಳ ರಚನೆ ಆಗಬೇಕು. ಸಹಜ ನಾವು ಇದರಲ್ಲಿ ನಾವೆಲ್ಲರೂ ಸೇವಕರು, ರಾಮನ ಸೇವಕರು. ಅವ ಏನು ಇವ ಏನು ಇಲ್ಲ. ಬಸವಣ್ಣ ಬಹಳ ಸುಂದರವಾಗಿ ಹೇಳಿದ್ದಾರೆ, ಇವನಾರವ 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 ಎನಿಸದಿರು, ಇವನಮ್ಮವ 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 ಎನಿಸಯ್ಯ. ಪಂಚಮುಖಿ ಆಂಜನೇಯ ಕ್ಷೇತ್ರದ ಪರಿಕಲ್ಪನೆ ಇದೆ. ರಾಮ ಆಂಜನೇಯ ಯಾರ ಒಬ್ಬರ ಸೊತ್ತಲ್ಲ, ರಾಮಾಂಜನೇಯ ಭಕ್ತರ ಸೊತ್ತು. ಹಾಗಾಗಿ ಎಲ್ಲರ ಭಕ್ತರು ಇರಬೇಕಲ್ಲಿ. ಆ ಭಕ್ತ ಭಾವುಕರ ಸಂಗಮದಿಂದ ಬ್ರಹ್ಮಕಲಶ ಆಗಬೇಕು. ಹಾಗಾಗಿ ಬ್ರಹ್ಮಕಲಶಕ್ಕೆ ಹಾಕಿದ ಕಲಶ ಎಷ್ಟು ದೊಡ್ಡದು ಅದಲ್ಲ, ಬ್ರಹ್ಮಕಲಶಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಕಲಶದ ನೀರೆಷ್ಟು ಅದಲ್ಲ, ಹವಿಸಿಗೆ ಹಾಕಿರ್ತಕ್ಕಂಥ, ಯಜ್ಞಕ್ಕೆ ಹಾಕಿರ್ತಕ್ಕಂಥ ವಸ್ತುಗಳೇನು ಅದು ತಂತ್ರಿಗಳು ನಿಶ್ಚಯ ಮಾಡ್ತಾರೆ. ಆದರೆ ಇದರ ಯಶಸ್ವಿ ಮತ್ತು ಇದರ ಪರಿಣಾಮ ಏನು, ಸಮಾಜದ ಎಷ್ಟು ವರ್ಗಗಳು, ಎಷ್ಟು ಭಕ್ತರು ಇದರಲ್ಲಿ ಭಾಗವಹಿಸಿದ್ದಾರೆ, ರಾಮ ಭಕ್ತರು ಎಷ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ಪರಿಕಲ್ಪನೆಯಡಿಯಲ್ಲಿ ನಾವು ಸಮಿತಿಗಳನ್ನು ಇವತ್ತೊಂದು 2-3 ಸಮಿತಿಗಳನ್ನು ನಾನು ಘೋಷಣೆ ಮಾಡ್ತೇನೆ. ಈ ಸಮಿತಿಗಳು ಪರಿಪೂರ್ಣ ಅಲ್ಲ, ವಾಪಸ್ ಹೇಳ್ತಾನೆ, ಈ ಸಮಿತಿಯು ಪರಿಪೂರ್ಣ ಅಲ್ಲ. ಒಂದು 2-3 ದಿವಸದಿಂದ ಕೂತು ಯೋಚನೆ ಮಾಡಿ ಒಂದು ಸ್ಟಾರ್ಟ್ ಆಗಬೇಕಲ್ಲ, ಪ್ರಾರಂಭ ಆಗಬೇಕಲ್ಲ ಕೆಲಸ. ಆ ಕೆಲಸ ಪ್ರಾರಂಭ ಆಗಲಿಕ್ಕೆ ನಾವು ಇವತ್ತು ಒಂದು 4 ಸಮಿತಿಗಳನ್ನು 4-5 ಸಮಿತಿಗಳನ್ನು ಮಾಡ್ತೀವಿ. ಆ ಸಮಿತಿಗಳಿಗೆ ಇನ್ನಷ್ಟು ಹೆಸರುಗಳನ್ನು ಸೇರಿಸಲಿಕ್ಕಿದೆ. ಇನ್ನು ಸುಮಾರು 30 ಸಮಿತಿಗಳನ್ನು ನಾವು ಬೇರೆ ಬೇರೆ ಸಮಿತಿಗಳನ್ನು ಮಾಡಲಿಕ್ಕಿದೆ. ಹಾಗಾಗಿ ಎಲ್ಲರನ್ನ ತಗೋತೇವೆ. ಹಾಗಾಗಿ ಇಲ್ಲಿದ್ದವರು ಎಲ್ಲರೂ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಸಂಚಾಲಕ ಇರ್ಬೋದು, ಉಪಾಧ್ಯಕ್ಷ, ಇದು ನಿಮಿತ್ತ ಮಾತ್ರ. ಅವರೆಲ್ಲರೂ ಕಾರ್ಯಕರ್ತರು ಮತ್ತು ಇವತ್ತಿನಿಂದ ಕಾರ್ಯಕರ್ತ ಆಗಬೇಕವ. ಆ ಕಾರಣಕ್ಕೋಸ್ಕರ ಜೋಡಣೆ. ಹಾಗಾಗಿ ಅವನೇನು ಇವನೇನು ಇಲ್ಲ, ಅವನಮ್ಮವ. ಅದಕ್ಕೋಸ್ಕರ ಹೇಳಿದ್ದು ಎಲ್ಲರನ್ನ ಇಟ್ಕೊಂಡು ಈಗ ಒಂದು ಸಮಿತಿಯ ಘೋಷಣೆ ಮಾಡ್ತೇವೆ. ಇನ್ನು ಇದಕ್ಕೆ ತುಂಬ ಹೆಸರುಗಳನ್ನು ನಾವು ತಗೋತೇವೆ. ನಾವು ಇಲ್ಲಿ ಇದ್ದವರು ನಮ್ಮದು ಹೆಸರು ಇಲ್ಲ ಅಂತ ಏನು ತಿಳ್ಕೊಬೇಡಿ. ನಾಳೆಯಿಂದ ಇನ್ನು ಒಂದು ತಿಂಗಳ ಒಳಗೆ ನಾವೆಲ್ಲ ಕೂತು ಇವರೆಲ್ಲರನ್ನ ಇಟ್ಕೊಂಡು ಎಲ್ಲ ಸಮಿತಿಗಳನ್ನು ಘೋಷಣೆ ಮಾಡ್ತೀವಿ. ಇದರಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಆಗ ಹೇಳಿದಾಗೆ ಕುಂಟಾರು ಮತ್ತು ಇವರೆಲ್ಲ ಹೇಳಿದಾಗೆ, ನಟರಾಜರೆಲ್ಲ ಹೇಳಿದಾಗೆ ನನ್ನನ್ನು ನಿಮ್ಮೆಲ್ಲರ ಸಹಕಾರದಿಂದ ಅಧ್ಯಕ್ಷ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾನು ಋಣಿಯಾಗಿದ್ದೇನೆ. ನನ್ನ ಕಾಯ ವಾಚ ಮನಸ ರಾಮನ ಕಾರ್ಯಕ್ಕೋಸ್ಕರ ಒಬ್ಬ ಕಾರ್ಯಕರ್ತನಾಗಿ ದುಡಿತೇನೆ ನಿಮ್ಮ ಜೊತೆ ಅಂತ ಹೇಳ್ತಾ ಮತ್ತೊಮ್ಮೆ ನಾವು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದರ ಉಪಾಧ್ಯಕ್ಷರುಗಳಾಗಿ ಸಂಜೀವ ಮಠಂದೂರು ಅವರು XMLA, ಶಕುಂತಲಾ ಶೆಟ್ಟಿ ಅವರು XMLA, ಹೇಮನಾಥ್ ಶೆಟ್ಟಿ ಅವರು, ಜಯಂತ ನಡುಬೈಲು, ವಿಶ್ವೇಶ್ವರ್ ಭಟ್ ಬಂಗಾರಡ್ಕ, ಅರುಣ್ ಕುಮಾರ್ ಪುತ್ತಿಲ, SB ಜಯರಾಮ್ ರಾಯ್, ವಾಸು ಪೂಜಾರಿ, ಶ್ರೀಕಾಂತ್ ಕಾಸರಗೋಡು, ಚನಿಲ ತಿಮ್ಮಪ್ಪ ಶೆಟ್ಟಿಯವರು, ಸುಳ್ಯ SN ಮನ್ಮಥ, ರವಿಕಿರಣ್ ಬೆದ್ರಾಡಿ, ಬೂಡಿಯಾರು ರಾಧಾಕೃಷ್ಣ, ಕೇಶವ ಮೊಳಿಯ ಸುಳ್ಯ, ಜೀವಂದರ್ ಜೈನ್, ಹರೀಶ್ ಕಂಜಿಪಿಲಿ,
ಅಶೋಕ್ ಶೆನೈ ಭಾಮಿ ಇವರು ಇದ್ದಾರೆ. ಇನ್ನು ಇದರ ಬಾಕುಳದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿ ಈ ಪಟ್ಟಿ. ಪ್ರಧಾನ ಕಾರ್ಯದರ್ಶಿಯಲ್ಲಿ ಸುಬ್ಬಪ್ಪ ಪಟ್ಟೆ, ಗಿರಿಧರ್ ಶೆಟ್ಟಿ, ರಾಜೇಶ್ ಬನ್ನೂರು, ರಾಧಾಕೃಷ್ಣ ಬೋರ್ಕರ್, ಸವಿತಾರೈ ನಲ್ಲಿತಡ್ಕ, ಪೂರ್ಣಚಂದ್ರ ನಲ್ಲಿತಡ್ಕ. ಆರ್ ಸಿ ನಾರಾಯಣ್. ಕಾರ್ಯದರ್ಶಿಗಳಲ್ಲಿ ದೇವಿ ಪ್ರಕಾಶ್ ಶೆಟ್ಟಿ ಕುತ್ಯಾಳ, ದೀಪಕ್ ಮುಂಡ್ಯ, ಮಹಾಲಿಂಗ ಪಂಚೋಡಿ, ಚಿನ್ಮಯ ರೈ, ಪ್ರಕಾಶ್ ಕೈಕಾರ, ಚಂದ್ರಶೇಖರ್ ಆಳ್ವ, ಲಿಂಗಪ್ಪ ಗೌಡ, ಶಿವರಾಮ್ ಭಟ್, ಸೌಮ್ಯ ಗಜಾನನ, ಪ್ರಶಾಂತಿ ರೈ, ಶ್ರೀನಿವಾಸ್ ಭಟ್. ಇದರಲ್ಲಿ ಸಂಚಾಲಕರಾಗಿ ಜನಾರ್ದನ ಪೂಜಾರಿ ಮತ್ತು ಪ್ರವೀಣ್ ನೀರಳಿಕೆ. ಇನ್ನು ಕೃಷ್ಣ ಭಟ್ ಮಂಡ್ಯ, ನಾಗಪ್ಪ ಗೌಡ, ಸದಾಶಿವ ನಡುಬೈಲು, ಸರೋಜಿನಿ ನಾಗಪ್ಪಯ್ಯ, ನಾರಾಯಣ್ ರೈ ಇವರು ಗೌರವ ಸಲಹೆಗಾರರಾಗಿರ್ತಾರೆ. ಇನ್ನು ತುಂಬ ಹೆಸರುಗಳನ್ನು ತಗೊಳ್ಳಿಕ್ಕಿದೆ. ಇವತ್ತು ಬಂದ ಹೆಸರುಗಳು, ಹಿಂದೆ ಬಂದ ಹೆಸರುಗಳು, ಅದಕ್ಕೆ ಜೋಡಿಸ್ತೇವೆ. ಇದರಲ್ಲಿ ಸ್ವಾಗತ ಸಮಿತಿ ಒಂದು ಮಾಡಿದೆ. ಬ್ರಹ್ಮಕಲಶೋತ್ಸವ ಸಮಿತಿ ಎಷ್ಟು ಪ್ರಮುಖವೋ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಸ್ವಾಗತ ಸಮಿತಿ. ಈ ಸ್ವಾಗತ ಸಮಿತಿಯು ಪೂರ್ಣ ಆಗಿಲ್ಲ, ಅದಕ್ಕೂ ಇನ್ನೂ ತುಂಬ ಜನರನ್ನು ಸೇರ್ಪಡೆ ಇದೆ. ಇವತ್ತು ತಾತ್ಕಾಲಿಕವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ ಅಧ್ಯಕ್ಷನಾಗಿ. ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ರವೀಶ ಪಡುಮಲೆ ಅವರನ್ನು ನಾನು ಇದರ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಘೋಷಣೆ ಮಾಡ್ತೇನೆ. ಅವರನ್ನು ಹೃದಯಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತೇನೆ. ಡಾಕ್ಟರ್ ರವೀಶ್ ಪಡುಮಲೆ ನಮ್ಮ ಪಡುಮಲೆ ಎಂಬ ಮಣ್ಣನ್ನು ಹತ್ತೂರಿಗೆ ಪಸರಿಸಿದಂಥವರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತಾಂತ್ರಿಕ ವಿದ್ಯಾಲಯದ ಸಿವಿಲ್ ವಿಭಾಗದ ಮುಖ್ಯಸ್ಥರು. ವಿಶೇಷವಾಗಿ ದೈವನರ್ತಕರಾಗಿಯೂ ವಾಗ್ಮಿಯಾಗಿ ನಮ್ಮ ಊರಿಗೆ ಹೆಸರನ್ನು ಪಡೆದುಕೊಂಡವರು. ತಾವು ಈಗ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದೀರಿ. ತಮಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಸೀತಾರಾಮ್ ರೈ ಗುತ್ತು, ಮೋಹನ್ ಆಳ್ವ, ಲೋಕಯ್ಯ ಮೌಲ್ಯ, ಸಹಜ್ ರೈ, ಸುಬ್ರಹ್ಮಣ್ಯ ನಟ್ಟೋಜಿ, ಪ್ರಶಾಂತ್ ಸಿಜ್ಲರ್, ರಂಜಿತ್ ಕಾಂಚನ್, ಹರೀಶ್, ಗೋಪಾಲಕೃಷ್ಣ ದ್ವಾರಕ. ಪ್ರಧಾನ ಕಾರ್ಯದರ್ಶಿಗಳಾಗಿ ಮುರಳೀಕೃಷ್ಣ ಹಸಂತಡ್ಕ, ಸುಮಲತಾ ಜಗದೀಶ್. ಇನ್ನು ಬಾಕಿ ಉಳಿದವರನ್ನು ಅದಕ್ಕೆ ಸೇರಿಸ್ತೀವಿ. ಹನುಮಗಿರಿಯ ಹನುಮ ಜ್ಯೋತಿ ರಥಯಾತ್ರಾ ಸಮಿತಿ, ಇದಕ್ಕೆ ಅಧ್ಯಕ್ಷರಾಗಿ ನಮ್ಮ ವಿಶ್ವೇಶ್ವರ ಭಟ್ ಬಂಗಾರಡ್ಕ ಇರ್ತಾರೆ. ಯಾಕಂದರೆ ಅಯೋಧ್ಯೆಗೆ ಹೋಗಬೇಕು, ಅಯೋಧ್ಯೆಯಿಂದ ದೀಪ ತರಬೇಕು, ಅಲ್ಲಿಂದ ಮೃತ್ತಿಗೆ ತಗೋಬೇಕು, ಗಂಗೆಗೆ ಹೋಗಬೇಕು, ಗಂಗಾ ತೀರ್ಥ ತರಬೇಕು, ಅಲ್ಲಿಂದ ಕೊಪ್ಪಳಕ್ಕೆ ಬರಬೇಕು, ಅಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕು, ಅಲ್ಲಿಂದ ಜ್ಯೋತಿಯನ್ನು ತರಬೇಕು, ಅಲ್ಲಿಂದ ತಂದು ಇಲ್ಲಿ ಜ್ಯೋತಿಯ ವಿತರಣೆ ಈ ಸಮಿತಿಯ ಜವಾಬ್ದಾರಿ. ಅದಕ್ಕೆ ಕಾರ್ಯದರ್ಶಿಗಳಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಹಜ್ ರೈ ಅವರು ಇರ್ತಾರೆ. ಬಾಕುಳದ ಇದನ್ನು ಜೋಡಿಸ್ತೇವೆ ನಾವು. ಇನ್ನು ಕೋಟಿ ರಾಮ ತಾರಕ ಯಜ್ಞ, ಇದು ದೊಡ್ಡದಾಗಿರ್ತಕ್ಕಂಥ ಕೆಲಸ ಇವರಿಗೂ. ಅಲ್ಲಿ ಈಗ ಇನ್ನೂ ನಿಶ್ಚಯ ಆಗಲಿಲ್ಲ ಎಷ್ಟು ಗ್ರಾಮಗಳಲ್ಲಿ ಜಪ ಮಾಡೋದು, ಎಷ್ಟು ಗ್ರಾಮ, ಎಷ್ಟು ಮನೆಗಳು, ಎಷ್ಟು ವಿಸ್ತರಣೆ, ಇದೆಲ್ಲ ಆಗಲಿಲ್ಲ. ಇದಕ್ಕೆ ಅಧ್ಯಕ್ಷರಾಗಿ ಸುದರ್ಶನ್ ಮೊಡಬಿದರ್ ಇರ್ತಾರೆ. ಕಾರ್ಯದರ್ಶಿಗಳಾಗಿ ಮುರಳಿ ಕೃಷ್ಣ ಹಸಂತಡ್ಕ, ಹರಿಪ್ರಸಾದ್ ಯಾದವ್ ಇರ್ತಾರೆ. ಇನ್ನು ಗ್ರಾಮಗಳ ಸಮಿತಿ ಮಾಡತಕ್ಕಂಥದ್ದು ಗ್ರಾಮ ಸಮಿತಿ, ಕೋಟಿ ರಾಮ ತಾರಕ ಜಪಯಜ್ಞ ಸಮಿತಿ. ಇದರಲ್ಲಿ ರಾಜೇಶ್ ಬನ್ನೂರು ಅವರು ಇರ್ತಾರೆ, ಸಾಜಾ ರಾಧಾಕೃಷ್ಣ ಆಳ್ವ ಅವರು ಇರ್ತಾರೆ. ಅಧ್ಯಕ್ಷರಾಗಿ ರಾಜೇಶ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ಸಾಜಾ. ಇನ್ನು ಲಕ್ಷೋತ್ತರ ನಾರಿಕೇಳ ಸಮರ್ಪಣಾ ಯಜ್ಞ, ಇದು 3 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಬೇಕು, ಆ ಜಿಲ್ಲೆಗಳಿಂದ ಸಂಗ್ರಹ ಮಾಡಬೇಕು ಮತ್ತು ಎಲ್ಲರನ್ನ ಜಪ ಕೊಡಬೇಕು. ಈ ಕೆಲಸಕ್ಕೆ ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಪುತ್ತಿಲ, ಉಪಾಧ್ಯಕ್ಷರಾಗಿ ರಾಧಾಕೃಷ್ಣ ಬೋರ್ಕರ್ ಇವರು ಇರ್ತಾರೆ. ಕಮಿಟಿ ಇನ್ನೂ ಪೂರ್ತಿ ಆಗಿಲ್ಲ. ಇಲ್ಲಿರ್ತಕ್ಕಂಥ ಒಂದಷ್ಟು ಜೀರ್ಣೋದ್ಧಾರ ಕಾರ್ಯಗಳಿದ್ದಾವೆ. ಆ ಜೀರ್ಣೋದ್ಧಾರ ಕಾಮಗಾರಿಗಳನ್ನು ನೋಡ್ತಕ್ಕಂಥದ್ದು ಬೇರೆ ಬೇರೆ ಸುಮಾರು ನಮ್ಮ ದೈವಜ್ಞರು ಹೇಳಿರ್ತಕ್ಕಂಥ ಪ್ರಕ್ರಿಯೆ ಪ್ರಕಾರ ಈಗ ಇನ್ನು ಕೆಲವೇ ದಿನಗಳಲ್ಲಿ ಕೆಲಸಕ್ಕೆ ಪ್ರಾರಂಭ ಆಗ್ತದೆ. ದ್ವಾರ ನಿರ್ಮಾಣ ಆಗ್ತದೆ. ಬಾಕುಳದ ಆಂಜನೇಯನಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ಬಾಕಿ ಇದ್ದಾವೆ. ರಾಮಕ್ಷೇತ್ರದಲ್ಲಿ ಸ್ವಲ್ಪ ಕೆಲಸ ಕಾಮಗಾರಿಗಳಿದ್ದಾವೆ. ಈ ಎಲ್ಲ ಕಾಮಗಾರಿಗಳನ್ನು ಇನ್ನು 1 ತಿಂಗಳಲ್ಲಿ ಪ್ರಾರಂಭ ಮಾಡಿ ನಮ್ಮ ಯಾಗದ ಪೂರ್ವವಾಗಿ ಅದನ್ನೆಲ್ಲ ಮುಗಿಸ್ತದೆ. ಇದಕ್ಕೆ ಅಧ್ಯಕ್ಷರಾಗಿ ಇದನ್ನು ನೋಡ್ಕೊಳ್ಳಿಕ್ಕೆ ಶ್ರೀರಾಮ್ ಪಕ್ಕಳ ಅವರು ಇರ್ತಾರೆ. ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಸೂರ್ಯನಾರಾಯಣ್ ಭಟ್ ಬೀರಮಲೆ ಅವರು ಇರ್ತಾರೆ. ಇನ್ನು ಭಜನಾ ಸಮಿತಿ, ನಾ ಆಗಲೇ ಹೇಳಿದೆ ಭಜನೆ 3 ರೀತಿಯಲ್ಲಿರ್ತದೆ.
ಒಂದು ಗ್ರಾಮಗಳಿಗೆ ಹೋಗಿ ಮಂತ್ರ ದೀಕ್ಷೆ ದಿವಸ ಗ್ರಾಮಗಳಲ್ಲಿ ಅಲ್ಲಿರ್ತಕ್ಕಂಥ ಭಜನಾ ಮಂದಿರಗಳನ್ನು ಮಾತುಕತೆ ಮಾಡಿ ಆ ಭಜನಾ ಮಂದಿರಕ್ಕೆ ಎಲ್ಲ ಮನೆಯವರನ್ನು ಕರೆದು ಅಲ್ಲಿ ಭಜನಾ ದೀಕ್ಷೆ ಜಪ ದೀಕ್ಷೆಯನ್ನು ಕೊಡಬೇಕು. ಅದಕ್ಕಿಂತ ಮುಂಚೆ ಒಂದು ಭಜನೆಯನ್ನು ಅಲ್ಲಿ ಹಾಡಿಸಬೇಕು. ಅದಕ್ಕೋಸ್ಕರ ಭಜನಾ ಟೀಮ್ಗಳ ರಚನೆ. ಆನಂತರ ಕೊನೆಗೆ ನಮ್ಮಲ್ಲಿ ಯಾಗ ಪ್ರಾರಂಭದಿಂದ ಕೊನೆಯವರೆಗೆ ಬ್ರಹ್ಮಕಲಶದ 3 ದಿನ, ಒಟ್ಟು ಎಷ್ಟು ದಿನ? 4 ದಿನ ಬರ್ತದೆ. ಆ 4 ದಿನವೂ ನಿರಂತರ ಭಜನೆ ಇಲ್ಲಿ. ಅದರಲ್ಲಿ ಆ ಭಜನಾ ಸಮಿತಿಯವರು ಕೂತು ಯೋಚನೆ ಮಾಡ್ತಾರೆ. ಸರಳ ಯಾರಿದ್ದಾರೆ, ಅಕ್ಕ ಇದ್ದಾರೆ, ಇವರು ನಮ್ಮ ಕಿರಣ್ ರೈ ಇದ್ದಾರೆ, ರಾಮಕೃಷ್ಣ ಕಾಟುಕ್ಕೆ ಅವರಿದ್ದಾರೆ. ಅವರೆಲ್ಲ ಕೂತು ನಿಶ್ಚಯ ಮಾಡ್ತಾರೆ ಯಾವ ದಿವಸ ಕುಣಿತ ಭಜನೆ ಪೂರ್ತಿ ಇರಬೇಕಾ, ಎಷ್ಟೊತ್ತಿಗೆ ಬಾಕಿ ಉಳಿದ ಭಜನೆಗಳು ಪೂರ್ತಿ ಎಷ್ಟು ಭಜನೆ, ಇದೆಲ್ಲವನ್ನು ಅವ್ರು ನಿಶ್ಚಯ ಮಾಡ್ತಾರೆ. ಎಷ್ಟು ತಂಡಗಳನ್ನು ಕರಿಬೇಕು, ಯಾವ ತಂಡ ಯಾವ ದಿವಸ ಯಾವ ಸಮಯ ಅದು ಅವರಿಗೆ ಬಿಟ್ಟದ್ದು. ಹಾಗಾಗಿ ಇದಕ್ಕೆ ಅಧ್ಯಕ್ಷರಾಗಿ ನಮ್ಮ ರಾಮಕೃಷ್ಣ ಕಾಟುಕ್ಕೆ ಅವರು ಇರ್ತಾರೆ. ಇದರ ಪ್ರಧಾನ ಕಾರ್ಯದರ್ಶಿ ಸಂಚಾಲಕರು ಮಾರ್ಗದರ್ಶಕರಾಗಿ ಪ್ರವೀಣ್ ಸರಳ ಇರ್ತಾರೆ. ಇದರ ಉಪಾಧ್ಯಕ್ಷರಾಗಿ ಪರಮೇಶ್ವರಿ ಬೆಟ್ಟ ಬಬಿಲಿ ಇರ್ತಾರೆ. ಕಿರಣ್ ರೈ ಬಲ್ನಾಡ್ ಇರ್ತಾರೆ. ದಿನೇಶ್ ಪಂಜಿಗ ಮತ್ತು ಇಷ್ಟು ಜನ ಇದರಲ್ಲಿರ್ತಾರೆ. ಬಾಕುಳದ ಎಲ್ಲ ಸಮಿತಿಗಳನ್ನು ಇನ್ನು ಕೆಲವೇ ದಿನಗಳಲ್ಲಿ ನಾವು ಘೋಷಣೆ ಮಾಡ್ತೀವಿ. ಇದಕ್ಕೆ ಸೇರಿರ್ತಕ್ಕಂಥ ತುಂಬ ಜನ ಇವತ್ತು ಬಂದವರನ್ನು ಎಲ್ಲರನ್ನು ಇದಕ್ಕೆ ಸೇರಿಸ್ಕೊಂಡು ಸರಿಯಾಗಿರ್ತಕ್ಕಂಥ ಬ್ರಹ್ಮಕಲಶ ಸಮಿತಿ, ಸರಿಯಾಗಿರ್ತಕ್ಕಂಥ ಸ್ವಾಗತ ಸಮಿತಿ, ಬಾಕುಳದ 30-35 ಸಮಿತಿಗಳನ್ನು ಇನ್ನು 1 ತಿಂಗಳ ಒಳಗೆ ನಾವು ಸಮಯವನ್ನು ಇಟ್ಕೊಂಡು ಮಾಡ್ತೀವಿ. ಹಾಗಾಗಿ ಈ ಸಮಿತಿಗಳನ್ನು ನಾನೊಬ್ಬ ಅಧ್ಯಕ್ಷನಾಗಿ ಜವಾಬ್ದಾರಿಯಿಂದ ಘೋಷಣೆ ಮಾಡಿದ್ದೇನೆ. ನಿಮ್ಮೆಲ್ಲರ ಒಪ್ಪಿಗೆ ಇದೆ ಅಂತ ನಾನು ತಿಳ್ಕೊತೇನೆ. ಹಾಗೆ ಈ ಸಮಿತಿಗಳ ಸದಸ್ಯರು ಯಾರು ಹೇಳಿದರೆ, ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬನೂ ಈ ಸಮಿತಿಯಲ್ಲಿ ಒಂದಲ್ಲ ಒಂದು ಜವಾಬ್ದಾರಿಯಲ್ಲಿ ಇರ್ತಾನೆ. ಹಾಗಾಗಿ ನೀವೆಲ್ಲ ಒಪ್ಪಿಗೆ ಅಂತ ತಿಳ್ಕೊತೇನೆ. ಒಪ್ಪಿಗೆ ಅಂತ ಆದರೆ ಚಪ್ಪಾಳೆ ಹೊಟ್ಟಿ, ಇಲ್ಲ ನಾನಿಲ್ಲ ನನ್ನ ಹೆಸರು ಬಿಡಿ ಅಂತ ಆದರೆ ಇದ್ದನಿಲ್ಲಿ ಹೇಳಿದ್ರೆ ಇದೊಂದು ಭಗವಂತನ ಕಾರ್ಯ. ಹಾಗಾಗಿ ನೀವೆಲ್ಲ ಬಹಳ ಖುಷಿಯಿಂದ ಇವತ್ತು ನಿಮ್ಮೆಲ್ಲರ ಸಹಕಾರವನ್ನು ನೀವು ಕೊಟ್ಟಿರ್ತಕ್ಕಂಥ ಇದಕ್ಕೆ ನಮ್ಮ ಜೊತೆ ಇರಬೇಕು ಅಂತ ಹೇಳುವಂಥ ಅಪೇಕ್ಷೆ ಏನಿದೆ ನಿಮ್ಮದು ಆ ರಾಮನ ಕಾರ್ಯದಲ್ಲಿ, ಇದೆಲ್ಲದಕ್ಕೆ ನಿಮ್ಮನ್ನು ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ. ಹೀಗಾಗಿ ಇವತ್ತು 3-4 ಸಮಿತಿಗಳ ಘೋಷಣೆಯನ್ನು ಮಾಡಿದ್ದೇವೆ. ಬಾಕುಳದಂಥ ಎಲ್ಲ ಸಮಿತಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿ ಇನ್ನೊಂದು ಸಾರಿ ಸಭೆ ಕರೆದು ತಮ್ಮೆಲ್ಲರನ್ನ ಕರೆದು ನಿಮ್ಮ ಉಪಸ್ಥಿತಿಯಲ್ಲಿ ಆ ಸಮಿತಿಗಳ ಘೋಷಣೆಯನ್ನು ಮಾಡ್ತೀವಿ. ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ಹಿಂದೂ ಸಮಾಜದ ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿ ಇವತ್ತು ಈ ಮಟ್ಟದವರೆಗೆ ಕರ್ಕೊಂಡು ಬರ್ತಾ ಇದೆ ಅಂತಂದರೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಆ ಪರವಾಗಿ ಇವತ್ತು ನಮ್ಮ ಈ ಪಡುಮಲೆ ಮೂಜೂರು ಅಂತ ಹೇಳುವಂಥ ಕಟ್ಲೆ, ಪಡುಮಲೆ ಮೂರೂರು ಅಂತಂದರೆ ಪಡುಮಲೆ ಗ್ರಾಮ, ಬಡಗನ್ನೂರು, ಪಡುವನ್ನೂರು ಗ್ರಾಮವನ್ನು ಒಳಗೊಂಡು ಈಶ್ವರಮಂಗಲ ಅಂದರೆ ಪಾಳ್ಯ ತಡ್ಕ ಮತ್ತು ನೆಟ್ಟನೆ ಮುಡ್ನೂರು ಎಲ್ಲವನ್ನ ಸೇರಿಕೊಂಡು ಎಲ್ಲರ ಪರವಾಗಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಮತ್ತು ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಹೃದಯ ತುಂಬಿದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಖಂಡಿತವಾಗ್ಲೂ ಸತ್ಯ, ಈಗಿನ ಪ್ರಸಕ್ತ ಕಾಲಘಟ್ಟದಲ್ಲಿ ಏನಾಗಿದೆ ಅಂತಂದರೆ ಒಬ್ಬ ಹಿಂದೂ ಅಂತ ಹೇಳಿಕೊಳ್ಳಲಿಕ್ಕೆ ಹೆದರಿಕೆ ಆಗ್ತಾ ಇದೆ. ಆದರೆ ಅಂಥ ಸನ್ನಿವೇಶಗಳು ಮುಂದಿನ ದಿನಗಳಲ್ಲಿ ಬರಬಾರ್ದು. ನಾವೆಲ್ಲರೂ ಹಿಂದೂ ಸಮಾಜದಲ್ಲಿದ್ದವರು. ನಮಗೆ ಮೊದಲನೇದಾಗಿ ನಮಗೆ ಸಂಸ್ಕಾರ ಹೇಳಿಕೊಟ್ಟಿರುವುದು ಏನು ಅಂತಂದರೆ, ನಾವು ಎಲ್ಲರೂ ಕೂಡ ಸಾಮಾಜಿಕ ಸಾಮರಸ್ಯದಿಂದ ಬದುಕಬೇಕು ಅಂತ ಹೇಳಿದ್ದು. ಇವತ್ತು ಸಾಮಾಜಿಕ ಸಾಮರಸ್ಯದಿಂದ ಬದುಕಬೇಕು ಅಂತಂದರೆ ಇಂತಹ ಬ್ರಹ್ಮಕಲಶೋತ್ಸವಗಳು ಒಂದು ಪ್ರೇರಣೆಯಾಗಬೇಕು, ಮತ್ತೊಂದು ಮಾದರಿಯಾಗಿ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಹನುಮಗಿರಿಯಲ್ಲಿರುವಂತಹ ಕೋದಂಡರಾಮ ಆಂಜನೇಯನ ಬ್ರಹ್ಮಕಲಶೋತ್ಸವ ಏನಿದೆ, ಆ ಬ್ರಹ್ಮಕಲಶೋತ್ಸವ ದೇಶಕ್ಕೆ ಮತ್ತು ಜಗತ್ತಿಗೆ ಒಂದು ರೀತಿಯ ಒಳ್ಳೆಯ ವಿಚಾರಗಳನ್ನು ನೀಡಲಿ. ಹಿಂದೂ ಸಮಾಜ ಒಗ್ಗಟ್ಟಾದರೆ ಯಾವ ರೀತಿಯ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡಿದರೆ ಹನುಮಗಿರಿಯಲ್ಲಿ ನಡೆದಂತಹ ಬ್ರಹ್ಮಕಲಶೋತ್ಸವ ಒಂದು ಕಾರಣ. ಇಂತಹ ಕಾರ್ಯಕ್ರಮಗಳನ್ನು ಹಿಂದೂ ಸಮಾಜ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ತೋರಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಖಂಡಿತ ಸತ್ಯ, ನಾವೆಲ್ಲರೂ ದೈವಾರಾಧಕರು, ಯಾಕಂದರೆ ಎಲ್ಲರೂ ತುಳುನಾಡಿನವರು. ನಾವು ದೈವದ ಕಡಿಯಡಿಗೆ ಹೋದಾಗ ದೈವ ನುಡಿಯುವಂಥ ಮಾತು ಏನಂತಂದರೆ, ನಿಕ್ಕಲೆ ಪತ್ತಪ್ಪೆ ಜೋಕುಲ್ ಅಂದಲ್ಲ ಒಂಜೆ ಅಪ್ಪೆ ಜೋಕುಲಕ್ಕೆ ನಮ್ಮ ಮಟ್ಟೆಲ್ಡು ಪಾಡ್ದು ನಿಕ್ಲೆಗೆ ಸಿರಿಮೆರೆಪ್ಪೆಯವರು ಕೊರತು ಸರ್ವ ರೀತಿಲ್ಲ ಕಾಪುದಿತ್ತು ಕಾತೊಂದು ಬರ್ಪೆ ಅಂತ. ಖಂಡಿತವಾಗ್ಲೂ ಸತ್ಯ. ನಾವೆಲ್ಲರೂ 10 ಜಾತಿ ಸಮುದಾಯದವರು ಇರ್ಬೋದು, ಅಥವಾ ಬೇರೆ ಬೇರೆ ಆಚರಣೆಗಳಾಗಿರ್ಬೋದು, ನಮ್ಮ ಪದ್ಧತಿಗಳು ಬೇರೆ ಬೇರೆ ಆಗಿರ್ಬೋದು, ನಮ್ಮ ಕಟ್ಟುಕಟ್ಟಳೆಗಳು ಬೇರೆ ಆಗಿರ್ಬೋದು. ಆದರೆ ಅಂತಿಮವಾಗಿ ನಾವೆಲ್ಲರೂ ಸೇರುವುದು ಎಲ್ಲಿ ಅಂತಂದರೆ ಹಿಂದೂ ಅನ್ನುವಂಥ ಒಂದು ಸಮಾಜದಲ್ಲಿ. ಹಾಗಾಗಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಕೆಲಸ ಮಾಡುವ ಈ ಹನುಮಗಿರಿ ಆಂಜನೇಯ ಸನ್ನಿಧಿ ಏನಿದೆ, ಇದನ್ನ ಇನ್ನಷ್ಟು ಜೊತೆಯಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಜೊತೆಯಾಗುವ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ಹಾಗೇನೆ ಮುಂದೆ ನಡೆಯುವಂತಹ ಕೆಲಸಗಳೇನಿದ್ದಾವೆ, ಇವತ್ತು ಅಯೋಧ್ಯೆಯಿಂದ ಬೆಳಗಿದಂಥ ಶ್ರೀರಾಮ ದೇವರ ಬೆಳಕು ಏನಿದೆ, ಅಥವಾ ಬೊಲ್ಪು ಅಂತ ತುಡರ್ ಅಂತ ಕರಿತೇವೆ ನಾವು, ಆ ತುಡರ್ ಏನಿದೆ ಈ ನಮ್ಮ ದಕ್ಷಿಣ ಭಾರತದ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಮನೆಯಲ್ಲೂ ಕೂಡ ಬೆಳಕಿದ್ರೆ ಖಂಡಿತವಾಗ್ಲೂ ಇಡೀ ಹಿಂದೂ ಸಮಾಜದ ಶಕ್ತಿ ಏನು ಅಥವಾ ಹಿಂದೂ
ಸಮಾಜ ಜೊತೆಗಾದ್ರೆ ಏನು ಆಗುತ್ತೆ ಅನ್ನೋದನ್ನ ತೋರಿಸುವಂತ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ನಮ್ಮ ಹನುಮಗಿರಿಯಾಗಿ ಬೆಳಗಲಿದೆ ಅನ್ನುವಂಥ ಒಂದು ವಿಶೇಷವಾದಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಪಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೇನೆ ನಾವೆಲ್ಲರೂ ಜೊತೆಯಾಗಿದ್ದುಕೊಂಡು, ನಾನು ಬಾಲ್ಯದಲ್ಲೇ ಇದೇ ಶಾಲೆಯಲ್ಲಿ ಇಲ್ಲಿ ಓದಿದವನು. ಆ ಸಂದರ್ಭದಲ್ಲಿ ನಮಗೆ ಇಲ್ಲೆಲ್ಲ ನಾವು ಆಟ ಆಡ್ತಾ ಇದೀವಿ. ಆಟ ಆಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗ್ತಿಲ್ಲ ಇಲ್ಲಿ ಯಾವುದೋ ಒಂದು ಶಕ್ತಿ ಇದೆ, ಯಾವುದೋ ಒಂದು ಶಕ್ತಿ ಇದೆ ಅಂತ. ಕ್ಷೇತ್ರ ಕೆಲವು ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ಬೋದು, ಆದರೆ ಯಾವುದೋ ಒಂದು ಕಣ್ಣಿಗೆ ಕಾಣದ ನಮಗೆ ಕೈಗೆಟಕದಂತ ಒಂದು ಶಕ್ತಿ ಈ ಭಾಗದಲ್ಲಿ ಇತ್ತದ್ದೊಂದು ಸತ್ಯ. ಈ ಶಕ್ತಿ ಇವಾಗ ಇಡೀ ದೇಶಕ್ಕೆ ಒಂದು ಹೆಸರು ಕೊಡುವಂತ ಒಂದು ರೀತಿಯಲ್ಲಿ ಬೆಳಗ್ತಿದೆ ಅಂತಂದ್ರೆ ಖಂಡಿತವಾಗ್ಲೂ ನಾವೆಲ್ಲರೂ ಹೆಮ್ಮೆ ಪಡುವಂತ ವಿಚಾರ. ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನುವಂತಹ ತಾರಕ ಮಂತ್ರ ಏನಿದೆ ಅದು ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲಿ ಬೆಳಗಬೇಕು. ಪ್ರತಿಯೊಬ್ಬರ ಹಿಂದುವಿನ ಬಂಧುವಿನ ನಾಲಿಗೆಯಲ್ಲಿ ಅದು ಆ ಮಂತ್ರಗಳು ಜಪಿಸುವಂತ ಒಂದು ವ್ಯವಸ್ಥೆಯನ್ನ ಈ ಸಮಿತಿಗಳು ಮಾಡಿಕೊಡ್ತಾ ಇದ್ದಾವಂತೆ. ನಾವೆಲ್ಲರೂ ಹೆಮ್ಮೆ ಪಡಬೇಕಾಗತ್ತೆ. ನನ್ನನ್ನ ಆಯ್ಕೆ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಶಿರವಾಗಿ ನಮನಗಳನ್ನ ಸಲ್ಲಿಸುತ್ತಾ, ನನಗೆ ಶಕ್ತಿ ಮೀರಿ ಆರ್ಥಿಕವಾಗಿ ಅಲ್ಲದಿದ್ರೂ ಇಲ್ಲಿಗೆ ಬಂದು ಈ ಕೆಲಸ ಕಾರ್ಯಗಳಲ್ಲಿ ನನ್ನನ್ನು ತಾನು ತೊಡಗಿಸಿಕೊಳ್ಳುತ್ತೇನೆ. ಒಬ್ಬ ದೈವನರ್ತನ ಸಮುದಾಯದ ವ್ಯಕ್ತಿಯಾಗಿ ನಿಮ್ಮ ಜೊತೆಗೆ ಎಲ್ಲರಿಗೂ ಜೊತೆಗೆ ನಾನು ಕೆಲಸ ಮಾಡಲಿಕ್ಕೆ ನನಗೆ ಭಗವಾನ್ ಶ್ರೀರಾಮ ದೇವರ ತಾಯಿ ಭಾರತಾಂಬೆಯ ಸೇವೆ ಮಾಡಲಿಕ್ಕೆ ಒಂದು ಅನುಗ್ರಹ ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ, ಕೋದಂಡ ರಾಮ ಮತ್ತೆ ಹನುಮಂತ ದೇವರು ನನಗೊಂದು ಭಾಗ್ಯ ಕೊಟ್ಟಿದ್ದಾರೆ. ಇಂಥ ಭಾಗ್ಯವನ್ನ ಅಥವಾ ಸೇವೆಯನ್ನು ಮಾಡೋ ನಮಗೆಲ್ಲರಿಗೂ ಗೊತ್ತಿದೆ, ರಾಮಸೇತು ಕಾಲಘಟ್ಟದಲ್ಲಿ ಅಳಿಲು ಯಾವ ಸೇವೆಯ ಒಂದು ಸೇವೆ ಮಾಡಿತಾ ಅಂತ ಒಂದು ಸೇವೆ ಮಾಡಲಿಕ್ಕೆ ನನಗೂ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ನಾನು ತಲೆಬಾಗಿ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.